ಗುರು ಗಣಾಧಿಪತಯೇ ನಮಃ. ಪ್ರಣಮಮ್ಯ ಶಿರಸೋ ದೇವೋ ಗೌರಿಪುತ್ರ ವಿನಾಯಕೋ ಭಕ್ತವಾಸಂ ಸ್ಮರೇ ನಿತ್ಯೋ ಆಯುಷ್ಮಾನ್ ಮೂಢಸಿದ್ಧಯೇ ಕೊಂಡಾಡುವೆನು ಅನವರತ ಮರವೂರ ದೇವ ಜಗದೀಶ ಮೊದಲಿಂದ ನಿನ್ನ ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಮದ ಪೂರ ವಿಘ್ನೇಶ ದೇವ ಜಗದೀಶ ಜಯ 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 ಮುದನ ನಿನ್ನ ಹರನೇ ಮಹಾದೇವ ಪಾಲಯ ಶಿವನೇ ಹರನೇ
ಹರಿ ಹರನೇ ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಮುಳಿಯ ಸಂಸ್ಥೆಯು ನವೀಕೃತಗೊಂಡು ನಿನ್ನೆ ತಾನೇ ವಿದ್ಯುಕ್ತವಾಗಿ ಪುನರಾರಂಭಗೊಂಡಿದೆ. ಖ್ಯಾತ ಚಲನಚಿತ್ರ ನಟ ರಮೇಶ್ ಅರವಿಂದ್ ಅವರು ಇದನ್ನು ವಿದ್ಯುಕ್ತವಾಗಿ ಪ್ರಾರಂಭಿಸಿರುವುದನ್ನು ತಾವೆಲ್ಲರೂ ವೀಕ್ಷಿಸಿರುತ್ತೀರಿ. ಇದರ ಮುಂದುವರಿದ ಅಂಗವಾಗಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸಂಸ್ಕೃತಿಯ ಸ್ಫೂರ್ತಿಯೊಂದಿಗೆ ನಾವು ಹೊಸ ಅಧ್ಯಾಯದ ಆರಂಭ, ಯಕ್ಷಗಾನ ಕಲೆಗೂ ನಮ್ಮ ಒಂದು ಪ್ರೋತ್ಸಾಹ. ಇಂದು ಹಮ್ಮಿಕೊಂಡಂತಹ ಕಥಾನಕ ಗಿರಿಜಾ ಕಲ್ಯಾಣ, ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದರಿಗೂ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಯಕ್ಷಗಾನ ಪ್ರಿಯ ಗ್ರಾಹಕ ಬಂಧು ಭಗಿನಿಯರಿಗೆಲ್ಲ ಹಾರ್ದಿಕವಾದ ಸ್ವಾಗತ. ಆಡಳಿತ ಮಂಡಳಿಯವರು, ಮನೆಯವರು ಹಾಗೂ ಅವರ ಬಂಧು ಬಾಂಧವರಿಗೂ ಹಾರ್ದಿಕವಾದ ಸ್ವಾಗತ. ಛಾಯಾಚಿತ್ರ ಗ್ರಾಹಕರಿಗೆ, ಮಾಧ್ಯಮ ಮಿತ್ರರಿಗೆ ಹಾರ್ದಿಕವಾದ ಸ್ವಾಗತಗಳು. ಹಾಗೆ ವೇದಿಕೆ, ಧ್ವನಿವರ್ಧಕ, ಬೆಳಕಿನ ವ್ಯವಸ್ಥೆಯ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಸಹೋದ್ಯೋಗಿ ಮಿತ್ರರೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇಂದಿನ ಕಥಾನಕದ ಕಿರು ಪಾತ್ರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮುಗಿಸಲಿಕ್ಕಿದ್ದೇನೆ. ಭಾಗವತರಾಗಿ ಶ್ರೀಮತಿ ಅಮೃತಾ ಕೌಶಿಕರು, ಮುರಾರಿ ಭಟ್ ಪಂಜಿಗದ್ದೆ, ಚಂಡೆಮದ್ದಳೆ ವಾದಕರಾಗಿ ಶ್ರೀ ಗಿರೀಶ್ ಕಿನಿಲಕೋಡಿ, ಜಯಪ್ರಕಾಶ್ ನಾಕೂರು ಹಾಗೂ ಚಕ್ರತಾಲದಲ್ಲಿ ಮುರಳೀಧರ ಭಟ್ಯಮೂಲೆ, ದೇವೇಂದ್ರನಾಗಿ ರವಿ ಭಟ್ ನೆಲ್ಯಾಡಿ, ದೇವತೆಗಳಾಗಿ ಕುಮಾರಿ ಸ್ತುತಿಕುಲಾಲ್, ಕುಮಾರಿ ಭೂಮಿಕಾ ಆಚಾರ್ಯ, ತಾರಕಾಸುರನಾಗಿ ಶ್ರೀಶಮಾಣಿಲ, ಆಮೇಲೆ ಮಂತ್ರಿ ಸೇನಾಧಿಪತಿಗಳಾಗಿ ತ್ರಿಶಾಲ್ ಗೌಡ ಹಾಗೂ ಜೀವನಾಚಾರ್ಯ, ದೂತ ಹಾಗೂ ಬೈರಾಗಿಯಾಗಿ ರಮೇಶ್ ಕಜೆ, ಮನ್ಮಥನಾಗಿ ಶ್ರೀ ಪ್ರಶಾಂತ್ ಮುಣ್ಕೂರು, ರತಿ ಶ್ರೀ ಬಾಲಕೃಷ್ಣ ಸೀತಂಗೋಳಿ, ಶ್ರೀ ಈಶ್ವರ ಭಟ್ ಗುಂಡ್ಯಡ್ಕ, ಗಿರಿಜೆಯಾಗಿ ನವೀನ್ ಚಂದ್ರ, ಕುಮಾರನಾಗಿ ಶ್ರೀ ಕಿಶನ್ ಅಗಿತಾಯ. ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹಿಸಬೇಕು. ಕೊನೆಯ ತನಕ ಎಲ್ಲರೂ ಕಲೆಯನ್ನು ವೀಕ್ಷಿಸಿ ಆಸ್ವಾದಿಸಿ ನಮ್ಮೊಂದಿಗೆ ನಮ್ಮ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಕಥಾನಕವನ್ನು ಮಾಡಿಸಿಕೊಡಬೇಕೆಂದು ಭಾಗವತರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ವಿಘ್ನರಾಜನ ಪಿರಿದು ಸ್ತುತಿಸಿ ಅಮ್ಮುನಿದಿನಾತ್ಮಜಗಿಯೇ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಭುಜಕ್ಕೆ
ಇರುವಂತಹ ದೇವಲೋಕಕ್ಕೆ ಆರಿಸಿಕೊಂಡಿದ್ದೀರಿ. ಸುರನಾಥ ಎಂದುಕೊಂಡು ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯ ಅನೇಕ ಇದೆ. ಸ್ವರ್ಣ ಸಿಂಹಾಸನವನ್ನು ಏರಿಕೊಡುತ್ತೇನೆ. ಜಗದೀಶ್ವರಿ ಪರಿಪಾಲಿಸುವ ಎಂಬ ಹಾಗೆ ಈ ಸುವರ್ಣ ಸಭೆಯ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದವನೇ ದೇವೇಂದ್ರ. ಪುರಂದರ ನಾಮಕನಾಗಿ ಶತಾಧ್ವರಗಳನ್ನು ಮಾಡಿ ಆ ಭೂಲೋಕದಲ್ಲಿರುವಂತಹ ಮನುಜರಿಂದ ಬೇಕಾದಂತೆ ಸೇವೆಯನ್ನು ಗೈಯುತ್ತಾ ನಮ್ಮವರು ದೇವತೆಗಳು ಸುಮನಸರು ಹೀಗೆಂಬುದಾಗಿ ನಾವೆಲ್ಲವರು ಮೂರು ಲೋಕದಲ್ಲಿ ನಿಗಳ್ತಿಯನ್ನು ಪಡೆದವರು. ಹೌದು ದೇವತೆಗಳೇ, ದೇವ ನೋಡಿದಿರ ಭೂಲೋಕವನ್ನು. ಹೌದು, ಅಲ್ಲಿರುವಂತಹ ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ. ಇಂದ್ರಾಯ ಸ್ವಾಹ ಎಂಬ ಹಾಗೆ ನನಗೆ ಹವಿಸ್ಸನ್ನು ಕೊಡ್ತಾರೆ. ನಿಜ. ವರುಣಾಯ ಸ್ವಾಹ ಎಂಬುದಾಗಿ ವರುಣನಿಗೂ ಹವಿಸ್ಸನ್ನು ಕೊಡ್ತಾರೆ. ಹೌದು. ಮಾತ್ರವಲ್ಲ, 33 ಕೋಟಿ ದೇವತೆಗಳಾದ ನಾವೆಲ್ಲರೂ ಆ ಹವಿಸ್ಸನ್ನುಂಡು ಸಂತೋಷಭರಿತರಾಗಿ ಮಳೆಯನ್ನು ಸುರಿಯುತ್ತೇವೆ. ಸಂತೋಷಗೊಂಡಂತಹ ಮನುಜ ಬೆಳೆಯನ್ನು ಬೆಳೆಯುತ್ತಾನೆ. ಅವರ ಸಂತೋಷದಲ್ಲಿ ನಾವು ಪರೋಕ್ಷಗಳ ಭಾಗಿಗಳಾಗುತ್ತೇವೆ ಅನ್ನುವುದರಲ್ಲಿ ಸಂದೇಹವಿಲ್ಲ. ದೇವತೆಗಳೇ, ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ವಜ್ರೈಶ್ರವ, ಮಾಡುವುದಕ್ಕೆ ನರವನ, ಎಲ್ಲವೂ ನಮಗೆ ಲಭ್ಯವಾಗಿರುವುದು ಮೂರ್ತಿಗಳ ಪ್ರಸಾದ ರೂಪ ಎನ್ನುವುದರಲ್ಲಿ ಸಂಶಯವಿಲ್ಲ. ಈ ದೇವಲೋಕ ಮನುಷ್ಯನ ಅಂಗದಲ್ಲಿ ಯಾವುದು ಶ್ರೇಷ್ಠ? ಶಿರಶ್ರೇಷ್ಠ. ಶಿರಕ್ಕೆ ಹೋಲಿಸಿದ್ದಾರೆ ದೇವಲೋಕವನ್ನು. ರಾಜ್ಯರೇ ಆಡಿದಂತಹ ಮಾತುಗಳಿಗೆ ಮನ್ನಣೆಯನ್ನಿತ್ತು. ಅದೋ ಪುರಂದರ ನಾಮಕನಾದಂತಹ ನಾನು ಈ ದೇವಲೋಕದಲ್ಲಿ ದೇವೇಂದ್ರನಾಗಿ ವಿದ್ಯಾರ್ಥಿಸ್ತಾ ಇದ್ದೇನೆ. ದೇವತೆಗಳೇ, ದೇವೇಂದ್ರ ನಮಗೆ ಸಂತೋಷವಾಗಬೇಕು ಅಂತಾದ್ರೆ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಮೊದಲಾದ ನೃತ್ಯವನ್ನು ನೋಡುತ್ತಾ ನಾವು ಸಂತೋಷವನ್ನು ಪಡುತ್ತೇವೆ. ಹೌದಲ್ಲ? ಅದೆಲ್ಲವೂ ಈ ಸಭೆಯಲ್ಲಿ ನಡೆದು ಹೋಯಿತು. 58 ಯೋಜನ ವಿಸ್ತೀರ್ಣವಿರುವಂತಹ ಸಭೆ ಇದಕ್ಕೆ ಸಾಕ್ಷೀಭೂತವಾಯಿತು ಅನ್ನುವಾಗ ನನಗೆ ಏಕೋ ಮನದಲ್ಲಿ ಒಂದು ಸಂಶಯ. ಕೇಳಿದಿರೆ ದೇವತೆಗಳೇ?
ಯುದ್ಧಗಳೇ ನಡೆಯುತ್ತಾ ಇದೆ. ಹೌದು. ಅದರಲ್ಲೂ ನಮ್ಮ ದಾಯಾದಿಗಳು ರಾಕ್ಷಸರು ಹೇಳುವುದಕ್ಕೆ ಕೇಳುವುದಕ್ಕೆ ನಮಗೆ ಅಣ್ಣಂದಿರು ಎಂಬ ಹಾಗೆ ಹೇಳಿಕೊಂಡು ಬರ್ತಾರೆ. ಆದರೆ ಏನು ಮಾಡೋಣ, ಅವರ ಉಪಟಳ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಇದೆ. ಕೆಟ್ಟ ಬೀಜವನ್ನು ಸುಟ್ಟರೂ ಮತ್ತಷ್ಟು ಮೊಳಕೆಯೊಡೆದು ಬರ್ತದಂತೆ ತದ್ರೀತಿಯಲ್ಲೇ ಆಗಿ ಹೋಗಿದೆ ನಮ್ಮ ಪರಿಸ್ಥಿತಿ. ಈ ದುರುಳರು ಆಗಿಂದಾಗೆ ದೇವಲೋಕದ ಮೇಲೆ ದಾಳಿಯನ್ನು ಮಾಡ್ತಾ ಇರ್ತಾರೆ. ಎಲ್ಲಾದ್ರೂ ಆ ದುರುಳರು ದಾಳಿಯನ್ನು ಮಾಡಿದ್ರು ಅಂತಾದ್ರೆ ಏನು ಮಾಡೋಣ ನಾನು ಹೇಳುವ ಮಾತು ಕೇವಲ ಉಪಚಾರದ ನುಡಿ ಎಂದು ತಿಳಿಯಬೇಡ. ಶತ ಯಾಗಗಳನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿದೆ. ಧರ್ಮದ ಹಾದಿಯಲ್ಲಿ ಪಡೆದ ಈ ಸ್ವರ್ಗದ ಸಂಪತ್ತನ್ನು ಬಯಸಿ ಬಂದರೆ ಅವರನ್ನು ಯುದ್ಧದಲ್ಲಿ ನಾನು ಕೊಲ್ಲುತ್ತೇನೆ. ಮನುಮುನಿಗಳು ಸೇರಿರುವ ಈ ತುಂಬಿದ ಸಭೆಯಲ್ಲಿ ನೀನು ದಿಕ್ಪಾಲಕರಾದ ನಮ್ಮಲ್ಲಿ ಕೇಳಿದ ಪ್ರಶ್ನೆ
ಔಚಿತ್ಯಪೂರ್ಣವಾದುದೇ ಸರಿ. ಮುಂದೆ ಜಾಗರೂಕರಾಗುವುದಕ್ಕೆ ಇದು ಸೂಚನೆ. ಅಸುರರೇನು ಅಮರರಲ್ಲ, ಅಮರಾವತಿಯ ಅಮರೇಂದ್ರನ ಅಮರ ಗದ್ದುಗೆಯನ್ನು ಆಶಿಸಿ ಅಸುರರೇನಾದರೂ ಬಂದರೆ ನಾನಿದ್ದೇನೆ, ಧೈರ್ಯಸ್ಥನಾಗು. ಬಹಳ ಸಂತೋಷವಾಗಿದೆ. ನಳಿನ ನಾಥನ ಕರುಣಾ ಕಟಾಕ್ಷ ನಮ್ಮ ಮೇಲಿರುತ್ತ ನಮಗೆ ಎಳ್ಳಿದಿತ್ತು ಯಾರ ಭಯವೂ ಇಲ್ಲ ಹಾಗೆಂಬುದಾಗಿ ಉನ್ಮಾದದಿಂದಲೂ ಅತಿರೇಕದಿಂದಲೂ ಆಡಿಕೊಳ್ಳುವುದಲ್ಲ. ಹತುಮನಾಭನ ದಯೆ ಇರುವಲ್ಲಿಯವರೆಗೆ, ತ್ರಿಮೂರ್ತಿಗಳ ಕೃಪಾ ಕಟಾಕ್ಷ ನಮ್ಮಲ್ಲಿರುವಲ್ಲಿಯವರೆಗೆ, ತಾಯಿ ಆಶೀರ್ವಾದ ನಮ್ಮಲ್ಲಿ ಇರುವಲ್ಲಿಯವರೆಗೆ ಯಾವ ಕಷ್ಟ ಕಾರ್ಪಣ್ಯಗಳು ನಮ್ಮನ್ನು ಬಾಧಿಸದಿರಲಿ ಎಂಬ ಹಾಗೆ ಪ್ರಾರ್ಥಿಸುತ್ತಾ ಇಂದಿನ ಈ ಸಭೆಯನ್ನು ಇಲ್ಲಿಗೆ ವಿಸರ್ಜಿಸೋಣ. ಆಗದೆ ಹಾಗೆ ಆಗಲಿ ದೇವ.
ಮಾಡಿಕೊಳ್ಳಬಹುದು. ಸರಿ ನಾವೇ ಸರಿ. ಹೊರಟು ಬಂದ ಕಾರ್ಯ ರಾಜಕೀಯ ವಿಚಾರಗಳು ಅನೇಕವಿದೆ. ಪ್ರಸಾದವನ್ನು ಸ್ವೀಕರಿಸಿ ಶೋಣಿತಾಪುರದ ಓಲಗದ ಛಾವಣಿಯನ್ನು ಏರಿದ್ದೇನೆ. ಏರಿದಾಕ್ಷಣ ತಾರಕಾಸುರನಿಗೆ ಜಯವಾಗಲಿ, ತಾರಕಾಸುರನಿಗೆ ಜಯವಾಗಲಿ ಎಂಬ ಜಯಘೋಷ ಸಭೆಯ 4 ಮೂಲೆಗಳಿಂದಲೂ ಕೇಳಿ ಬರುತ್ತಾ ಇದೆ. ಕಶ್ಯಪ ಬ್ರಹ್ಮರ 13 ಜನ ಮಡದಿಯರಲ್ಲಿ ಸುರಯ ಮಕ್ಕಳಾಗಿ ಜನಿಸಿದವರು ನಾವು 4. ದೊಡ್ಡವನೇ ಆದಂತಹ ಶೂರಪದ್ಮ ಮಹೇಂದ್ರಪುರವನ್ನು ಆಳ್ವಿಕೆಯನ್ನು ಮಾಡಿಕೊಂಡು ಬರುತ್ತಾ ಇದ್ದಾರೆ. ಎರಡನೆಯವನಾದಂತಹ ನಾನು ತಾರಕಾಸುರ ಶೋಣಿತಾಪುರವನ್ನು ಆಳ್ವಿಕೆಯನ್ನು ಮಾಡಿಕೊಂಡು ಬರುತ್ತಾ ಇದ್ದೇನೆ. ಮೂರನವನೇ ಆದಂತಹ ಸಿಂಹಾಕ್ಯ ಅಣ್ಣನ ಜೊತೆ ಇದ್ದಾನೆ. ನಮ್ಮೆಲ್ಲರ ಪ್ರೀತಿಯ ತಂಗಿ ಆಜಾಮುಖಿ ಅಣ್ಣನೊಂದಿಗೆ ಸೇರಿಕೊಂಡಿದ್ದಾಳೆ. ಇಷ್ಟಕ್ಕೆ ಸಾಲದು ಎಂದು ಮಂಡಲಾಧಿಪರ ಮಂಡೆಯನ್ನು ಬಡಿದಿದ್ದಾಳೆ. ಭೂಲೋಕ ನಮ್ಮ ಸ್ವಾಧೀನವಾಗಿದೆ. ಉಳಿದಂತಹ ಪಾತಾಳ ಲೋಕ ಅದು ನಮ್ಮ ಸ್ವಾಧೀನವಾಗಿದೆ. ಇನ್ನು ಉಳಿದಿರುವುದು ಮೇಲೆ ಸ್ವರ್ಗ, ಅದನ್ನು ಪಡೆಯಬೇಕೆಂಬ ಚಿಂತನೆಯಲ್ಲಿದ್ದೇನೆ. ನಮ್ಮವರಿದ್ದಾರಲ್ಲ ಬರಲಿ.
ಮೂರು ಲೋಕದ ಸ್ವಾಧೀನ ನಮಗೆ ಆಗಬೇಕೆಂಬುದು ನಮ್ಮ ಆಸೆ. ಸರಿ, ಪಾತಾಳ ಲೋಕ ಸ್ವಾಧೀನವಾಗಿದೆ, ಭೂಲೋಕ ನಮ್ಮ ಅಧೀನದಲ್ಲಿದೆ, ಉಳಿದಿರುವುದು ಸ್ವರ್ಗ. ಅದರ ಬಗ್ಗೆ ಹೋಗಬೇಕೆಂದು, ಅಲ್ಲಿಗೆ ತೆರಳಬೇಕೆಂದು ಆಸೆಯಿಂದಲೇ ನಿಮ್ಮನ್ನು ಕರೆಸಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ ಅದಕ್ಕೆ? ಕೇಳಿ ನಾನು ಯೋಚನೆ ಮಾಡಿದೆ. ಏನು ಮಾಡಿದೆ? ನಾನು ಕೂಡ ನಿಮ್ಮ ಹಾಗೆ ಸ್ವರ್ಗವನ್ನು ಬಯಸುತ್ತಿದ್ದೇನೆ. ಅದೇ ಬೇಕಾದ್ದು ನನಗೆ. ಆದರೆ ಇತಿಹಾಸದ ಪುಟವನ್ನು ತೆರೆದು ನೋಡಿದೆ ಅಂತಾದ್ರೆ ನೀನು ಇಲ್ಲಿ ಬಾ, ಈಗ ಹೇಳು. ಗತಕಾಲದ ಇತಿಹಾಸದ ಪುಟ ಅದನ್ನು ಒಮ್ಮೆ ತೆರೆದು ನೋಡಿದೆ ಅಂತಾದ್ರೆ ಏನಂತ ಇದರಲ್ಲಿ? ನಮ್ಮವರು ಯಾರೆಲ್ಲ ದೇವಲೋಕವನ್ನು ಬಯಸಿದ್ದಾರೆ ತುಂಬಾ ಜನ ಹೋಗಿದ್ದಾರೆ. ಹೌದಲ್ವೇ? ಹೌದು. ಅವರು ಯಾರು ಉಳಿಲಿಲ್ಲ. ಅದು ಹೌದು. ಯಾಕೆ? ಅವರಲ್ಲಿ ದೇಹಬಲ ಇರ್ಲಿಲ್ವಾ ಅಂತ? ದೇಹಬಲಕ್ಕೆ ಕಮ್ಮಿ ಏನು ನಮ್ಮಲ್ಲಿ. ಹೌದು. ಏನು ಮಾಡಬೇಕಾದ್ರೆ ನಾವು ಹಾಗಾಗಿ ದೇವಬಲದೊಂದಿಗೆ ದೈವ ಬಲವನ್ನು ಮೈಗೂಡಿಸಿಕೊಳ್ಳಬೇಕು. ಹಾಗಾಗಿ ನೀವು ಬ್ರಹ್ಮದೇವರ ಕುರಿತು ತಪಸ್ಸನ್ನು ಆಚರಿಸಿ. ಇದು ನನಗೆ ಹೊಳೆಯಲೇ ಇಲ್ಲ. ಪಡೆದು ದೇವಲೋಕದ ಕಡೆ ದಾರಿಯನ್ನು ಅದಕ್ಕಾಗಿ ನಾನೇನು ಮಾಡ್ಬೇಕೀಗ? ತಪಸ್ಸನ್ನು ಆಚರಿಸಬೇಕು. ಎಲ್ಲಿ? ಬ್ರಹ್ಮದೇವರ ಕುರಿತು. ಇಲ್ಲೇ ಮಾಡುದಾ? ಎಲ್ಲಿ ಮಾಡುದು? ಎಲ್ಲಿ ಮಾಡುದು? ನೀನೇ ಹೇಳಬೇಕು. ಎಲ್ಲಿ ಆದಿತ್ತು? ಕಾಡಲ್ಲಿ ಆದಿತ್ತು. ಹೇಗೆ? ಕಾಡಲ್ಲೇ ಮಾಡ್ಬೇಕಷ್ಟೇ. ಮತ್ತೆ ಇಲ್ಲಿ ಬ್ರಹ್ಮ ಬರಲಿಕ್ಕಿದ್ದಾನ? ಹೌದಾ? ಹಾಗಾದರೆ ಬ್ರಹ್ಮ ಬರೋದಿಲ್ಲ. ಈಗಲೇ ಹೋಗ್ಬೇಕಾ? ಈಗ ಹೋದ್ರೆ ಒಳ್ಳೆಯದು. ಶಂಬರಾದಿಗಳೇ, ನೀವು ಮಾಡಿದ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು. ದೈವಾನುಗ್ರಹ, ಶಿವನ ಭಕ್ತರು ನಾವು. ಶಿವನ ಅನುಗ್ರಹ ಯಾವತ್ತು ನಮ್ಮ ಮೇಲಿದೆ. ಅದರೊಂದಿಗೆ ಬ್ರಹ್ಮದೇವನ ಅನುಗ್ರಹ ನಮಗೆ ಬೇಕೆಂದು ನಿಮ್ಮ ಅಭಿಪ್ರಾಯವಲ್ಲವೇ? ಹೌದು. ತಡ ಮಾಡುವುದಿಲ್ಲ. ಘೋರವಾದಂತಹ ಕಾಂತಾರವನ್ನು ಸೇರ್ತೇನೆ. ಒಂಟಿ ಕಾಲದಲ್ಲಿ ನಿಂತು ತಪಸ್ಸನ್ನು ಮಾಡ್ತೇನೆ. ಬೇಕಾದ ವರಗಳನ್ನು ನಾನು ಪಡೆದು ಬರುತ್ತೇನೆ. ಅಲ್ಲಿಯ ತನಕ ಆಸ್ಥಾನದ ಜವಾಬ್ದಾರಿ ನಿಮಗೆ. ಚೆನ್ನಾಗಿ ನೋಡಿಕೊಳ್ಳಿ. ನಾನು ಹೋಗಿ ಬರುತ್ತೇನೆ. ಸಂಭಾಸುರ ಒಡೆಯ ಅಧಿಕಾರವನ್ನು ನಮಗೆತ್ತಿದ್ದಾರೆ. ಎಳ್ಳಿನ 7 ಭಾಗದಲ್ಲಿ ಕೊರತೆ ಬಾರದಂತೆ ಅಧಿಕಾರವನ್ನು ನಡೆಸುವ. ಸರಿ ಸರಿ.
ಇದು ನಗು ನಗುತ್ತೆಲ್ಲರೂ ಯಾಕೆ ನೀವು ನಗಾಡುದು? ಯಾಕೆ ನೀವೆಲ್ಲ ಹೇಳಿದ್ದು ಮಿತ್ರರೇ, ಸೈನಿಕರೇ, ನೀವು ಆಡಿದ ಮಾತನ್ನು ಕೇಳಿ ಘೋರವಾದಂತಹ ಕಾಂತಾರವನ್ನು ಸೇರಿದೆ ಬೇಕು ಬೇಕಾದ ವರವನ್ನು ಪಡೆಯುವುದಕ್ಕಾಗಿ ಬ್ರಹ್ಮದೇವನನ್ನು ಪ್ರತ್ಯಕ್ಷೀಕರಿಸಿದೆ. ಬಂದನು ಬ್ರಹ್ಮದೇವ, ಮರಣವೇ ಬಾರದ ರೀತಿಯಲ್ಲಿ ವರವನ್ನು ಕೇಳಿದೆ. ಬ್ರಹ್ಮದೇವನಿಂದ ತಥಾಸ್ತು. ಆದರೆ ಮರಣ ಬರುವುದಾದರೆ ಸತಿ ಇಲ್ಲದ ಈ ಸಂಗೆ ಮಕ್ಕಳಾದರೆ ನಿನಗೆ ಮರಣ. ಸತಿ ಇಲ್ಲದವನಿಗೆ ಮಕ್ಕಳಾದ ಆಗುವುದಕ್ಕುಂಟೆ? ಆಗುವುದೇ ಇಲ್ಲ. ತಾರಕಾಸುರನಿಗೆ ಮರಣವೇ ಇಲ್ಲ. ಅಭೇದ್ಯವಾದಂತಹ ವರವನ್ನು ಪಡೆದೆ ಸ್ವರ್ಗಲೋಕಕ್ಕೆ ಹೋಗಬೇಕು. ಅಭಿಪ್ರಾಯ ಏನು ನಿಮ್ಮದೆಲ್ಲ? ಈಗ ಹೇಳಿ ಹೇಳಿ. ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧಕ್ಕೆ ಚದುರಂಗ ಸೇನೆ ಸಿದ್ಧವಾಗಲಿ. ಸ್ವರ್ಗಕ್ಕೆ ಬರುವಾಗ ಭಾರಿ ಉತ್ಸಾಹದಲ್ಲಿದ್ರು. ಎಷ್ಟು ಸ್ವಲ್ಪ ತಡ ಆಯ್ತಾ ಅಂತ ಹತ್ತಿ ಸಾಕಾಯ್ತು. ಹೌದಲ್ವಾ ಮಿತ್ರರೇ? ಸ್ವರ್ಗಲೋಕ ಬಾಗಿಲಿಗೆ ಬಂದಿದ್ದೇವೆ. ಯಾರಾದ್ರೂ ಒಬ್ಬ ಇರ್ಬೇಕಲ್ವಾ? ಹೌದಲ್ವೇ? ನೋಡಿ ಬನ್ನಿ. ಎಲ್ಲಿಗೆ? ಜೀವಂತ
ಒಟ್ಟಿಗೆ ಹಂದಿ ನುಗ್ಗಿದಾಗ ನುಗ್ಗುತ್ತೀರಲ್ಲ ನೀವು. ಯಾರು ನೀವು? ನಾವು ಹಂದಿಗಳಾಗಿ ಕಾಣುದು. ಹಂದಿಯಿಂದ ಹಂದಿಯಾದ್ರೂ ಆದೀತು, ನಿಮ್ಮ ಮುಖ ನೋಡಿದ್ರು ಉಂಟಲ್ಲ. ಯಾರು ನೀವು? ನಾವೇ. ಅದೆಂತದ್ದು ಅಲ್ಲಿ? ನಿಂಗೆ ಗೊಂಬೆ ಹಾಗೆ ಕಾಣ್ತದ ಪಾಪಿ ಮಗನೇ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ನಾನು ಸೌಖ್ಯ, ನೀನು? ಅಲ್ಲಿಂದಲ್ಲಿಗೆ ಉಂಟು ಈಗ. ಹೌದಾ? ಹೇಗುಂಟು ಮಳೆ ಎಲ್ಲ? ಅದೆಲ್ಲ ತೊಂದರೆ ಇಲ್ಲ. ಸ್ವಲ್ಪ ಸೆಕೆ ಹೆಚ್ಚು ಉಂಟಾ ಅಂತ? ಸೆಕೆ ಹೆಚ್ಚು ಅಲ್ವಾ? ಹೌದೌದು. ಜನ ಯಾರು ಇಲ್ಲಿಗೆ ಅಂದ್ರೆ ನಿನಗೊಂದು ನಾಮ ಇಲ್ವಾ? ಉಂಟೆಲ್ಲ ಉಂಟು ಈ ಪ್ರದೇಶಕ್ಕೆ. ನಾಳೆ ಇನ್ನು ತಡ ಮಾಡೋದು ಇವನೇ ಸಿಕ್ಕಿ ಇವನನ್ನು ಅದಲ್ಲ, ಇಲ್ಲಿಗೆ ದ್ವಾರಕ್ಕೆ. ನೀನು ದ್ವಾರಪಾಲಕನ? ದ್ವಾರಪಾಲಕ ಅಲ್ಲ, ದ್ವಾರಪಾಲಕರೇ. ಅರೆ ಕರೆ ದೊಡ್ಡ ಜನ ನಾನು. ಓಹೋ, ಇಲ್ಲಿಗೆ ದೊಡ್ಡ ಜನ. ಅರೆ ಬಂದರೆ ದೊಡ್ಡ ಜನ. ಅರೆ ಬಂದ್ರೆ ದೊಡ್ಡ ಜನ. ಓಹೋ, ನಿನ್ನ ಹೆಸರೆಂತದ್ದು ಈಗ? ನನ್ನ ಹೆಸರು ಕೇಶವ ನಾರಾಯಣ. ಎಂತದು? ಕೇಶವ ನಾರಾಯಣ. ಅದೇನು ಎರಡು ಹೆಸರು? ಎರಡು ಹೆಸರು ಇರಬಾರ್ದ? ಕೇಶವ ಪ್ರಸಾದ ಅಂತ ಉಂಟು, ಕೃಷ್ಣ ನಾರಾಯಣ ಅಂತ ಹೇಳ್ತಾರೆ. ಅದು ಅವರ ಅಪ್ಪ ಅಮ್ಮನಿಗೆ ಬಿಟ್ಟದ್ದು, ನಿಮಗೆ ಯಾಕೆ ಅಧಿಕ ಬರ್ತದೆ? ನಿನ್ನ ಅಪ್ಪನಿಗೂ ಎರಡು ಹೆಸರು? ಎರಡು ಹೆಸರು ಉಂಟು. ಕೆಲವು ಹೆಸರು ಎಂತ ಅಂತ? ದೇವೆ ಅಂತ. ಹೆಚ್ಚಿಗೆ ಏನು ಅಪ್ಪನ ಹೆಸರು ಗೊತ್ತಿಲ್ಲೋಣ? ಅಪ್ಪನ ಹೆಸರು ಉಂಟು, ಅಜ್ಜನ ಹೆಸರು ಉಂಟು. ನೀವು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಈಗ, ಕೇಳು ನೋಡು. ಅದಕ್ಕೆ ಸರಿಯಾದ ಉತ್ತರ ಹೇಳಬೇಕಿಲ್ಲ. ಯಾರು ನೀವು? ಎಲ್ಲಿಂದ ಬಂದದ್ದು? ನಿಮ್ಮ ಹೆಸರೇನು? ಬಂದದ್ದು ಯಾಕೆ? ಕೆಲಸ ಮುಗಿಸಿ ಹೋಗುವುದೆಲ್ಲಿಗೆ? ಇಷ್ಟೇ ಹೇಳಬೇಕು. ನೀನೀಗ ದ್ವಾರಪಾಲಕ. ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಭೂಲೋಕದಲ್ಲಿ ಶೋಣಿತಾಪುರ ಕೇಳಿದ್ಯಾ? ಶೋಣಿತಾಪುರಕ್ಕೆ ಬೆಂಕಿ ಬೀಳಿ ನೀನೇ ಯಾರು? ಬೆಂಕಿ ನಿನ್ನ ಅಪ್ಪನವನಿಗೆ ಬೆಂಕಿ. ಪಾಪಿ ಮಗನ ಬೆಂಕಿ ಬೀಳಲಿಕ್ಕೆ ಮತ್ತೆ ಶೋಣಿತಾಪುರ ಅಷ್ಟು ದೊಡ್ಡ ಪುರವನ್ನು ರಕ್ಷಣೆ ಮಾಡಬೇಕಾದ್ರೆ ಎಷ್ಟು ಕೆಲಸ ಆಗಿದೆ ಗೊತ್ತುಂಟ ನಿನಗೆ? ಯಾರು? ನನಗೆ. ನೀವು ಅಲ್ಲಿಂದ ಬಂದವರ? ಶೋಣಿತಾಪುರದ ಸರ್ವಾಧಿಕಾರಿ, ವರ್ತಮಾನದ ಅಧಿಕಾರಿ ತಾರಕಾಸುರ. ಅವ ಸಾಯಿಲಿ ಅಂದ್ರೆ ಮತ್ತೆ ಇಲ್ಲಿ ಬಂದದ್ದಂತ ಅವನ ಭೂತವ? ಇದುವೇ ಮತ್ತೆ ಇದು ತಾರಕಾಸುರನ? ತಾರಕಾಸುರ ಅಂದರೆ ನಾನೇ. ತಾರಕಾಸುರ ಅಂದ್ರೆ ಹೀಗೆ. ನಿನ್ನ ಪ್ರಕಾರ ಹೇಗೆ? ಅದು ಹೀಗಲ್ಲ, ಇದಕ್ಕಿಂತ ದೊಡ್ಡದುಂಟ ಅಂತ. ಅದು ಬೇಕಾದಾಗ ನಾವು ಅದನ್ನು ಮಾಡಿಕೊಂಡು ಬರ್ತೇವೆ. ಹೌದಾ? ಮತ್ತೆ ನಿಮ್ಮ ಉದ್ಯೋಗ ಕಸ ಗುಡಿಸುವುದಲ್ಲಿ. ಅದೇ ಬೇಕಾದ ನಿಮಗೆ. ಇವರು ಅದೇ ಕೆಲಸದವರ? ನನ್ನ ಪರಿಚಾರಕರು ಅವರು. ಪಾಪಿ ಮಗನ ತಲೆಗಡ್ದಾಗ್ತದೆ. ಇಲ್ಲಿ ಸ್ವಲ್ಪ ಕಸ ಉಂಟು, ಅದನ್ನು ಮತ್ತೆ ಒಂದು ಗುಡಿಸಿ ಹೋಗಿ. ಶೋಣಿತಾಪುರದ ಅಧಿಕಾರಿ ತಾರಕಾಸುರ ಅಂತ ಹೇಳ್ತಾ ಇದ್ದೇನೆ. ನಿನ್ನ ಉದ್ಯೋಗ ಎಂತದ್ದು ಅಂತ ಮತ್ತೆ ನೀವು ಹೇಳ್ತೀರಿ ಕಸ ಗುಡಿಸುವುದು. ಮತ್ತೆ ನೀನು ಕೇಳಿದಂತ ಅಧಿಕ ಪ್ರಸಂಗ ನನಗೇನು ಗೊತ್ತು ಮಾರಾಯರೆ? ನಿನ್ನ ಪ್ರಕಾರ ಅಧಿಕಾರಿ ಎಂದರೆ ಏನು? ಯಾರಿಗೊತ್ತು? ನಿನಗೆ ಅದು ಗೊತ್ತಿಲ್ಲ. ಅಧಿಕಾರ ಸಿಕ್ಕಿದ್ರೆ ಸಾಕು. ನಮ್ಮದು ಮಾತ್ರ ಗೊತ್ತು. ಅದೇ ನಿನ್ನದಿಗೆ ಅಧಿಕಾರ ಅಲ್ವಾ? ಇನ್ನೊಬ್ಬರ ವಿಷಯದಲ್ಲಿ ನಾವಿಲ್ಲ. ಈಗ ಬಂದ ವಿಷಯ. ನಿನ್ನ ಅಪ್ಪ ಇದ್ದಾನ ಒಳಗೆ? ನಿನ್ನ ಅಣ್ಣಪ್ಪ ಇದ್ದಾನ? ಅಣ್ಣಪ್ಪನ? ನನ್ನ ಅಪ್ಪ? ನಿನ್ನ ಅಪ್ಪ? ನನ್ನ ಅಪ್ಪನ ಸುದ್ದಿ ತೆಗೆದ್ರೆ ಜಾಗ್ರತೆ ಗೊತ್ತು. ನಿನ್ನ ಅನ್ನದಾತ ಪುಣ್ಯಾತ್ಮ. ಹಾಗೆ ಹೇಳಿ. ಮತ್ತೆ ಯಾರು? ದೇವೇಂದ್ರ ಮಹಾಪ್ರಭುಗಳು ಇದ್ದಾರೆ ಒಳಗೆ? ಇಲ್ಲದೆ ಅವರಲ್ಲಿ ಹೋಗಿ ಹೇಳು, ಶೋಣಿತಾಪುರದ ಅಧಿಕಾರಿ ತಾರಕಾಸುರ ಬಂದಿದ್ದಾರೆ, ಸ್ವರ್ಗವನ್ನು ಬಿಟ್ಟು ಕೊಡಬೇಕಂತೆ. ಬಿಟ್ಟು ಕೊಡದಿದ್ದರೆ ಆಸನದಿಂದ ಕೆಳಗೆ ಹಾಕಿ ಎದೆಗೆ ಮೆಟ್ಟಿ ಅಧಿಕಾರ ಸ್ವೀಕಾರ ನಾನು ಮಾಡುತ್ತೇನೆ. ಏನಾದ್ರೂ ಮಾತಾಡೋದು ಬೇಡ ಇಲ್ಲಿ. ಏನು? ನನಗೆ ಇಂಥದ್ದೆಲ್ಲ ಕೇಳಿದ್ರುಂಟಲ್ಲ. ನಮ್ಮಲ್ಲಿ ಜನ ಇದ್ದಾರೆ, ಅವ್ರು ಯಾರು ಅಂತ ಕೇಳಿದ್ದೆ ನೀನು? ಓ, ಹಾಗಾಗಿ ಹಿಡಿಸುಡಿ ಕೇಳಿದ್ದಲ್ಲ, ಕಸ ಗುಡಿಸ್ಲಿಕ್ಕೆ. ನಿಮ್ಮ ಹೆಸರು? ಜಂಬಾಸುರ. ಜಂಬಾಸುರ. ಇವರಿಗೆ ಕೆಲಸ? ಅವರ ಹತ್ರ ಕೇಳು. ಕೆಲಸ ಕೊಟ್ಟವರಿಗೆ ಕೆಲಸ ಎಂತ? ಕೆಲಸ ಅದೇ ಅವರು ಹೇಳಿದ್ರು. ಅದೇ ಇದು ಅದಕ್ಕೆ ಕಸ ಗುಡಿಸಲಿಕ್ಕೆ. ನಿಮ್ಮ ಯಾರಿಗೊತ್ತು? ಅವ್ರು ಹೇಳಿದ್ದಲ್ವಾ? ಪ್ರಯೋಗ ಮಾಡಿ ನೋಡುದ. ನಾನು ಅಲ್ಲಿಗೆ ಬರ್ಲಿಲ್ಲಲ್ಲ. ಇನ್ನೊಂದು ಸ್ವಲ್ಪ ಅಧಿಕ ಪ್ರಸಂಗ ಹೆಚ್ಚಾಯ್ತು ಇಲ್ಲಿ. ಈಗ ಶೋಣಿ ಇದು ನಿಮಗೆ ದೇವಲೋಕ ಬಿಟ್ಟು ಕೊಡಬೇಕು. ಬಿಟ್ಟು ಕೊಡದಿದ್ದರೆ ಯುದ್ಧ ಮುಖೇನ ಅದನ್ನು ಸ್ವಾಧೀನ ಮಾಡಲು ಬಲಾನ್ವಿತರಾಗಿ ಬಂದಿದ್ದೇವೆ. ದೇವಲೋಕ ನಿಮ್ಮ ಅಪ್ಪನ್ನಲ್ಲ ಇದು? ನಿನ್ನ ಅಪ್ಪಂದಲ್ಲ, ನನ್ನ ಅಪ್ಪಂದೆ. ಮತ್ತೆ ಒಂದು ಮಂದೊಂದರಕ್ಕೆ ಮಾತ್ರ ನಿನಗೆ ದೇವಲೋಕ. ಮತ್ತೆ ನೀವು ಧರ್ಮಕ್ಕೆ ಮಾತಾಡಿದ್ರೆ ಜಾಗ್ರತೆ ಗೊತ್ತ. ನನಗೆ ಸಿಟ್ಟು ಬಂದ್ರೆ ನಾನು ಮನುಷ್ಯ ಅಲ್ಲ. ಮತ್ತೆಂತದ್ದು? ನಾನು ಮನುಷ್ಯ ಅಲ್ಲ. ಏನು ಮತ್ತೆ ಯಾರು ಏನು ಎಲ್ಲಿ ನೋಡ್ಲಿಕ್ಕಿಲ್ಲ. ನೀನು ಏನು ಮಾಡ್ತಿ ಅಂತ? ನಾನು ಏನು ಮಾಡುದ? ಮತ್ತೆ ನೀನು ಹೋಗ್ತೀಯಲ್ಲ ಈಗ?
ಅಲ್ಲ ನಾನು ನಿಮ್ಮ ಕೆಲಸದವಲ್ಲ. ಹೋಗ್ಲಿಕ್ಕೆ ಹೋಗು ಅಂತ ಹೇಳುವಾಗ ಹೋಗು, ಬಾ ಅಂತ ಹೇಳುವಾಗ ಬರ್ಲಿಕ್ಕೆ ನಾನು ಹೋಗ್ತೇನೆ. ಮಂತ್ರಿಗಳೇ ಅವ ಇಲ್ಲೇ ನಿಂತ್ಕೊಳ್ಳಿ, ನಾವು ಹೋಗುವ. ಒಂದು ಕೆಲಸ ಮಾಡ್ಬೇಕು ನೀವೀಗ. ನಾನು ಹೋಗಿ ಹೇಳುವಲ್ಲಿವರೆಗೆ ನೀವು ಈ ಬಾಗಿಲನ್ನು ಕಾಯ್ತಾ ಇರ್ಬೇಕು. ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಇರ್ಲಿ, ಹೋಗಿ ಹಾಗೆ ಹೇಳಿದ್ರೆ ಆಯ್ತಲ್ಲ. ಹೋಗು ಹೋಗ. ಸೇನಾಧಿಪತಿಗಳೇ, ಚಾರಕನು ಒಳಗೆ ಹೋಗಿದ್ದಾನೆ. ಏನು ವಿಚಾರವನ್ನು ತರುತ್ತಾನೆ ಎಂದು ಕಾಯುತ್ತಾ ಇರೋಣ. ಲಾಲಿಸಿ ಕೇಳು ಬಿಲ್ಲವ ಲಾಲಿಸಿ ಕೇಳು ಬಿಲ್ಲವ ನಮ್ಮದೆಯ ಮಗವ ಗುಣದನವರು ಗುಣವನ್ನು ದಾಳಿಯಿಟ್ಟು ಯಾವುದು ನೀನು ಹೇಳಿ ಅಲ್ಲಿ ಕಾವಲು 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 ಮಾಡ್ತಾ ಇದ್ದವ. ಇದ್ದಕ್ಕಿದ್ದಂತೆ ದೊಡ್ಡ ಸೇನೆ ರಾಯರೇ. ಹೌದು ರಾಯರೇ, ಎಂತ ಗುಡುಗು ಸಿಡಿಲು ಎಲ್ಲ ಬಂತು. ನೋಡುವಾಗ ಎಷ್ಟು ಜನವೇ ಜನ. ನೋಡ್ತಾ ಇದ್ದೇನೆ, ಬರ್ತಾ ಇದ್ದಾರೆ ನಮ್ಮ ಬಾಗಿಲಿಗೆ ಬಂದರು ರಾಯರೇ. ಹೌದೇ? ತಡೆದು ನಿಲ್ಲಿಸಿದೆ ರಾಯರೇ. ಒಳ್ಳೆಯದು ಮಾಡಿ ತಡೆದು ನಿಲ್ಲಿಸಿ. ಅನ್ನ ಉಂಡವ ನಾನು ಅಷ್ಟು ಮಾಡದಿದ್ರೆ ನನ್ನ ಅನ್ನವನ್ನೇ ಉಂಟವನಿ. ಹೌದು ಹಾಗಾಗಿ ಅಷ್ಟು ಕೆಲಸ ಮಾಡಿದ್ದೇನೆ. ಆದ್ರೆ ಕೇಳಿದೆ, ಬಿಡ್ಲಿಲ್ಲ. ಒಳಗೆ ಬರುವ ಅಂದಾಜು ಮಾಡಿದ್ರು. ನಿಲ್ಲಿಸಿ ಕೇಳಿದೆ, ಯಾಕೆ ಬಂದದ್ದು, ಎಲ್ಲಿಂದ ಬಂದದ್ದು, ಏನು ಕತೆ ಅಂತ. ಅವರ ನಾಮ ಯಾವುದು? ನಾವು ತಾರಕಾಸುರ ಅಂತಾರೆ. ವನಿತಾಪುರದಿಂದ ಬಂದಂತಾರೆ. ಏನು ಉದ್ದೇಶ? ಅವರಿಗೆ ಸ್ವರ್ಗ ಲೋಕ ಬಿಟ್ಟು ಕೊಡ್ಬೇಕಂತಿದ್ದಾರೆ. ಇಲ್ಲದ್ರೆ ಯುದ್ಧಕ್ಕೆ ಬರ್ಬೇಕಂತ. ಹೌದಾ? ಸಮೇತನಾಗಿ ಈ ದೇವಲೋಕದ ಮೇಲೆ ದಾಳಿಯನ್ನು ಮಾಡಿದ್ದಾನೆ. ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ವಾಹನಗಳನ್ನು ಏರಿಕೊಳ್ಳಿ, ರಣಕ್ಷೇತ್ರವನ್ನು
ಅಸುರರಿಗೆ ನೀನೇ ಒಬ್ಬ ಸೇನಾನಾಯಕ ಎನ್ನುವ ಅಹಂಕಾರವನ್ನು ಬಿಡು. ಇದು ತ್ಯಾಗ ಭೋಗದ ಪುಣ್ಯ ಭೂಮಿ. ನಿಮ್ಮಂತಹ ದುಷ್ಟರಿಗೆ ಸಿಗುವಂತದ್ದಲ್ಲ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ನೀನಾಗಿ ಹಿಂದಿರುಗಿ ಹೋಗು, ಇಲ್ಲವಾದರೆ ಕೊಂದು. ಭೋಗಗಳನ್ನು ಮಾತನ್ನು ಬಿಟ್ಟು ಸಾಮರ್ಥ್ಯವಿದ್ದರೆ ದೇಹಬಲವನ್ನು ತೆಗೆದು ದೇವಲೋಕದ ಮೇಲೆ ದಾಳಿಯನ್ನಿಟ್ಟವರು ಯಾವತ್ತು ಕ್ಷೇಮವಾಗಿ ಹಿಂತಿರುಗಿದ್ದಿಲ್ಲ. ಮಾತ್ರ ಅಲ್ಲ, ಮತ್ತೆ ಶತಾತ್ವರದಿಂದ ಮಡಿದಂತಹ ದೊರಕಿದಂತಹ ಈ ದೇವಲೋಕ ಇದನ್ನು ಕಬಳಿಸುವುದಕ್ಕೆ ಒಂದೇ ಅಲ್ಲ. ಹೌದೇನೋ? ನೀನು ಬಿಡು, ನಿನಗೆ ವರ ಕೊಟ್ಟವನು ಇಲ್ಲಿಗೆ ಬರುವುದಕ್ಕೆ ಅಂಜುತ್ತಾನೆ. ಅಂತಹ ದೇವಲೋಕಕ್ಕೆ ನೀನು ಈ ರೀತಿಯಲ್ಲಿ ದಾಳಿಯನ್ನು ಮಾಡಿದೆ ಎಂದಾದ್ರೆ ತೀರಾ ಹೋದೆ. ದೊಡ್ಡಮ್ಮನ ಮಕ್ಕಳು ಸುರಪ ಐರಾವತವನ್ನು ಏರಿ ಆಯುಧವನ್ನು ಹಿಡಿದು ದುರಕ್ಕಾಗಿ ಬಂದೆಯ. ಬಂದವ ಸಾಮಾನ್ಯನೆಂದು ಭಾವಿಸಬೇಡ. ಶೋಣಿತಾಪುರದ ಅಧಿಕಾರಿ ತಾರಕಾಸುರ ಬ್ರಹ್ಮನ ವರಬಲವಿದೆ. ನನ್ನ ಬಲ ಹೆಚ್ಚ, ನಿನ್ನ ಯಾಗದ ಬಲ ಹೆಚ್ಚ. ಭಕ್ತಿ ಶಕ್ತಿಯ ಒಂದು ಸಂಘರ್ಷ ನೋಡೋಣ.
ಸಹಬಾಸ್ ಅದು ಬೇಕು ನನಗೆ. ಈಗದ ಯುವಕರ ಉತ್ಸಾಹ ಸಹಬಾಸ್ ಬಹಳ ಒಳ್ಳೆಯದಾಗಿದೆ. ಮಂತ್ರಿ ಸೇನಾಧಿಪತಿಗಳೇ, 3 ಲೋಕ ನಮ್ಮ ಸ್ವಾಧೀನ. ತಾರಕ ಏಕೋ ದೇವ. 3 ಲೋಕಗಳಲ್ಲಿ ಡಂಗುರವನ್ನು ಸಾರಿಸಬೇಕು. ಆ ಕೆಲಸವನ್ನು ನೀವು ಮಾಡಿ. ಮಂತ್ರಿಗಳೇ, ಅರ್ಥ ಮಾಡಿ ಸ್ವಲ್ಪ ತಡೆದಿದ್ದೇವೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಹೀಗೆ ಬನ್ನಿ. ಕಾರ್ಯಕ್ರಮದ ನಡುವೆ ರಸಭಂಗವಾದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ, ಕಲಾವಿದರಿಗೊಂದು ಕಿರುಕಾಣಿಕೆಯನ್ನು ಕೊಡುವಂತಹ ಸಂಪ್ರದಾಯ ನಮ್ಮ ಮುಳಿಯದ್ದು. ಹಾಗೆ ಕಲಾವಿದರನ್ನು ನಾವು ವೇದಿಕೆಗೆ ಆಹ್ವಾನಿಸಿ ಅವರಿಗೊಂದು ಕಿರುಕಾಣಿಕೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ. ಕೂಡಲೇ ಈಗ ಅದನ್ನು ನಿರ್ವಹಿಸ್ತೇವೆ. 5 ನಿಮಿಷದಲ್ಲಿ ಅದು ಮುಗಿಯುತ್ತದೆ. ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಕೃಷ್ಣನಾರಾಯಣ ಮುಳಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಲಾವಿದರ ಹೆಸರನ್ನು ಕರಿತೇನೆ. ದಯವಿಟ್ಟು ವೇದಿಕೆಗೆ ಒಬ್ಬೊಬ್ಬರೇ ಬಂದು ಶೀಘ್ರವಾಗಿ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಶ್ರೀ ಗಿರೀಶ್ ಕಿನಿಲಕೋಡಿ, ಖ್ಯಾತ ಹಿಮ್ಮೇಳವಾದಕರು, ಕಟೀಲು ಮತ್ತು ಸುಂಕದಘಟ್ಟ ಮೇಳಗಳಲ್ಲಿ ಅನುಭವಿ ತಿರುಗಾಟಗಾರರು. ಅವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಭಾಗವತರಾದ ಶ್ರೀಮತಿ ಅಮೃತ ಕೌಶಿಕರಾವ್ ಬರಬೇಕು. ಮುರಾರಿ ಭಟ್ ಪಂಜಿಗದ್ದೆ. ಮೇಡಮ್ ಜಯಪ್ರಕಾಶ್ ನಾಕೂರು. ಮುರಳೀಧರ ಬಟ್ಟಿಯಮೂಲೆ. ಶ್ರೀ ರವಿ ಭಟ್. ಬಾಲಕೃಷ್ಣ ಸೀತಂಗೋಳಿ. ಪ್ರಶಾಂತ್ ಮುಂಡ್ಕೂರು. ಶ್ರೀ ನವೀನ್ ಚಂದ್ರ. ಶ್ರೀಶ ಮಣಿಲ. ರಮೇಶ್ ಕಜೆ. ಕಿಶನ್ ಅಗ್ಗಿತ್ತಾಯ. ತ್ರಿಶಾಲ್ ಗೌಡ. ಜೀವನ್ ಆಚಾರ್ಯ. ಸ್ತುತಿ ಕುಲಾಲ್. ಭೂಮಿಕಾ ಆಚಾರ್ಯ. ಚೇರ್ ಸನ್ಮಾನಕ್ಕೆ ಚೇರ್ ಸಂದೇಶ್ ಚೇರ್. ಹಾಗೆ ವೇಷಭೂಷಣದ ದೇವಕಾನ ಬಳಗದವರು ಬರಬೇಕು. ಹಿರಿಯ ಕಲಾವಿದರಾದ ಶ್ರೀ ಗುಂಡ್ಯಡ್ಕ ಈಶ್ವರ ಭಟ್ ಅವರನ್ನು ಒಂದು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಾನ್ಯ ಗುಂಡ್ಯಡ್ಕ ಈಶ್ವರ ಭಟ್ರು ಅವರು ಈಶ್ವರ ಪಾತ್ರಧಾರಿ ಇವತ್ತಿನ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದು ಮತ್ತೆ ಕೊಡ್ತೀವಿ ಹೇಳಿ. ಓಕೆ ಮತ್ತೆ ಕೊಡ್ತೀವಿ. ಗುಂಡ್ಯಡ್ಕ ಈಶ್ವರ ಭಟ್. ಲತಾ ಯತೀಶ್ ಅವರು ಅವರ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ.
ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಮುಳಿಯ ನೂತನ ನವೀಕೃತ ವಿಸ್ತೃತ ಆಭರಣ ಮಳಿಗೆಯ ಅನಾವರಣ ಪ್ರಯುಕ್ತ ಸಂಸ್ಕೃತಿಯ ಸ್ಫೂರ್ತಿಯೊಂದಿಗೆ ಹೊಸ ಅಧ್ಯಾಯ ಆರಂಭ ಎಂಬ ಉಕ್ತಿಯಲ್ಲಿ ಗಿರಿಜಾ ಕಲ್ಯಾಣ ಎಂಬ ಯಕ್ಷಗಾನ ಪ್ರದರ್ಶನದ ಈ ಸದವಸರದಲ್ಲಿ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಗುಂಡ್ಯಡ್ಕ ಈಶ್ವರ ಭಟ್ಟ. ಮಾನ್ಯ ಗುಂಡ್ಯಡ್ಕ ಈಶ್ವರ ಭಟ್ಟರೇ, ಗೌರವಾನ್ವಿತ ಗುಂಡ್ಯಡ್ಕ ಗೋವಿಂದ ಭಟ್ಟ ಮತ್ತು ಗುಣವತಿ ದಂಪತಿಗಳ ಹಿರಿಯ ಪುತ್ರನಾಗಿ ದಿನಾಂಕ 6/6/1955 ಬಂಟ್ವಾಳ ತಾಲೂಕು ಪುಣಚ ಗ್ರಾಮದ ಗುಂಡ್ಯಡ್ಕದಲ್ಲಿ ಜನಿಸಿದ ತಾವು ಯಕ್ಷಗಾನದತ್ತ ತಲೆಬಾಗಿದವರು. ಭಾಗವತರಾದ ಮಾವ ದಂಬೆ ಗೋಪಾಲಕೃಷ್ಣ ಶಾಸ್ತ್ರಿಗಳ ಗರಡಿಯಲ್ಲಿ ಪಳಗಿದವರು. ನಾಟ್ಯಾಭ್ಯಾಸವನ್ನು ಶ್ರೀ ಮುತ್ಕುಂದ ವಾಸುದೇವ ಪ್ರಭುರವರಿಂದ ಶ್ರೀ ಕರ್ನೂರು ಕೊರಗಪ್ಪರಯ್ಯವರ ನಿರ್ದೇಶನದಲ್ಲಿ ಯಕ್ಷರಂಗದಲ್ಲಿ ತಾವು ಗುರುತಿಸಿಕೊಳ್ಳುವಂತಾಯಿತು, ತಮ್ಮ ಶೈಲಿಯನ್ನು ತೋರಿಸಿಕೊಳ್ಳುವಂತಾಯಿತು. ಕರಾವಳಿಯ ಗಂಡು ಕಲೆಯಲ್ಲಿ ನಾಟ್ಯ, ಮಾತುಗಾರಿಕೆ, ಅಭಿನಯ ಎಲ್ಲದರಲ್ಲೂ ಆಯಾಯ ಪಾತ್ರಕ್ಕೆ ತಕ್ಕಂತೆ ಜೀವಕಳೆ ತುಂಬಿದವರು, ರಂಗದಲ್ಲಿ ಮಿಂಚಿದವರು, ರಂಗವನ್ನು ತುಂಬಿದವರು. ಕಿರೀಟ ವೇಷಗಳಲ್ಲಿ ಸೈ ಎನಿಸಿಕೊಂಡವರು. ಕೌರವ, ಕರ್ಣ, ಅರ್ಜುನ, ಕಾರ್ತವೀರ್ಯ, ಅತಿಕಾಯ, ಕೇತಕಿ ವರ್ಮ, ಮಧು, ಕೈಟಭ, ದಕ್ಷ, ದುರ್ಜಯ, ಭಸ್ಮಾಸುರ, ಈಶ್ವರ ಇವೆಲ್ಲ ತಾವು ರಂಗದಲ್ಲಿ ವಿಜೃಂಭಿಸಿದ ಪಾತ್ರಗಳು. ಮದ್ದಳೆ ಕೂಟಗಳಲ್ಲೂ ಹಿತ ಮಿತ ನ್ಯಾಯೋಚಿತ ಮಾತುಗಾರಿಕೆಯಲ್ಲಿ ಮನಗೆದ್ದವರು. ಮಹಿಷಮರ್ದಿನಿ ಯಕ್ಷಗಾನ, ಯಕ್ಷಕೂಟ ಪುತ್ತೂರು, ಆಂಜನೇಯ ಯಕ್ಷಗಾನ ಕಲಾ ಸಂಘಗಳಲ್ಲಿ ಸಕ್ರಿಯರು. ಅಂಚೆ ಇಲಾಖೆಯಲ್ಲಿ 39 ವರ್ಷಗಳ ಸೇವಾವಧಿಯನ್ನು ವಿವಿಧ ಹುದ್ದೆಗಳಲ್ಲಿ ಪೂರೈಸಿ 2015ರಲ್ಲಿ ಬೆಳ್ತಂಗಡಿಯಲ್ಲಿ ಅಂಚೆ ಪಾಲಕರಾಗಿ ನಿವೃತ್ತಿ ಹೊಂದಿ ಈಗ ಕೃಷಿ ಹವ್ಯಾಸದಲ್ಲಿ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿರುವುದು ಸಂತೋಷದ ವಿಷಯ. ಪುತ್ತೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲೂ ತಾವು ಸೇವೆ ಸಲ್ಲಿಸಿರುವುದು ಗಮನೀಯ. ಪತ್ನಿ ಸೌಮ್ಯ, ಪುತ್ರಿ ಅಪೂರ್ವ, ಅಳಿಯ ವರ್ಷಿತ್ ತಮ್ಮ ಸೌಮ್ಯ ಸ್ವಭಾವಕ್ಕೆ ಅಪೂರ್ವ ಹರ್ಷವನ್ನು ತುಂಬಿಸಿಕೊಟ್ಟವರು. ಯಕ್ಷ ಕಲಾರಾಧನೆಯಲ್ಲಿ ಪರಂಪರೆಯ ಪ್ರತಿಪಾದನೆ 55 ಸಂವತ್ಸರವನ್ನು ಪೂರೈಸಿದವರು. ಸದಾ ಮುಂದುವರಿಯುತ್ತಿರಲಿ. ತಮಗೂ ತಮ್ಮ ಸಂಸಾರಕ್ಕೂ ಮಹಾತೋಭಾರ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯು ಹಾಗೂ ಆ ಕಲಾಮಾತೆಯು ಆಯುರಾರೋಗ್ಯ ಭಾಗ್ಯವನ್ನು ಸದಾ ಕರುಣಿಸುತ್ತಿರಲಿ ಎಂಬ ಪ್ರಾರ್ಥನೆ ಮತ್ತು ಶುಭ ಹಾರೈಕೆಗಳೊಂದಿಗೆ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಯಕ್ಷಗಾನಂ ವಿಶ್ವಗಾನಂ ಯಕ್ಷಗಾನಂ ಗೆಲ್ಗೆ. ದಿನಾಂಕ 22/4/2025. ಸ್ಥಳ ಪುತ್ತೂರು. ಕೇಶವ ಪ್ರಸಾದ್ ಮುಳಿಯ, ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ಕೃಷ್ಣನಾರಾಯಣ್ ಮುಳಿಯ, ಮ್ಯಾನೇಜಿಂಗ್ ಡೈರೆಕ್ಟರ್, ಮುಳಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ಸನ್ಮಾನವನ್ನು ಸ್ವೀಕರಿಸಿದ ಮಾನ್ಯ ಗುಂಡ್ಯಡ್ಕ ಈಶ್ವರ ಭಟ್ರಿಂದ ಒಂದೆರಡು ಮಾತುಗಳು. ಯಕ್ಷಕಲಾಭಿಮಾನಿಗಳೇ ಹಾಗೂ ನನ್ನೆಲ್ಲ ಸನ್ಮಿತ್ರರೇ, ಮುಳಿಯ ಜ್ಯುವೆಲರ್ಸಿನ ಪಾಲುದಾರರು, ಯಜಮಾನರು ಹಾಗೂ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಒಟ್ಟು ಸೇರಿ ಈ ಒಂದು ಯಕ್ಷ ರಂಗಸ್ಥಳದಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನಿಸುವುದು ನನಗೆ ಅತೀವ ಸಂತೋಷವನ್ನು ತಂದಿದೆ. ಯಕ್ಷಗಾನ ಎಂಬುದು ನನಗೆ ವೃತ್ತಿಯಲ್ಲ, ಹವ್ಯಾಸ ಮಾತ್ರ. ವೃತ್ತಿಯಲ್ಲಿ ಅಂಚೆ ಇಲಾಖೆಯಲ್ಲಿ 39 ವರ್ಷ ಸೇವೆಯನ್ನು ಸಲ್ಲಿಸಿ ಒಟ್ಟೊಟ್ಟಿಗೆ ದಕ್ಷಿಣ ಕನ್ನಡದ ಹಾಗೂ ಬೆಂಗಳೂರು ಮುಂತಾದ ಸ್ಥಳಗಳಲ್ಲಿ ಎಡೆ ಇರುವ ಸಂದರ್ಭಗಳಲ್ಲೆಲ್ಲ ಯಕ್ಷಗಾನದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಆ ಮೂಲಕವಾಗಿ ಯಕ್ಷಗಾನದ ವೇಷಧಾರಿ ಎಂದೆನಿಸಿಕೊಳ್ಳುವಲ್ಲಿ ದೇವರ ಅನುಗ್ರಹ ನನಗೆ ದೊರಕಿದ್ದು ನನ್ನ ಭಾಗ್ಯ ಅಂತೇಳಿ ತಿಳಿಯುತ್ತೇನೆ. ಹಿರಿಯರಾದಂತಹ ಮುದುಕುಂಜ ವಾಸುದೇವ ಪ್ರಭುಗಳನ್ನು ಗುರುಸ್ಥಾನದಲ್ಲಿ ಅವರನ್ನು ಗೌರವಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಕರ್ನೂರು ಕೊರಗಪ್ಪರೈಗಳು ಸಮರ್ಥ ಯಕ್ಷರಂಗದ ಕಲಾವಿದರು, ಭಾಗವತರು. ಅವರು ನನ್ನನ್ನು ತಿದ್ದಿ ತೀಡಿ ಯಕ್ಷರಂಗದ ಒಳ ಹೊರಗುಗಳನ್ನು ಪರಿಚಯಿಸುವಲ್ಲಿ
ನನಗೆ ಸಹಾಯಕರಾಗಿ ನನಗೆ ಪ್ರೋತ್ಸಾಹಿಸಿದವರು. ಅಷ್ಟು ಮಾತ್ರವಲ್ಲ, ನನ್ನ ಮಾವ ಗೋಪಾಲಕೃಷ್ಣ ಶಾಸ್ತ್ರಿಗಳಿಂದ ಎಳವೆಯಲ್ಲಿಯೇ ಯಕ್ಷರಂಗಕ್ಕೆ ನಾನು ಪಾದಾರ್ಪಣೆ ಮಾಡುವಂತಹ ಪ್ರೋತ್ಸಾಹ ಹಾಗೂ ಆಶೀರ್ವಾದ ನೀಡಿದವರು. ಇಂದು 70ನೇ ವರ್ಷದಲ್ಲಿರುವಂತಹ ನಾನು ಮೊದಲು ಮಾಡಿದ ವೇಷಗಳು ಈಗ ನೆನಪು ಮಾತ್ರ. ಈಗ ತಾಳಮದ್ದಳೆಯಲ್ಲಿ ಅರ್ಥಗಾರಿಕೆಯಲ್ಲಿ ಸಾಕಷ್ಟರ ಮಟ್ಟಿಗೆ ತೊಡಗಿಸಿಕೊಂಡಿದ್ದೇನೆ. ಅಪರೂಪಕ್ಕೊಮ್ಮೆ ವರ್ಷಕ್ಕೊಂದು 4-5 ವೇಷ ಮಾಡುವುದೂ ಇದೆ. ಇಂದು ತುಂಬಿದ ಸಜ್ಜನರ ಕಲಾಭಿಮಾನಿಗಳ ನಿಮ್ಮೆಲ್ಲರ ಸನ್ಮುಖದಲ್ಲಿ ನನಗೆ ಮಾಡಿದಂತಹ ಈ ಸನ್ಮಾನ, ಈ ಗೌರವಾರ್ಪಣೆ, ಇದು ನನ್ನ ಯಕ್ಷ ಗುರುಗಳು ನನಗೆ ಕೊಟ್ಟಂತಹ ಆಶೀರ್ವಾದದ ಫಲ ಅಂತೇಳಿ ನಾನು ತಿಳಿಯುತ್ತೇನೆ. ನನ್ನನ್ನು ಸನ್ಮಾನಿಸಿದ ಈ ಘಳಿಗೆಯಿಂದ ಯಕ್ಷರಂಗದಲ್ಲಿ ನಾನಿನ್ನೂ ತೊಡಗಿಸಿಕೊಳ್ಳಬೇಕು ಎಂಬಂತಹ ಒಂದು ಚೈತನ್ಯ ನನಗೆ ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನನ್ನನ್ನು ಗೌರವಿಸಿದ ಯಜಮಾನರಿಗೂ ಹಾಗೂ ಈ ಮುಳಿಯ ಜ್ಯುವೆಲರ್ಸಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನನ್ನ ಸಹ ಕಲಾವಿದರಿಗೂ ಹಾಗೂ ಪ್ರೇಕ್ಷಕ ವರ್ಗಕ್ಕೂ ಎಲ್ಲರಿಗೂ ಕೂಡ ಅನಂತ ವಂದನೆಗಳನ್ನು ಅರ್ಪಿಸ್ತೇನೆ. ಇನ್ನು ಮುಂದೆಯೂ ಹಾಗೆ ಇಂತಹ ಕಾರ್ಯಕ್ರಮಗಳು ಯಕ್ಷರಂಗದಲ್ಲಿ ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ, ಗೌರವಿಸುವಂತಹ, ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ ಅವರ ದುಡಿಮೆಗೆ ಪ್ರೋತ್ಸಾಹ ನೀಡುವಂತಹ ಕಲಾ ರಸಿಕರು, ಕಲಾ ಪೋಷಕರು ನಮ್ಮ ಈ ಕನ್ನಡ ರಾಜ್ಯದಲ್ಲಿ ಹುಟ್ಟಿ ಬರಲಿ. ಹಾಗೂ ಕಲಾವಿದರು ಕೂಡ ಆದಷ್ಟು ಯಕ್ಷ ಕಲಾ ಸೇವೆಯನ್ನು ಮಾಡುವಲ್ಲಿ ಭಗವಂತ ಅನುಗ್ರಹಿಸಲಿ. ಇಂದು ನನ್ನನ್ನು ಸನ್ಮಾನಿಸಿದಂಥ ಇವರೆಲ್ಲರಿಗೂ ಕೂಡ ಆ ಪುತ್ತೂರು ಮಹಾಲಿಂಗೇಶ್ವರ, ಕಟೀಲು ದುರ್ಗಾಪರಮೇಶ್ವರಿ ಸಕಲ ಆಯುರಾರೋಗ್ಯ ಸಂಪದ ಹಾಗೂ ತಮ್ಮ ವೃತ್ತಿಯಲ್ಲಿ ಆದಷ್ಟು ಇನ್ನೂ ಅಭಿವೃದ್ಧಿಯನ್ನು ಹೊಂದುವಂತಹ ಯೋಗ ಅವರಿಗೆ ಭಗವಂತ ಅನುಗ್ರಹಿಸಲಿ ಅಂತೇಳಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೈ ಮುಗಿದು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಂಸ್ಥೆಯ ಆಡಳಿತ ನಿರ್ದೇಶಕರಿಂದ 2 ಮಾತುಗಳು. ಎಲ್ಲ ಯಕ್ಷ ಪ್ರೇಮಿಗಳಿಗೆ ನಮಸ್ಕಾರಗಳು. ನಿಮಗೆಲ್ಲ ತಿಳಿದಿರುವಂತೆ 2 ದಿನ ಹಿಂದೆ ನಮ್ಮ ನವೀಕೃತ ಮಳಿಗೆ ಲೋಕಾರ್ಪಣೆಗೊಂಡಿತು. ಹೆಚ್ಚಿನ ಸಾರ್ವಜನಿಕರ ಅಪೇಕ್ಷೆ ಏನಿತ್ತು ಅಂತೇಳಿದರೆ, ಮುಳಿಯ ಮೊದಲಿಂದಲೇ ಒಂದಿಷ್ಟು ಸಮಾಜಕ್ಕೆ ಅಂಥೇಳಿ ಕೆಲಸ ಮಾಡ್ತಾ ಇದ್ದ ಸಂಸ್ಥೆ ನನ್ನ ಅಜ್ಜ ದೊಡ್ಡ ತಂದೆ ಮತ್ತು ತಂದೆಯವರ ಕಾಲದಿಂದಲೇ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಡಬೇಕು, ಎಲ್ಲ ಸಾರ್ವಜನಿಕರು ಬಂದು ಅದನ್ನು ಅನುಭವಿಸಬೇಕು, ಆನಂದಿಸಬೇಕು ಅಂತ ಇತ್ತು. ಹಾಗೆ ಅದರಲ್ಲಿ ಪ್ರಥಮವಾಗಿ ಇವತ್ತೀಗ ಯಕ್ಷಗಾನ ಇದೆ. ಹಾಗೆ ಇದನ್ನೆಲ್ಲ ಸವಿರಿ. ಇದು ಆಗ ಹೇಳಿದಂತೆ ಒಂದಿಷ್ಟು ಸಮಾಜಕ್ಕೆ ಮುಳಿಯದಿಂದ ಕೊಡುಗೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಶ್ವರ ಸ್ವಾಮಿಗೆ ಸನ್ಮಾನವಾಯಿತು. ಇನ್ನು ಈಶ್ವರ ಸ್ವಾಮಿಗೆ ಕಲ್ಯಾಣ ಆಗಬೇಕು, ಅದು ಗಿರಿಜಾ ಕಲ್ಯಾಣದ ಮುಖಾಂತರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಭಾಗವತರ ಹತ್ರ ಮುಂದಿನ ರಸಾಸ್ವಾದನೆಗೆ ಅಪ್ಪಣೆ ಕೇಳ್ತಾ ಇದ್ದೇನೆ, ಮುಂದುವರಿಸಿಕೊಡ್ಬೇಕು ಅಂತ ಕೇಳ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ. ಹರಿ ನಿರೂಪಿಸಿ ತೆರಳಲಿದ್ದಲು ಸರಸಿ ಜೋದ್ಭವ ಅಮರ ಪತಿಯನು ಕರೆದು ನೀ ಪೋಗೀಗ ಮನ್ಮಥಗರುಗಿ ಪುರಹರನ ವರತಪವ ತಿಳಿಸದು ಬೋಧಿಸುತ್ತ ತ್ವರಿತದಲ್ಲಿ ನಡೆಯಲು ಕಳುಹನು ಸುರಪ ಬಂದೆನು ಮೆರೆವ ಕುಸುಮಾವತಿಯ ಪಟ್ಟಣಕ್ಕೆ ಬಂದನು. ವರಫಲದಿಂದ ಮೆರೆಯುತ್ತಾ ಇದ್ದಾನೆ. ಅವನಿಗೆ ಬರವೇ ಹಾಗೆ. ತಾವು ಬರುವುದು ಇದ್ರೆ ಪರಮೇಶ್ವರನಿಗೆ ಇನ್ನು ಜನಿಸಿದಂತ ಕಂದನಿಂದ, ಇನ್ನು ಕಂದಮ್ಮ ಜನಿಸಿದ
ಎನಿಸುವುದಾದ್ರೂ ಹೇಗೆ? ಆ ಹೊತ್ತು ದಕ್ಷಾಸುರದಲ್ಲಿ ದಾಕ್ಷಾಯಣಿ ತನ್ನಲ್ಲಿ ಯೋಗಾಗ್ನಿಯನ್ನು ರಚಿಸಿಕೊಂಡು ಅದರಲ್ಲೇ ಬೆಂದು ಹೋಗಿದ್ದರು. ಹಾಗಾದ್ರೆ ಪರಮೇಶ್ವರನಿಗೆ ಮಕ್ಕಳಾಗುವುದಾದ್ರೂ ಹೇಗೆ? ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಕಂಡು ಏನು ಮಾಡಲಿ ಎಂಬ ಹಾಗೆ ಹರಿಯನ್ನೇ ಧ್ಯಾನಿಸಿಕೊಂಡು ಕುಂಠದಡಿಗಿರಲಿದೆ. ಹರಿ ನಿರೂಪಣೆಯಾಯಿತಲ್ಲ, ಪರಮೇಶ್ವರನಿಗೆ ಮಕ್ಕಳಾಗಬೇಕು ಅಂತ ಆದ್ರೆ ನನ್ನಿಂದ ಸಾಧ್ಯವಿಲ್ಲ. ಇದಕ್ಕೆ ಪರಿಹಾರಕನಾಗಿ ಮನ್ಮಥನಿದ್ದಾನೆ, ಕಾಮನಿದ್ದಾನೆ. ಕಾಮನಲ್ಲಿಗೆ ಹೋದೆ ಅಂತ ಆದ್ರೆ ಏನಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಿಯಾನು. ಹಾಗೆಂದು ಪುಷ್ಪವನಕ್ಕೆ ಬಂದವನಿದ್ದೇನೆ, ಅವನನ್ನೇ ಕಾಣ್ತೇನೆ.
ಎಲ್ಲಿಯಾದ್ರೂ ಇರುವುದಕ್ಕೆ ಸಾಧ್ಯ ಉಂಟೆ? ಸಪ್ತ ಅಧೋಲೋಕವಾಗ್ಲಿ ಸಪ್ತ ಊರ್ಧ್ವಲೋಕವಾಗ್ಲಿ ರತಿಯ ಮೇಳ. ಹೌದು, ಅದು ಹೆಸರೇ ಬೇರೆ. ಸತ್ಯ. ಎಲ್ಲಿಯೂ ಕೂಡ ರತಿ ಮನ್ಮಥರನ್ನು ಬಿಟ್ಟಿರುವುದಿಲ್ಲ, ಮನ್ಮಥ ರತಿಯನ್ನು ಬಿಟ್ಟಿರುವುದಿಲ್ಲ. ಯಾವ ಮೇಳಕ್ಕದೊಂದು ಕೊನೆ ಎಂಬುದುಂಟಂತೆ. ರತಿ ಮನ್ಮಥರ ಮೇಳಕ್ಕೆ ಕೊನೆ ಇಲ್ಲ. ಹಾಗೆ ಉಂಟು ಅಲ್ವಾ? ಸುರಪರ ಓಲಗವೂ ಕೂಡ ಇಷ್ಟು ವಿಜೃಂಭಣೆಯಿಂದ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೊಗಳುವುದು ಗಂಡ ಹೆಂಡತಿರು ಅಂತ ಹೇಳಿದ್ರೆ ಹೇಗಿರಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಒಂದೇ, ಅತಿ ಮನ್ಮಥರ ಹಾಗಿರಬೇಕು. ಸ್ವಲ್ಪ ಯೋಚಿಸಿ, ಭೂಲೋಕದಲ್ಲಿ ಹುಟ್ಟಿದಂತಹ ಯಾವನೇ ಪುರುಷನಾಗಲಿ ಆತನನ್ನು ಹೊಗಳುವುದು ಹೇಗೆ? ನಿಮಗೆ ಮನ್ಮಥನ ಹಾಗೆ ಹಾಗಂತ ಹೆಣ್ಣಾದವಳನ್ನು ಹೊಗಳುವುದೇ ಹೇಗೆ? ಹೇಗೆ? ಸತ್ಯ ಹಾಗಿರಬೇಕು. ಸತ್ಯ. ಅಷ್ಟು ಸೌಂದರ್ಯ. ಎಲ್ಲರೂ ಕೂಡ ದೃಷ್ಟಿ ಮಾಡುವುದು ನಮ್ಮತ್ತಲೇ. ಹಾಗಂತ ನಮ್ಮ ಬಗ್ಗೆ ನಾವು ಯೋಚಿಸುವುದಾದ್ರೆ ನನ್ನ ಕಾರ್ಯ ಯಾವುದೇ ಹೇಳು, ಬಾಣವನ್ನು ಬಿಡುವುದು. ಹಾಗಂತ ದೊಡ್ಡದಾದಂತಹ ಬಿಲ್ಲಿನ ಬಗ್ಗೆ ಹೇಳುವುದಿದ್ರೆ ನಮ್ಮದು ಯಾವುದು? ದೊಡ್ಡ ಬಿಲ್ಲು, ತಿನ್ನುವ ಬಿಲ್ಲು. ಅರ್ಥ ಆಯ್ತಾ? ತಿನ್ನುವಂತ ಬಿಲ್ಲು. ಇದು ನಾವು ತಿನ್ನುವಂತದ್ದಲ್ಲ, ಭೂಲೋಕದಲ್ಲಿ ಕೆಲವರು ತಿನ್ನುತ್ತಾರೆ. ಕಬ್ಬು ಅಲ್ವೇ? ಆ ಕಬ್ಬಿನ ಬಿಲ್ಲನ್ನೇ ಇರಿಸಿಕೊಂಡವ, ಹೂಬಾಣವನ್ನೇ ಇರಿಸಿಕೊಂಡವ. ಪಂಚಶರಗಳು ಚೂತ, ಅಶೋಕ, ಅರವಿಂದ, ನವಮಲ್ಲಿಕ, ನೀಲೋತ್ಪಲ ಅದನ್ನು ಒಂದೊಂದಾಗಿ ಬಿಟ್ಟೆ ಎಂದಾದ್ರೆ ನಡೆಯುವಂತಹ ಪರಿಣಾಮವಾದರೂ ಯಾವುದು? ಪ್ರಪಂಚದಲ್ಲಿ ಯಾರಾದ್ರೂ ಒಂದು ಆಯುಧವನ್ನು ಪ್ರಯೋಗ ಮಾಡಿದ್ರು ಅಂತ ಇಟ್ಟುಕೊಳ್ಳೋಣ, ಅದರಿಂದ ಯಾವುದೇ ಒಂದು ವಸ್ತು ವಿಂಗಡಿಸಲ್ಪಡುತ್ತದೆ, ಬೇರೆ ಬೇರೆ ಆಗುತ್ತದೆ, ಛೇದಿಸಲ್ಪಡುತ್ತದೆ. ಹಾಗಂತ ಈ ಮನ್ಮಥ ಶರವನ್ನು ಬಿಟ್ಟ ಅಂತ ಇದ್ರೆ ಅದು ಒಂದಾಗುವುದಲ್ವೇ? ಬೇರೆ ಬೇರೆ ಇರುವಂತದ್ದು ಎರಡು ಒಂದಾಗುತ್ತದೆ, ಮೂರನ್ನು ಎತ್ತಬೇಕಾದ್ರೆ ಸೃಷ್ಟಿ ಆಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಮನ್ಮಥನ ಬಾಣಕ್ಕೆ ಸೋಲಲೇಬೇಕು. ದೇವಾನುದೇವತೆಗಳಾದ್ರೆ ಏನು ಅಥವಾ ಮಾನವರಾದ್ರೆ ಏನು ಬೀಳಲೇಬೇಕಲ್ವೇ? ಖಂಡಿತ. ಹಾಗಂತ ಕೇವಲ ಶರದ ವಿಚಾರವಂತ ಕೇಳಿದ್ರೆ ನಮ್ಮಲ್ಲಿದ್ದಾರೆ ಸ್ನೇಹಿತರು, ಅದೆಷ್ಟೋ ಮಂದಿ ನಮಗೆ ಪೂರಕವಾಗಿ ನಡೆಯುವವರು. ಯಾವುದೇ ಬದಲಾವಣೆ ಎನ್ನುವುದು ಮಾನವನಾದವನ ಮನಸ್ಸಿನಲ್ಲಿ ಬದಲಾಯಿಸಬೇಕಾದಂತಹ ಪರಿಸ್ಥಿತಿಯನ್ನು ಒದಗಬೇಕು ಅಂತ ಇದ್ರೆ ಅದಕ್ಕೆ ಮೂಲವಾದದ್ದು ಪ್ರಕೃತಿ. ಪ್ರಕೃತಿ ಬದಲಾವಿತ ಮನುಷ್ಯನ ಮನಸ್ಸು ಕೂಡ ಅದಕ್ಕೆ ಓಲೈಸಲ್ಪಡುತ್ತದೆ. ಕೆಲವೊಂದು ಸಂದರ್ಭದಲ್ಲಿ ಆಲಸ್ಯವಾಗುವುದು ಅಥವಾ ಚೇತನಕ್ಕೊಳಗಾಗುವುದು ಅದು ಪ್ರಕೃತಿಯಿಂದಲ್ವೇ. ಬದಲಾಯಿಸುವಂತಹ ಸಾಮರ್ಥ್ಯ ಇರುವುದು ಯಾರಿಂದ? ನನ್ನಿಂದಲ್ವೇ. ಏನೇ ಇರಲಿ ಪ್ರತಿ ಮನ್ಮಥರು ಅಂತ ಇದ್ರೆ ಹೀಗಿರಬೇಕು. ಬನ್ನಿ ಬನ್ನಿ ಬನ್ನಿ. ಯಾರೋ ಬರುವ ಹಾಗಿದೆಯಲ್ಲ. ಯಾರತ್ತೀರಿ ಸ್ವಾಮಿ? ಪರಿಚಯದ ಹಾಗುಂಟು. ಓ ಅಲ್ಲ, ಅದ್ಯಾರು ದಾರಿ ಹೋಗುವವರಾಗಿರ್ಬೋದು, ಅವ್ರು ಹೋಗಿ. ಬನ್ನಿ ಬನ್ನಿ ಬನ್ನಿ. ಅದ್ಯಾರು ದಾರಿ ಹೋಗುವರು ಕರ್ತವ್ಯ ನಿಮ್ಮನ್ನು? ದಾರಿ ನಮ್ಮನ್ನು ಕರೆಯುವುದು ನನ್ನನ್ನೇ. ಬಂದು ಮಾತಾಡಿಸುವುದಕ್ಕೆ ಹೋದ್ರೆ ಸಮಯ ಕಳೆದಿತ್ತು. ಹೌದು, ಗಂಡ ಇಲ್ಲ ಅಂತ ಹೇಳಿಬಿಡು. ಸ್ವಾಮಿ ಇಲ್ಲಂತ ಹೇಳಿದ್ರೆ ಗೊತ್ತಾಗುದಿಲ್ಲ. ಗೊತ್ತಿದೆ ಕರ್ತದಲ್ಲ ನಿಮ್ಮನ್ನು. ಅಲ್ಲ, ಬಾಗಿಲು ಸೇರ್ತೇನೆ, ನೀನು ಬರ್ಲಿ. ಕೆಲಸದಲ್ಲಿ ತುಂಬಾ ಅಲ್ಲ ಸ್ವಾಮಿ, ನಾವ್ ಹೀಗೆ ಮಾತಾಡ್ತಾ ಹೊತ್ತು ವ್ಯರ್ಥ ಮಾಡ್ಬೇಕೆ? ತಂದವರು ಬೇಗ ಮಾತಾಡಿ ಮುಗಿಸಿ ಬಾಗಿಲು ತೆಗೆದು ಬಿಡ್ತೇನೆ, ಆಯ್ತಾ? ದರ್ಶನ ಉಂಟು ಬರಬಹುದು, ಬಾಗಿಲು ತೆಗಿಸ್ತೇನೆ. ಸುರಪ್ಪ, ಎಲ್ಲರ ಹಾಗಲ್ಲ. ಬಂದೇ ನೀನು? ಎಲ್ಲರ ಹಾಗಲ್ಲ, ಎಲ್ಲೆಂದರಲ್ಲಿ ಹೋಗುವ ಹಾಗಿಲ್ಲ. ಇಲ್ಲ, ಇಲ್ಲಿಗೆ ಬರ್ಬೇಕು ಅಂತಾದ್ರೆ ಅಪ್ಪಣೆ ಕೇಳಿಯೇ ಬರ್ಬೇಕು. ಸಂತೋಷ. ಯಾಕಾಗಿ? ಯಾಕೆ? ನೀವಿಬ್ಬರು ಸತಿಪತಿಯರು. ಹೌದಪ್ಪ, ಸತಿಪತಿಯರಿದ್ದಲ್ಲಿಗೆ ಯಾವಾಗ ಏಕಾಏಕಿ ನುಗ್ಗಬಾರದಲ್ಲ. ಇಲ್ಲವಲ್ಲ, ಅದಕ್ಕಾಗಿ ಹೌದು ಅಪ್ಪಣೆಯನ್ನು ಕೇಳಿಯೇ ಬಂದವರು. ಸಂತೋಷವಾಯ್ತು. ಬಂದಿಯಲ್ಲ ಬಂದಿಯಲ್ಲ, ಹೀಗೆ ಬಾರಪ್ಪ, ಹೀಗೆ ಬಾ, ಹೀಗೆ ಬಾ, ಹೀಗೆ. ಹೀಗೆ ಬಾ, ಹೀಗೆ ಬಾ ಅಂತ ನನ್ನನ್ನು ಅಲಂಗಿಸ್ತೀನಿ. ಸುರುವಾಗಿ ಹೆಂಡತಿಯನ್ನೇ ಅಲಂಗಿಸೋದ? ಅಯ್ಯೋ, ಆಗದಿಂದ ಬಂದಿದ್ಯ, ನಿಂತೆ ಮಾತನಾಡ್ತಾ ಇದ್ಯ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ನೀನು ಕುಳಿತುಕೊಳ್ಳಿಲ್ವಾ? ಅಲ್ಲ, ನಿಮ್ಮ ಮಂಚದಲ್ಲಿ ಕುಳಿತುಕೊಳ್ಳುವ ಅವಿವೇಕಿ ನಾನು.
ಎಂತದು ಹೇಳುವುದು ಹೇಳು. ರತಿಮನ್ಮತರ ಓಲಗದಲ್ಲಿ ಬೇರೆಯವರು ಬಂದ್ರೂ ಕೂಡ ಗೊತ್ತಾಗುದಿಲ್ಲ. ಹೇಳಬೇಕಾ? ನೀನು ಸತ್ಕಾರ ಮಾಡ್ತಿ, ನೀನು ಕೊಡ್ತಿ ಏನಾದ್ರು, ಇದನ್ನು ಬಯಸಿ ಬಂದವನಲ್ಲ. ನನ್ನ ಕಣ್ಣುಗಳನ್ನು ನೋಡಿದೆಯಾ? ಸ್ವಲ್ಪ ಒಳಗಿದ್ದು ಮಾತಾಡ್ಲಿಕ್ಕೆ ಬೇಗ ಮುಗಿಸಿ ಆಯ್ತಾ? ನನ್ನ ಕಣ್ಣುಗಳನ್ನು ನೋಡಿದೆಯಾ? ಏನಾಗಬೇಕು ತನದಲ್ಲಿ ಪರಮಾಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ಕುಸುಮಾವತಿಗೆ ನಿನ್ನ ಆಗಮನ, ಲೋಕದಲ್ಲಿ ನಿನ್ನನ್ನು ಹೊಗಳುವುದೇ ಹೇಗೆ? ಜಗಕ್ಕೆ ಹಿತವನು ಶಕ್ರ, ಲೋಕಕ್ಕೆ ಹಿತವನ್ನು ಕೊಡುವವನು ಯಾರು ಅಂತ ಕೇಳಿದ್ರೆ ಅದು ಸುರೇಂದ್ರ. ಆನಂದವನ್ನು ಸರಿಯಾಗಿ ಕಂಡಾಕ್ಷಣ ನಿನಗೆ ಹಿತ ಇಲ್ಲದೆ ಹೋಯ್ತಾ? ಮುದುಡಿದ ಹೂವಿನಂತೆ ಯಾಕೆ ಬಾಡಿ ಹೋಗಿದೆ? ಮಲಿನವಾದ ಪುತ್ತಳಿಯಂತೆ, ಹೇಮಂತ ಕಾಲದ ನಳಿನಿಯಂತೆ, ಬೇಸಿಗೆ ಕಾಲದ ಎಳೆಲತೆಯಂತೆ, ರಾಹು ಸೋಕಿದ ಚಂದ್ರನಂತೆ ಆನನು ಕುಂದಿ ಹೋಗಿದೆ. ಮ್ಲಾದ ಮದನನಾಗಿ ವರ್ತಮಾನ ಕಾಲದಲ್ಲಿ ಕುಸುಮಾವತಿಗೆ ನಿನ್ನ ಆಗಮನ. ಕೇವಲ ನೀನು ಅಂತಲ್ಲ, ಅಲ್ಲ ನಿನಗೊಂದು ಸಂಕಟ ಬಂದಿದೆ ಅಂತ ಗೊತ್ತಾಗುತ್ತದೆ ನಿನ್ನ ಮುಖ ನೋಡಿದ ಕ್ಷಣ. ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ಹಾಗೆ ನನ್ನ ಅಪ್ಪನ ದಾರಿಯನ್ನು ಮನೆಯ ದಾರಿಯನ್ನು ಹಿಡಿಯುವವ ಈ ಕಾಲಕ್ಕೆ ಕುಸುಮಾವತಿ. ದಾರಿ ತಪ್ಪಿದ್ದ ಅಲ್ಲ, ಬರ್ಬೇಕಾದ್ರೆ ಕಾರಣ ಉಂಟಾ? ಏನೈತೆ ಹೇಳುವ? ಲಾಲಿಸಿ ಕೇಂದ್ರಯದಿ ಸದ್ಗುಣಶೀಲ ಕೃಪಾಚರದಿ, ಸದ್ಗುಣಶೀಲ ಕೃಪಾಚರದಿ. ಮ್ಲಾನ ವದನನಾಗಿ ಬರುವುದಕ್ಕೆ ಬಲವಾದಂತಹ ಕಾರಣವೇ ಉಂಟು. ಏನಪ್ಪ ಅದು?
ಯಾವತ್ತಿನ ಹಾಗೆ ದೇವಲೋಕದಲ್ಲಿರುವಂತಹ ಕಾಲಕ್ಕೆ ತಾರಕನೆನ್ನುವ ದುಷ್ಟ ಮತೋನ್ಮತ್ತನಾಗಿ ವರಬಲದಿಂದ ನಮ್ಮ ಮೇಲೆ ದಾಳಿಯನ್ನು ಮಾಡಿದ. ಅವನಿಗೆ ವರಯನ್ ಇನ್ನು ಈಶನಿಗೆ ಹುಟ್ಟುವ ಮಗನಿಂದ ಮರಣ. ಈಶನಿಗೆ ಹುಟ್ಟುವ ಮಗನಿಂದ ಮರಣ. ಸರಿ ದೇವ್ರೆ, ಮತೋನ್ಮತ್ತನಾದಂತಹ ಆತ ದೇವಲೋಕದ ಮೇಲೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲ ಪದಪ್ರತನಾಗಿ ಮಾಡಿದ. ಏನು ಮಾಡೋಣ? ಅದಕ್ಕೆ ಇಲ್ಲಿಗೆ ಬಂದದ್ದು. ಅವನಿಗೆ ವರವೇ ಹಾಗುಂಟೆ. ಹೌದು, ಈ ವರ ಹಾಗಿರುವಾಗ ನಾವೇನು ಮಾಡುವುದಕ್ಕಾಗುತ್ತದೆ? ಸೂರಪ್ಪ, ನಾನು ಏನಿದ್ರೂ ಕೂಡ ಒಂದು ಗೂಡಿಸುವವ, ಛೇದಿಸುವಲ್ಲ ಅಲ್ಲಲ್ಲ. ಇಷ್ಟರವರೆಗೆ ಮನ್ಮತ ಯಾರನ್ನಾದ್ರೂ ಕೊಂದದ್ದು ಪ್ರಕರಣ ಅಂತ ಹೇಳು, ಕೊಂದದ್ದು ಅಂತ ಇಲ್ಲ. ಹಾಗಿರಬೇಕು ಅಂತ ಇದ್ರೆ ದುರುಳ ತಾರಕಾಸುರನ ಬಾಧೆಯನ್ನು ನನ್ನಲ್ಲಿ ಹೇಳುವಲ್ಲಿ ನೀ ಬರ್ತೀಯ ಅಂತ ಇದ್ರೆ, ಮನವನ್ನು ಮಾಡ್ತೀಯ ಅಂತ ಇದ್ರೆ, ಪೆಟ್ಟು ಸ್ವಲ್ಪ ಜೋರಾಗಿಯೇ ಬಿದ್ದಿದೆ ಅಂತ ಗೊತ್ತಾಯ್ತು. ಅದ್ರ ಅರ್ಥವೇ ಹಾಗೆ ಸ್ವಾಮಿ. ಯಾವಾಗ ಬಿಸಿ ಆಗುತ್ತದೋ ಆವಾಗಲೇ ಬೆಣ್ಣೆ ಕರಗುವುದು. ನೋಡಿದೆಯಾ, ನಿನ್ನ ಅಪ್ಪನಲ್ಲಿಗೆ ಹೋದೆ. ನನ್ನಿಂದ ಈ ಒಂದುಗೂಡಿಸುವಂತಹ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಇನ್ನು ಮಾಡುವುದಿದ್ರೆ ನನ್ನ ಮಗ ಅಂತ ಹೇಳಿ ಅದಕ್ಕೆ ನಿನ್ನಲ್ಲಿಗೆ ಬಂದವನಿದ್ದೇನೆ. ನೋಡಿದೆಯಾ, ಪರಮೇಶ್ವರನಿಗೆ ಮಕ್ಕಳಾಗಬೇಕು ಅಂತಾದ್ರೆ ನಿನ್ನ ಕೃಪಾ ಕಟಾಕ್ಷ ಬೇಕು, ನಿನ್ನದ್ದೇನಾದಂತಹ ಕಾರ್ಯಕ್ರಮ ಬೇಕು. ಆ ಕಾರ್ಯಕ್ರಮ ಇಲ್ಲದೆ ಇದ್ರೆ ಆ ದುಷ್ಟನ ವಧೆ ಇನ್ನು ಮರಿ ಅದಕ್ಕೆ ಏನು ಮಾಡ್ಬೇಕು ಅಂತ ಹೇಳಿ ಆಗಿ ಹೋಗುತ್ತದೆ. ಏನು ಮಾಡ್ಬೇಕು? ಅದಕ್ಕಾಗಿ ಅದೋ ಪರಮೇಶ್ವರ ತಪೋನಿರತನಾಗಿದ್ದಾನೆ. ಅವನ ತಪಸ್ಸಿಗೆ ಅದೆಷ್ಟೋ ಕ್ಷೇತ್ರವೆಲ್ಲ ಉರಿದು ಭಸ್ಮವಾಗುತ್ತಾ ಇದೆ. ಸರಿ, ಹಾಗಾದ್ರೆ ಅಂತಹ ಕೋಪದ ತಾಪದ ತಪಸ್ಸನ್ನು ನಿವಾರಿಸಬೇಕು ಅಂತಾದ್ರೆ ನೀ ಅವನಿಗೆ ಬಾಣವನ್ನು ಹುಡಬೇಕು. ನೀ ಪಂಚಬಾಣದರಲ್ವ? ಹೌದು. ಆ ಪಂಚಬಾಣದಲ್ಲಿ ನಿನ್ನದಂತಹ ಬಾಣವನ್ನು ಹೂಡಿದೆ ಎಂದಾದ್ರೆ ಅವನಿಗೆ ಆ ಮನಸ್ಸು ಕರಗುವುದಕ್ಕುಂಟು, ಹೆಂಗಳೆಯರ ಮೇಲೆ ಮನಸ್ಸಾಗುವುದಕ್ಕುಂಟು. ಅದಕ್ಕಾಗಿ ಈ ಬಾಣವನ್ನು ಪ್ರಯೋಗ ಮಾಡಬೇಕು ಅಂತಾದ್ರೆ ತೆರಳು ಮನೆಗಿಲ್ಲ ಎನಲು ನಕ್ಕನು ನಗಬೇಕು, ಅಳಬೇಕು, ಒಂದೂ ಅರಿವಾಗುತ್ತಾ ಇಲ್ಲ. ಯಾಕೆ ಹೇಳುವಂತಹ ಮಾತು? ಸುರಪನಿಗೆ ಇಷ್ಟರವರೆಗೆ ಸ್ವಲ್ಪವಾದ್ರೂ
ಯಾವುದಾದ್ರೂ ಕಷ್ಟ ಬಂತು ಅಂತ ಇದ್ರೆ ಹೇಗೆ ವ್ಯವಹರಿಸಬೇಕು ಎನ್ನುವ ಜ್ಞಾನ ಇತ್ತು ಅಂತ ನಾ ಯೋಚಿಸ್ತಾ ಇದ್ದೀನಿ. ಆ ಜ್ಞಾನವೇ ನಿಷ್ಫಲವಾಗಿ ಹೋಯಿತ, ಅಜ್ಞಾನಿಯಾಗಿ ಹೋದನು ಎನ್ನುವ ಹಾಗೆ ನಾನು ಅಳಬೇಕು ಅಥವಾ ನಿಮ್ಮ ಮಾತುಗಳನ್ನು ಕೇಳಿದಾಕ್ಷಣ ಬಾಲಿಶವಾದಂತಹ ಮಾತುಗಳು ಎನ್ನುವ ತೆರದಲ್ಲಿ ನಾನು ನಗಬೇಕು ಒಂದು ಅರಿವಾಗುತ್ತಾ ಇಲ್ಲಯ್ಯ. ನೀನು ಏನು ಹೇಳಿದ್ದು, ಶರವನ್ನು ಪ್ರಯೋಗ ಮಾಡಬೇಕು, ಶಿವನ ತಪಸ್ಸನ್ನು ಕೆಡಿಸಬೇಕು, ಆ ಮೂಲಕವಾಗಿ ಹೆಣ್ಣಿನ ಮೇಲೆ ಕಾಮದ ಉತ್ಪತ್ತಿಯಾಗುವ ಹಾಗೆ ಮಾಡಬೇಕು, ಎರಡನ್ನು ಒಂದು ಮಾಡಬೇಕು. ಹೌದೇನು? ಅವೇನು ಸಾಮಾನ್ಯನೇ ಹೇಳು. 3 ಲೋಕವನ್ನು ತನ್ನದಾದಂತಹ ಅಂಕೆಯಲ್ಲಿರಿಸಿಕೊಂಡಂತಹ ಜಗದೀಶ, ಪಂಚಭೂತಗಳನ್ನು ತನ್ನದಾದಂತಹ ಜೀವನದಲ್ಲಿ ಅಳವಡಿಸಿಕೊಂಡವ, ಆತನನ್ನು ಭೂತಪತಿ ಅಂತ ಹೇಳ್ತಾರೆ. ಅಗ್ನಿ ಉಂಟು, ವಾಯು ಉಂಟು, ಆಕಾಶ ಉಂಟು, ಭೂಮಿ ಉಂಟು, ನೀರು ಉಂಟು. ಎಲ್ಲವೂ ತನ್ನ ದೇಹದಲ್ಲೇ ಒಂದೊಂದು ಸ್ವರೂಪದಲ್ಲೇ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವ. ಹಾಗಿರಬೇಕು ಅಂತ ಇದ್ರೆ ಅಂತಹ ಆ ಈಶನನ್ನು ಕೆಣಕುವಲ್ಲಿ ನಾವುಂದಾದೆ ಎಂದಾದ್ರೆ ಇದು ಹೇಗಾಗುತ್ತದೆ ಗೊತ್ತುಂಟ? ಒಂದು ಬಂಡೆಕಲ್ಲು ಕಂಡಾಕ್ಷಣ ತನ್ನ ತಲೆಗೆ ಬಂಡೆಕಲ್ಲಿಗಿಂತ ಅಧಿಕ ಉಂಟು ಅಂತ ಹೇಳಿ ಬಂಡೆಕಲ್ಲಿಗೆ ಅಪ್ಪಳಿಸುವ ಹಾಗೆ ಆಗುತ್ತದೆ. ಬರ ಸಿಡಿಲನ್ನು ಸಾಮಾನ್ಯವಾದಂತಹ ಬಾಳೆದಿಂಡು ತಡೆಯುವುದಕ್ಕೆ ಸಾಧ್ಯ ಉಂಟೇ ಹೇಳು? ಅಥವಾ ಒಂದು ಕಲ್ಲನ್ನು ಸಾಮಾನ್ಯವಾದಂತಹ ಹೂವಿನ ಮುಗ್ಗರಿನಲ್ಲಿ ಎಳೆಯುವುದಕ್ಕೆ ಸಾಧ್ಯ ಉಂಟೇ ಹೇಳು? 3 ಲೋಕವನ್ನು ತನ್ನದಾದಂತಹ ಹತೋಟಿಯಲ್ಲಿ ಇರಿಸಿಕೊಳ್ಳುವವ ಈತ ಮುರಿದನೆ ಅಂತ ಇದ್ರೆ ಆತನದ್ದಾದಂತಹ 3ನೇ ಕಣ್ಣು, ಹೆಚ್ಚಿನದಾದಂತಹ ಕಣ್ಣು, ಕಿಚ್ಚಿನ ಕಣ್ಣು, ಅದನ್ನು ತೆರೆದ ಅಂತ ಇದ್ರೆ ಯಾರಾದ್ರೂ ಬದುಕುವುದಕ್ಕುಂಟೆ? ಇದು ನಿನಗೂ ತಿಳಿದಿಲ್ವೇ? ಸುಮ್ಮನೆ ಎಂತಹ ಮಾತು. ಬಂದ ದಾರಿಯಲ್ಲಿ ಹೋಗು ಹೋಗು ಮೊಸರಲ್ಲಿ ಕಲ್ಲು ಕಾಣ್ತದಂತೆ. ಹಾಗಾಗಿ ಹೋಯಿತು. ಯಾಕೆ? ನಿನಗೆ ಜೀವನ ಎಂದರೆ ಕೇವಲ ರತಿಯೊಂದಿಗೆ ಕಾಮಿಸಿಕೊಂಡು ಪರಸ್ಪರ ಆನಂದಿಸಿಕೊಂಡಿರುವುದೇ ನಿನ್ನ ಜೀವನ ಅಂತ ನೀನು ಭಾವಿಸಿದ್ದ. ಲೋಕಮುಖಕ್ಕೆ ಧರ್ಮವನ್ನು ಎತ್ತಿ ಕಾಣಿಸುವಂತಹ ಹೊಣೆಗಾರಿಕೆಯನ್ನು ಹೊತ್ತಂತವ ನೀನು ನಿನ್ನ ಅಪ್ಪ. ಹೌದಾ? ಅಪ್ಪ ಮಕ್ಕಳು ಆಡುವಂತಹ ಆಟಕ್ಕೆ ನಾವೆಲ್ಲರೂ ಬಲಿಯಾಗಬೇಕು ಅಂತ ನೀವು ಹೇಳುವುದಾ? ಲೇಸಾಯಿತು ಕಾಮ, ನಿನ್ನ ಮಾತು ಇದು ಹುಸಿಯಾಯಿತು, ಹಾಸ್ಯಾಸ್ಪದವಾಯಿತು. ಹೌದೇನು? ನೀನು ಜೀವನ ಅಂತ ಹೇಳಿದ್ರೆ ಕೇವಲ ಸುಖಭೋಗಕ್ಕೆ ಅಂತ ಭಾವಿಸಿಕೊಂಡೆಯಾ? ಅಲ್ಲ, ಧರ್ಮಾರ್ಥ ಕಾಮಗಳನ್ನು ನಿಗ್ರಹಿಸುವಂತಹ ಶಕ್ತಿಯನ್ನು ಏಕೀಕರಿಸುವಂತಹ ಪರಮಾತ್ಮ ಸ್ವರೂಪಿಗೆ ಈ ಜೀವನವನ್ನು ಅರ್ಪಿಸಬೇಕು. ಅದನ್ನು ಹೊರತುಪಡಿಸಿ ಕೇವಲ ವೈಭೋಗಕ್ಕೆ ನಿನ್ನ ಜೀವನವನ್ನು ಸಾಕ್ಷೀಭೂತವಾಗುತ್ತಿದ್ದಾದ್ರೆ ಸುಡ ನಿನ್ನ ಜೀವನ. ನಿನ್ನದು ಒಂದು ಜೀವನ. ನಾನು ಬಂದದ್ದಕ್ಕೆ ಒಂದಿಷ್ಟು ಸಂಪಾದನೆಯನ್ನು ಮಾಡಿಕೊಂಡು ನೇರವಾಗಿ ಹೋದೇನೆ. ನನಗೆ ಕೊಡುವವರಿದ್ದಾರೆ. ಸುರಪ್ಪ, ಇಷ್ಟೆಲ್ಲ ಹೇಳಬೇಕು ಅಂತ ಇದ್ರೆ ಕಾರಣ ಯಾವುದು? ನಮ್ಮ ಅಪ್ಪನ ಬಳಿ ಹೋದೆ, ಅಪ್ಪ ತೋರಿಸಿದಂತಹ ದಾರಿ ಈ ಕುಸುಮಾವತಿ. ಯಾಕಾಗಿ? ಮನ್ಮಂತಿನಿಂದ ಸಾಧ್ಯ ಎನ್ನುವಂತ ಕಾರಣಕ್ಕಾಗಿ ಅಲ್ವೇ? ನೀನು ಅರ್ಹಿದೆ. ಕೇವಲ ನೀನು ಅಂತ ಅಲ್ಲ, ಪ್ರಪಂಚದಲ್ಲಿ ಅದೆಷ್ಟೋ ಮಂದಿ ಲೋಕದ ಒಳಿತಿಗಾಗಿ ತನ್ನದಾದಂತಹ ಶರೀರವನ್ನೇ ಅರ್ಪಿಸಿದವರಿದ್ದಾರೆ. ತತೀಚು ಮುನಿಯ ಪ್ರಕರಣ ಗೊತ್ತುಂಟು ನನಗೆ. ನನ್ನ ಕೈಯ ವಜ್ರ ಇದೆ ಯಾವುದು? ಬೆನ್ನ ಮೂಲೆಯನ್ನೇ ಕೊಟ್ಟವ.
ಹಾಗಿರ್ಬೇಕು ಅಂತ ಇದ್ರೆ ಮನ್ಮಥನ ಜೀವನವೂ ಕೂಡ ಲೋಕದ ಒಳಿತಿಗಾಗಿ ಆಗಬೇಕು. ಅಸತ್ಯವಾಗಿ ಚಿಂತಿಸುವಂತ ಅಗತ್ಯ ಇಲ್ಲ. ಜೀವನವನ್ನು ತೇಯಬೇಕು. ಹೌದು, ನಾನು ಮಾಡ್ಬೇಕಂತಿದ್ದೀನಿ. ಏನು ಮಾಡ್ತೇನೆ ಗೊತ್ತುಂಟಾ? ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ, ಅಡಿಗಡೆಗೆ ಅಶ್ವಮೇಧದ ಫಲ. ಯಾವತ್ತಿಗೂ ಕೂಡ ಹೆಜ್ಜೆ ಇಟ್ಟದ್ದನ್ನು ಹಿಂದೆ ಹಿಡಿಬಾರದು. ಹಾಗಾಗಿ ಚಿಂತಿಸುವಂತ ಅಗತ್ಯ ಇಲ್ಲ. ನಾನಿದ್ದೇನೆ, ನಿಶ್ಚಿಂತೆಯಿಂದ ಹೋಗು. ಆ ಶಿವನ ತಪಸ್ಸನ್ನು ಕೆಡಿಸ್ತೇನೆ. ಆ ಶಿವನು ಒಂದು ಕಾಲಕ್ಕೆ ಪುತ್ರನನ್ನು ಹೊಡೆಯುವಂತಹ ಯೋಗವನ್ನು ಕಳುಹಿಸುತ್ತೇನೆ. ನೋಡಿ, ಆ ಯೋಗವನ್ನು ಕಾಣುವಂತ ಆ ಸೌಭಾಗ್ಯಶಾಲಿಯಾಗಿ ನಾನೆತ್ತೇನೆ. ಹೋಗಿ ಇನ್ನು ಮಡದಿ ಇದ್ದಾಳಲ್ಲ, ಅವಳಿಗೆ ಹೇಳ್ಬೇಕಲ್ಲ, ರತಿಯದಲ್ಲವ ಸ್ನೇಹದಿಂದಲೂ ಬೀಸುತ್ತಾಯ ಏನಾಯ್ತು ಗೊತ್ತುಂಟು? ಮುಂದಿನ ವಿಚಾರ ಎಂದು ಗೊತ್ತಿಲ್ಲ. ಯಾಕೆ ನಿನ್ನನ್ನು ಒಳಗೆ ಕಳುಹಿಸಿದವನು ನಾನಿದ್ದೆ. ಕಾರಣ ಇಷ್ಟೇ, ಬಂದವ ಹೊಸತಾದಂತಹ ದೂರನ್ನೇ ಹೊತ್ತು ಬಂದ. ಹೌದೇ? ಹೌದು. ಆತನಿಗೆ ದೃಢವಾದಂತಹ ತಾರಕಾಸುರನ ಬಾಧೆಯಂತೆ, ಅದನ್ನು ನಿವಾರಿಸಬೇಕು ಅಂತಿದ್ರೆ ಹಾಲನ್ನು ತಪಸ್ಸನ್ನು ಕೆಡಿಸಬೇಕಂತೆ. ಅದಕ್ಕಾಗಿ ನಾವು ಹೋಗ್ಬೇಕಂತೆ. ಹೋಗುವನಿದ್ದೇನೆ, ಕಳಿಸಿಕೊಡೆ. ತಪಸ್ಸನ್ನು ಕೆಡಿಸೋದಕ್ಕೆ ಹರಣವಲ್ಲಭ
ಅಪ್ಪಳಿಸಿದಂತಹ ಅನುಭವ ಆಯ್ತು ಸ್ವಾಮಿ. ಯಾಕೆ ಹರನ ತಪಸ್ಸನ್ನು ಕೆಡಿಸಿಗೆ ಹೊರಟು ನಿಂತಿದ್ದೀರಿ ಪ್ರಭು? ದೇವತೆಗಳಿಗೆ ಸೋಲು ಬರುವುದು ಹೊಸತಲ್ಲ ಸ್ವಾಮಿ. ಅವರು ಕಷ್ಟ ಬಂದಾಗ ಆ ಕಷ್ಟವನ್ನು ಪರಿಹರಿಸಿಕೊಳ್ಳುವುದು ನಮ್ಮಲ್ಲಿಗೆ ಬಂದು ವಿಷಯವನ್ನು ಹೇಳಿ ಕಷ್ಟವನ್ನು ಪರಿಹರಿಸಿಕೊಳ್ಳುತ್ತಾರೆ. ಹಾಗೆಂದುಕೊಂಡು ಪ್ರಭು, ನೀವು ಯಾವ ಕಾರ್ಯಕ್ಕೂ ಮುಂದಾದಂತಹ ಸಂದರ್ಭದಲ್ಲಿ ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿ ಸಂತೋಷದಲ್ಲಿ ಕಳುಹಿಸಿಕೊಡುವಳು ನಾನು. ಆದ್ರೆ ಇಂದಿನ ದಿವಸ ಪರಮೇಶ್ವರ ತಪಸ್ಸನ್ನು ಕೆಡಿಸಲಿಕ್ಕೆ ಹೊರಟು ನಿಂತಿದ್ದೀರಿ. ತರವಲ್ಲ ಪ್ರಭು, ತರವಲ್ಲ. ಆತನ ಹಣೆಯಲ್ಲಿರುವ ಕಿಚ್ಚುಗಣ್ಣನ್ನು ತೆರೆದರೆ ಸಾಕು, ಒಮ್ಮೆಲೆ ಸುಟ್ಟು ಭಸ್ಮವಾದಿತು. ಆತನ ಹಣೆ ಗಣ್ಣಿಗೆ 3 ಲೋಕವು ಭಯಪಡುವಾಗ ಕಿಚ್ಚುಗಣ್ಣಿನ ಭಯ ಏನು ಕಿಚ್ಚುಗಣ್ಣವ ಎನ್ನುವಂತಹ ಮಾತನಾಡುವ ಮೂಲಕವಾಗಿ ನನ್ನನ್ನೇ ಅಂಜಿಕೆಗೆ ಒಳಪಡಿಸಬಹುದು ಎನ್ನುವ ಹಾಗೆ ನೀವು ಯೋಚಿಸಿದೆ. ಕಿಚ್ಚುಗಣ್ಣವಿಗೆ ಬೆಚ್ಚುವನೇ ಬಾಲೆ, ಹುಚ್ಚು ಮಾತಕ್ಕೆ ಸುಮ್ಮನೆ ನಾ ಹೆದರುವವನಲ್ಲ. ಒಂದೊಮ್ಮೆಗೆ ನಾ ಆಡಿದಂತಹ ಮಾತು ಯಾವತ್ತಿಗೂ ಕೂಡ ಹಿಂದಿರುಗಿಸುವವನಲ್ಲ. ಎಲುಬಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಮಾತನ್ನು ಬದಲಾಯಿಸುವ ಮನ್ಮತ ಅಲ್ಲ ಎನ್ನುವ ಹಾಗೆ ನೆನಪಿಟ್ಟುಕೋ. ನಾವು ಹೋಗುತ್ತೇನೆ, ಕಿಚ್ಚುಗಣ್ಣವನನ್ನು ತಪಸ್ಸಿನಿಂದ ಕೆಡಿಸುತ್ತೇನೆ. ಚಂದವೇ ರಮಣ ಕೇಳ್ ಅಪವನೊಡನೆ ಕಾದಿ ಹಿಂದೆ ಆರುಳಿದವರು
ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರ ಏನಾದರೂ ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರ ಏನಾದರೂ ರಮಣ ಚಂದವೇ ನಾವು ಯಾವ ಕಾರ್ಯವನ್ನು ಮಾಡುವಾಗಲೂ ಅದು ಚಂದವಾಗಿರಬೇಕು ಸ್ವಾಮಿ. ಎಲ್ಲ ವಿಚಾರವನ್ನು ತಿಳಿದವರು ನೀವು. ಹರನನ್ನು ಕೆಣಕಿದ್ರೆ ಪರಿಣಾಮ ಏನಾಗ್ತದೆ ಎಂಬುದನ್ನು ಚೆನ್ನಾಗಿ ತಿಳಿದವರು ನೀವು ಪ್ರಭು. ಈ ಹಿಂದೆ ರಕ್ಕಸರು ಹರನ್ನು ಕೆಣಕಿ ಏನಾಗಿದ್ದರೆ ಯೋಚಿಸಿ ನೋಡಿ. ಅಂಧಕಾಸುರ, ಗಜಾಸುರ, ತ್ರಿಪುರರು, ಜಲಂಧರ ಇವರ ಗತಿಯೆಲ್ಲ ಏನಾಗಿದೆ ಎಂಬುದಾಗಿ ತಿಳಿದಂತಹ ವಿಚಾರ ಅಲ್ಲವೇ? ಇದನ್ನೆಲ್ಲ ತಿಳಿದು ಇಂದು ನೀವು ಹೊರಟು ನಿಂತಿದ್ದೀರಿ. ಇದು ಹೇಗಾಯ್ತು ಬಲ್ಲಿರ? ಹೇಗಾಯ್ತು? ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಹಾಗಾದಿತ್ತು. ಆದ ಕಾರಣ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಹೋಗಬೇಡಿ. ಸರಿಯಲ್ಲ, ತ್ರಿಪುರಾಸುರನನ್ನೇ ಕೊಂದವನಿದ್ದಾನೆ, ಅಂಧಕಾಸುರನನ್ನು ಸಂಹರಿಸಿದವನಿದ್ದೇನೆ, ಹೆದರುವವನಲ್ಲ. ಯಾಕೆ ಬಲ್ಲಿ? ಒಂದು ಕಾಲಕ್ಕೆ ನೀವು ಯೋಚಿಸಿದ ಹಾಗೆ ನನ್ನದಾದಂತಹ ಜೀವನ ನಡೆದು ಹೋಯಿತು ಅಂತ ಇದ್ರೆ ಒಂದು ಮಾತನ್ನು ನೀನು ನೆನಪಿಟ್ಟುಕೊಳ್ಳು. ಅಳಿಯುವುದು ಕಾಯವು, ಉಳಿಯುವುದು ಕೀರ್ತಿಯು. ಲೋಕಮುಖದಲ್ಲಿ ಕೀರ್ತಿ ಎನ್ನುವುದು ಉಳಿದುಕೊಳ್ಳುತ್ತದೆ. ಅಷ್ಟು ಮಾತ್ರವೇ ಅಲ್ಲ, ಈ ಕಾಲಕ್ಕೆ ತೊಂದರೆ ಆದದ್ದು ಯಾರಿಗೆ? ಕೇವಲ ನನಗೊಬ್ಬನಿಗೆ ಅಂತಲ್ಲ, ಲೋಕದ ಜನತೆಗೆ ತೊಂದರೆ ಆಗಿದೆ. ಒಂದು ಮಾತು ಯಾವತ್ತಿಗೂ ಕೂಡ ಒಂದು ಗ್ರಾಮವನ್ನು ಉಳಿಸಬೇಕು ಅಂತ ಇದ್ರೆ ಒಂದು ರಾಜ್ಯವನ್ನು ಉಳಿಸಿಕೊಳ್ಳುವಲ್ಲಿ ಒಂದು ಗ್ರಾಮವನ್ನು ಬಲಿ ಕೊಡಬಹುದು. ಒಂದು ಗ್ರಾಮವನ್ನು ಉಳಿಸಿಕೊಳ್ಳುವಲ್ಲಿ ಒಂದು ಮನೆಯನ್ನು ಬಲಿ ಕೊಡಬಹುದು. ಒಂದು ಮನೆಯನ್ನು ಉಳಿಸಿಕೊಳ್ಳುವಲ್ಲಿ ಕುಟುಂಬವನ್ನಾದರೂ ಬಲಿ ಕೊಡಬಹುದು. ಕುಟುಂಬಕ್ಕಾಗಿ ಒಬ್ಬನನ್ನು ಬಲಿ ಕೊಡುವುದು ತಪ್ಪಾಗುವುದಕ್ಕೆ ಸಾಧ್ಯ ಇಲ್ಲ ಅಲ್ವೇ? ಹಾಗಾಗಿ ಅಳಿದರೇನಂತೆ, ಕೀರ್ತಿ ಉಳಿಯುವುದು ತಂದೆ ಆಜ್ಞೆ, ಕಳಿಸಿಕೊಡು. ಅಂತರಿಕ್ಷಗಳ ಅಣುರೇಣು ಚರಾಚರದ ಗದಿ ತುಂಬಿರುವ ಅಂತರಿಕ್ಷಗಳನು ರೇಣು ಚರಾಚರದಂದದಿ ತುಂಬಿರುವ ಅಂತಕಾಂತಕನೊಳು ಕಲಹ ಬೇಡ, ಅಂತಕಾಂತಕನೊಳು ಕಲಹ ಬೇಡನು ಪ್ರಾಣಕಾಂತ ಅಂತರಿಕ್ಷಗಳ ಅಣುರೇಣು ಚರಾಚರದಂದದಿ ತುಂಬಿರುವ ರಮಣ ಯಾರೇ ಆಗಲಿ, ಯಾವುದೇ ಹೆಣ್ಣಾಗಲಿ ಮದುವೆಯಾದ ಮೇಲೆ ತನ್ನ ಕೊನೆಯ ಉಸಿರಿರುವ ತನಕ ತನ್ನ ಕೊರಳಲ್ಲಿದ್ದ ಮಂಗಳ ಸೂತ್ರ ಶಾಶ್ವತವಾಗಿ ಉಳಿದಿರಬೇಕೆಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುವುದು. ನಾನು ಹಾಗೆ ಸ್ವಾಮಿ ಇಷ್ಟವರೆಗೆ ದೇವರಲ್ಲಿ ಬೇಡಿಕೊಂಡದ್ದೇ ಅಷ್ಟೇ. ಹೀಗಿರುವಾಗ ಇಂದಿನ ದಿವಸ ಪರಮೇಶ್ವರನ ಕೆಣಕುವುದಕ್ಕೆ ಹೋಗ್ತಾ ಇದ್ದಿಲ್ಲ ಪ್ರಭು. ಆತ ಯಾರು? ಅಣು ರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ವ್ಯಾಪಕನಾಗಿದ್ದಾನೆ. ಆದಿಯಲ್ಲೂ ಇದ್ದಾನೆ, ಅಂತ್ಯದಲ್ಲೂ ಇದ್ದಾನೆ, ಮೇಲೆಯೂ ಇದ್ದಾನೆ, ಕೆಳಗೂ ಇದ್ದಾನೆ, ಸಕಲ ಚರಾಚರ ಜೀವಿಗಳಲ್ಲೂ ಐಕ್ಯನಾಗಿದ್ದಾನೆ. ಅಂತಹ ಪರಶಿವನನ್ನು ಕೆಣಕುವುದಕ್ಕೆ ಖಂಡಿತ ಹೋಗಬೇಡಿ ಸ್ವಾಮಿ. ಆತನ ತಪಸ್ಸನ್ನು ಕೇಳಿಸಕ್ಕೆ ಹೋಗಬೇಡಿ. ನಿಮ್ಮ ಪಾದ ಹಿಡಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಹೋಗಬೇಡಿ ಪ್ರಭು, ಹೋಗಬೇಡಿ. ತಾರಕನು ಪಟಳಕ ರುದ್ರ
ಅದಕ್ಕಾಗಿ ಹೋಗುದಲ್ಲ. ಅಥವಾ ಹೋಗಬೇಕು ಅಂತ ಇದ್ರೆ ಕಾರಣ ಉಂಟು. ಶಿವನ ತಪಸ್ಸನ್ನು ಕೆಡಿಸುವುದಕ್ಕೂ ಬಲವಾದಂತಹ ಕಾರಣ ಉಂಟೆ. ಅನ್ಯರಿಂದ ಸಾಧ್ಯವಲ್ಲ ಎನ್ನುವ ಕಾರಣದಿಂದಲೇ ತಂದೆಯಾದಂತಹ ಶ್ರೀಹರಿ ಸುರಪನನ್ನು ಈ ಕುಸುಮಾವತಿಗೆ ಕಳುಹಿಸಿಕೊಟ್ಟದ್ದು. ಹರಿಯಾಜ್ಞೆ. ಹೌದು. ಯಾಕೆ ಬಲ್ಲೆ, ಹಿಂದೊಮ್ಮೆ ನಡೆದಂತಹ ಪ್ರಕರಣ ದಾಕ್ಷಾಯಿನಿ ಪ್ರಕರಣ ಗೊತ್ತೇ ಇದೆ ಅಲ್ವೇ? ತಂದೆ ಮಾಡಿದಂತಹ ನಕ್ಷತ್ರ ಯಜ್ಞಕ್ಕೆ ಹೋಗುತ್ತೇನೆ ಎನ್ನುವ ಹಾಗೆ ಹಠವನ್ನೇ ಹಿಡಿದಳು. ಹಿಡಿದ ಅಕ್ಷರ ಕಳಿಸು ಕೊಡುವುದಕ್ಕಾಗಿ ಶಿವನೇ ಅಲ್ಲ ಗಲ್ಲೆ. ಆದರೆ ಮಾತನ್ನು ಮೀರಿ ಹೋದವು ದಾಕ್ಷಾಯಿನಿ. ಅಲ್ಲಿ ತನ್ನ ಪತಿಗೆ ಆಗುವಂತಹ ಅಪಮಾನ ಏನುಂಟು ಅದನ್ನು ಅರಿತಂತಹ ಆಕೆ ಯೋಗಾಗ್ನಿಯಲ್ಲೇ ಬೆಂದು ಸುಟ್ಟು ಹೋದವಳಿದ್ದಾಳು. ಅವಳೆ ವರ್ತಮಾನ ಕಾಲದಲ್ಲಿ ಪರ್ವತರಾಜನ ಮಗಳಾಗಿ ಪಾರ್ವತಿ ಎನ್ನುವಂತಹ ನಾಮಧೇಯದಿಂದ ಹುಟ್ಟಿದವಳಿದ್ದಾಳೆ. ಶಿವನನ್ನೇ ವರಿಸಬೇಕು ಎನ್ನುವಂತಹ ಕಾರಣದಿಂದಲಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಆದ್ರೆ ಏನ್ ಮಾಡುವುದು ಹೇಳು? ಶಿವ ಪಾರ್ವತಿ ಒಟ್ಟಾಗಬೇಕು ಅಂತ ಇದ್ರೆ ತಪಸ್ಸನ್ನು ತೊರೆಯಲೇಬೇಕಾಗಿದೆ. ತಪಸ್ಸನ್ನು ತೊರೆಯುವಲ್ಲಿ ಬಾಣ ಪ್ರಯೋಗವನ್ನೇ ನಾವು ಮಾಡಲೇಬೇಕಾಗಿದೆ. ಚೂತ ಅಶೋಕ ಅರವಿಂದ ನವಮಲ್ಲಿಕ ನೀಲೋತ್ಪಲ ಎನ್ನುವಂತ ಪಂಚಶರಗಳನ್ನು ಪ್ರಯೋಗಿಸುವುದರ ಮುಖೇನವಾಗಿ ಶಿವನ ತಪಸ್ಸನ್ನು ನಾನು ಕೆಡಿಸುತ್ತೇನೆ. ಆ ಮೂಲಕವಾಗಿ ಶಿವನಿಗೆ ಹುಟ್ಟಿದಂತಹ ಮಗನಿಂದ ತಾರಕಾಸುರನ ವಧೆ ಆಗುತ್ತದೆ. ಪ್ರತಿ ಲೋಕದ ಒಳಿತಿಗಾಗಿ ಮಾಡುವಂತಹ ಕಜ್ಜ ಯಾವತ್ತಿಗೂ ಕೂಡ ಹಿಂದೆ ಹಾಕಕೂಡದಲ್ಲಿ ತಂದೆಯ ಆಜ್ಞೆಯನ್ನಾದರೆ ತಂದೆಯ ಆಜ್ಞೆಯನ್ನು ಧಿಕ್ಕರಿಸುವ ಪುತ್ರನಾಗುತ್ತಾನೆ. ಅಷ್ಟೊಂದು ನಿನಗೆ ದುಃಖ ಅಲ್ವೇ? ಯೋಚಿಸುವಂತ ಅಗತ್ಯ ಇಲ್ಲ. ಇಷ್ಟರವರೆಗೆ ಕುಸುಮಾವತಿಯ ದಾರಿಯನ್ನು ತೋರಿಸಿದಂತಹ ಸುರಪನಿಗೆ ಆ ಹರಿ ಮುಂದೆಯೂ ನಿನಗೆ ದಾರಿಯನ್ನು ತೋರಿಸದೇ ಇರುತ್ತಾನೆ. ನೀ ಯೋಚಿಸಿದ ಹಾಗೆ ನಡೆಯಿತು ಅಂತ ಇದ್ರೆ ಹರಿಯ ಸ್ಥಳವನ್ನು ನೀ ಸೇರು, ಅವನಲ್ಲಿ ಕೆಗಳು ದಾರಿಯನ್ನು ಅವನೇ ತೋರಿಸುತ್ತಾನೆ. ಪ್ರೀತಿಯಿಂದ ಕಳಿಸಿಕೊಡಿ. ಮಡದಿಯನ್ನು ಸಂತೈಸಿಗೊಳಿಸಿಕೊಟ್ಟದ್ದಾಗಿದೆ. ಈ ಕಾಲಕ್ಕೆ ಶಿವನಲ್ಲಿಗೆ ಹೋಗಬೇಕು ಅಂತ ಇದ್ರೆ ನೇರವಾಗಿ ಹೋಗುವುದೇನು? ಅದಕ್ಕೆ ವ್ಯವಸ್ಥೆ ಬೇಕಲ್ವೇ? ಕೋಗಿಲೆಯ ಗುಣವಕಿ ಕೋಗಿಲೆಯ ಗುಣವಕಿ ಅಷ್ಟು ಮಾತ್ರವೇ ಶುಕ ಶುಕ ಪಿಕ ಗಿಡುಗ ಗಿಡುಗ ಹಂಸಿಯ ಚಕೋರ ಚಕೋರ ಬಲೌಘ ಕೂಡಿನ ಕರೆದು ಬಂದೀರಿ ಮಣಿ ರಥವ ಶಿವನಲ್ಲಿ ಹೋಗಬೇಕು, ತಪಸ್ಸನ್ನು ಕೆಡಿಸಬೇಕು. ಇಷ್ಟು ಮಾತ್ರವಲ್ಲ, ಶಿವನ ಮನಸ್ಸನ್ನು ಗೌರಿಯತ್ತ ಒಲಿಸಬೇಕು ಅಂತ ಇದ್ರೆ ಅದಕ್ಕೆ ಪೂರಕವಾಗಿ ಪ್ರಕೃತಿಯು ಕೂಡ ಅನುಕೂಲವನ್ನೇ ಹೊಂದಬೇಕಲ್ವೇ? ಅದಕ್ಕಾಗಿ ನನ್ನ ಸ್ನೇಹಿತರಾದಂತಹ ಶುಕಪಿಕಗಳು, ಕೋಗಿಲೆಗಳು, ಗರುಡ ಹಂಸಗಳು, ಚಕೋರಗಳು ಎಲ್ಲವನ್ನು ಒಟ್ಟುಗೂಡಿಸಿದ್ದೇನೆ. ಕಬ್ಬಿನ ಬಿಲ್ಲನ್ನೇ ಹಿಡಿದುಕೊಂಡಿದ್ದೇನೆ. ಪಂಚಪುಷ್ಪ ಶರವನ್ನು ಹಿಡಿದುಕೊಂಡು ಹಿಮಾಲಯದಿಂದ ನಡೆಯುತ್ತೇನೆ.
ಬಿಸಿ ಅನುಭವ. ಯಾಕಾಗಿ ಹರನಂತ ತಪಸ್ಸಿನಿಂದ ಬೇಗೆಯಿಂದ ಅಲ್ಲವೇ? ಹಾಗಾಗಿ ಹರನನ್ನು ಕಾಣಬೇಕು, ನಡೀತೇನೆ ನೋಡಿ. ಕಾಲಗಂಧರ ಕಾಲ ಕಾಲಾದಿ ಜಾಪಟ ಪಾಲನಯನ ಶಂಕರ ನೀಲನು ಗರುಡ ಮಾಲ ಸದಾ ಶೂಲಿಗಿರಿ ಜಾಪಿಡ ಕಾಲಗಂಧರ ಕಾಲ ಕಾಲಾದಿ ಜಾಪಟ ಪಾಲನಯನ ಶಂಕರ ಶಂಕರ ವರ್ತಮಾನ ಕಾಲದಲ್ಲಿ ತಾರಕಾಸುರನಿಂದಲಾಗಿ ಲೋಕ ಹರಿಗೆಟ್ಟಿದೆ. ತಪಸ್ಸನ್ನು ಬಿಡುದೇವ. ನಿನ್ನಿಂದಾಗಿ, ನಿನ್ನ ಕುಮಾರನಿಂದಾಗಿ ತಾರಕಾಸುರನ ಮದುವೆ ಆಗಬೇಕು. ಬಿಡುದೇವ, ಬಿಡುದೇವ. ತಪಸ್ಸಿನಲ್ಲಿ ತಪಸ್ಸನ್ನು ಬಿಡಿಸುವುದು ಹೇಗೆ ಪಂಚಶರವನ್ನು ಸಮಸ್ತ ಸುರ ಸಂತತಿಯು ಧ್ಯಾನಿಸಲ ಭವ ತಿಳಿದ ಆಶ್ರಿತರಿಗ ಭಯವನಿತ್ತು ತನ್ನುಗ್ರವನು ಪರಿಹರಿಸಿ ಇಂದ್ರಾದಿ ದೇವತೆಗಳು ನನ್ನನ್ನು ಸ್ತುತಿ ಮಾಡುತ್ತಾ ಇದ್ದಾರೆ. ಹಾಗಾದರೆ ಏನೋ ಒಂದು ಅವಶ್ಯವಾದಂತಹ ಕಾರ್ಯ ಕಾರಣ ಇರಬೇಕು ಎಂದಲ್ವೇ? ಹೌದು, ಏನಾಗಿ ಹೋಯಿತು? ದಕ್ಷಯಜ್ಞದ ಕಾಲದಲ್ಲಿ ಯೋಗಾಗ್ನಿಯಿಂದ ಭಸ್ಮಳಾದಂತಹ ಗೌರಿ, ಅದಕ್ಕಾಗಿ ವೀರಭದ್ರನನ್ನು ಕಳುಹಿಸಿ ಸಮಸ್ತ ಯಾಗಮಂಟಪವನ್ನು ನಾಶ ಮಾಡಿದವನು ನಾನು. ಆಮೇಲೆ ದಕ್ಷನ ಶಿರವನ್ನು ಕಡಿದು ಹೋಮ ಕಾಂತಿಯಾದ ಮೇಲೆ ನಾರಾಯಣ ಹಾಗೂ ಬ್ರಹ್ಮದೇವ ಸಮಸ್ತ ಲೋಕದ ಮನು ಮುನಿಗಳೆಲ್ಲ ಒಟ್ಟಾಗಿ ಬಂದು ನನ್ನನ್ನು ಸ್ತುತಿಸಿದಾಗ ಕರುಣಾರ್ಥ ಹೃದಯನಾದೆ. ಆಡಿನ ತಲೆಯನ್ನು ದಕ್ಷನ ದೇಹಕ್ಕೆ ಜೋಡಿಸಿ ಅವರಿಂದ ರುದ್ರವನ್ನು ಹೇಳಿಸಿದೆ. ಆಮೇಲೆ ಅರ್ಧನಾರೀಶ್ವರರಾಗಿದ್ದವನು ನಾನು. ಅರ್ಧನಾರಿ ಗೌರಿ ಎಲ್ಲಿದ್ದಾಳೆ? ಭಸ್ಮವಾಗಿ ಹೋಗಿದ್ದಾಳೆ. ಗೌರಿ ಇಲ್ಲದ ಶಿವನಿದ್ದಾನೆಯೇ? ಒಂದು ಪಕ್ಷವೇ ಕಳಚಿ ಹೋದ ಮೇಲೆ ಈ ಬರೇ ಅರ್ಧ ಶರೀರವನ್ನು ಹೊತ್ತು ನಾನೇನು ಮಾಡಬೇಕು? ಕೈಲಾಸವನ್ನು ಬಿಟ್ಟೆ, ಗೌರಿಯನ್ನು ಹುಡುಕುತ್ತಾ ನಡೆದೆ, ತಪಸ್ಸಿಗೆ ಕುಳಿತೆ. ಎಷ್ಟು ಕಾಲವಾಯಿತೋ ಗೊತ್ತಿಲ್ಲ. ಈ ಧರೆಯಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ಇವಾಗ ಅದ್ಯಾರು ನಾನು ಕಣ್ಣು ಬಿಟ್ಟಾಗ ಕಾಮಚಕ್ರೇಶ್ವರ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದನಲ್ವೇ? ಪಂಚಬಾಣಗಳಿಂದ ನನ್ನನ್ನು ಎಚ್ಚರಿಸಿದವ ಈತ. ಅದು ಅವನಲ್ಲೊಬ್ಬನಲ್ಲೇ ಇರುವುದು. ಪಂಚಬಾಣಗಳು, ಹೂಬಾಣಗಳು ಗಂಡು ಹೆಣ್ಣುಗಳನ್ನು ಒಂದು ಮಾಡುವುದಕ್ಕಾಗಿ, ಅವರ ಮನಸ್ಸಿನಲ್ಲಿ ಭಾವನೆಗಳನ್ನು ತುಂಬಿಸುವುದಕ್ಕಾಗಿ ನನ್ನ ಮೇಲೂ ಬಾಣ ಪ್ರಯೋಗ ಮಾಡಿದರೆ ಕಾಮಚಕ್ರೇಶ್ವರ ಕೋಪಾವಿಷ್ಟನಾಗಿ ಹಣೆಗಣ್ಣನ್ನು ತೆರೆದೆ. ಬೆಂಕಿಯಿಂದ ಸುಟ್ಟು ಬೂದಿಯಾಗಿ ಹೋದ. ಏನು ಮಾಡೋಣ? ಅವನ ಮಡದಿಯಾದಂತಹ ನದಿ ಗೋಗರೆದಾಗ
ಎಂದಿಗೂ ಕೂಡ ನಿನ್ನ ಗಂಡನಾಗಿಯೇ ಇರ್ತಾರೆ ಕಾಮ ಚಕ್ರೇಶ್ವರ ಎಂಬ ಹಾಗೆ ಹೇಳಿದ್ದುಂಟು. ಆವಾಗ ನನಗೆ ನೆನಪಾದದ್ದು, ನನ್ನ ಗೌರಿಯಲ್ಲಿದ್ದಾಳೆ. ಗೌರಿ ಧವನಲ್ವೇ ನಾನು? ಗೌರಿ ಇಲ್ಲದೆ ಯಾವ ಧವ ಇಲ್ವಲ್ಲ. ಹಾಗಾದ್ರೆ ಶಿವ ಇಲ್ಲದ ಶಿವನಿಗೆ ಅಸ್ತಿತ್ವವೇ ಇಲ್ಲ. ಶಿವನನ್ನು ಊಹಿಸಿಕೊಳ್ಳುವುದಕ್ಕೂ ಆಗುವುದಿಲ್ಲ. ಆದ್ದರಿಂದಲೇ ನನ್ನ ಶಿವೇ ನನಗೆ ಬೇಕು, ನನ್ನ ಶಿವೇ ನನಗೆ ಬೇಕು. ಎಲ್ಲಿಯಾದರೂ ಶಿವೆಯನ್ನು ಕಂಡಿದ್ದೀರಾ? ಈ ಪ್ರಪಂಚದಲ್ಲಿ, ಈ ಮರಗಳಲ್ಲಿ, ಈ ಗಿಡಗಳಲ್ಲಿ, ಈ ನದಿಗಳಲ್ಲಿ, ನದಗಳಲ್ಲಿ ಎಲ್ಲಿ ಕೇಳಿದರೂ ಶಿವೆಯ ಸುಳಿವಿಲ್ಲ. ಹಾಗಾದರೆ ಇಲ್ಲಿ ಹುಡುಕಿದರೆ ಶಿವೆ ಸಿಗೋದಿಲ್ಲ. ಶಿವೆ ಎಲ್ಲಿದ್ದಾಳೋ ಅಲ್ಲಿಗೆ ಹೋಗಿ ಹುಡುಕಬೇಕು. ಅದಕ್ಕಾಗಿ ಶಿವೆಯನ್ನು ಹುಡುಕುತ್ತಾ ಸಾಗುತ್ತೇನಂತೆ ಸಾಗುತ್ತೇನೆ. ಹಣೆಗೆ ಭಸ್ಮವ ಧರಿಸಿ ದರ್ಭಾಸನ ನಿರಾಹಾರದಲ್ಲಿ ಧ್ಯಾನಿಸುವನುಪಮೆಗೆ ಗಡವಿಪ್ರರೂಪದೊಳೈದಿ ಶಿವೆ ನುಡಿದ ದರ್ಭಾಸನ ನಿರಾಹಾರದಲ್ಲಿ. ಪರ್ವತರಾಜನ ಮಗಳಾಗಿ ಜನಿಸಿದೆ, ಗಿರಿಜೆ ಎಂಬುದಾಗಿ ನನ್ನನ್ನು ಸಲಕಿ ಸಾಕಿದರು. ಪ್ರಾಯ ಪ್ರಬುದ್ಧಿಯಾದಂತಹ ನಾನು ನನ್ನ ಜೀವನದ ಉದ್ದೇಶ ಎಂಬುದನ್ನು ನಾನು ಅರಿತುಕೊಂಡೆ. ನಾನು ಹೀಗೆ ಇರುವುದಲ್ಲ, ನಾನು ಹುಟ್ಟಿರುವುದೇನಿದ್ದರೂ ಪರಮೇಶ್ವರನನ್ನು ಸೇರುವುದಕ್ಕಾಗಿ. ಹಾಗಾಗಿ ತಪಸ್ಸನ್ನು ಆಚರಿಸುವುದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಹಣೆಗೆ ಭಸ್ಮವನ್ನು ಧರಿಸಿ ಶುಚಿರ್ಭೂತಳಾಗಿ ತಪಸ್ಸನ್ನು ಆಚರಿಸುತ್ತೇನಂತೆ. ಮಾದೇವ, ನನ್ನನ್ನು ಪರಿಚಯ ಆಯ್ತಾ? ನಾನು ಶಂಭು. ನನ್ನವಳು ತಪಸ್ಸಿಗೆ ಕೂತಿದ್ದಾಳೆ. ಅವಳನ್ನು ಪರೀಕ್ಷೆ ಮಾಡಬೇಕಾಗಿದೆ. ಇಲ್ಲೆಲ್ಲಿಯೋ ಕೂತಿರಬೇಕು, ನೋಡುವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವಳು ಮೇಲೆ ಹೋಗಿ ಆಗಿದೆ. ಇವಳನ್ನು ಈಗ ಕೆಳಗೆ ತರಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏತಕಿ ಭಂಗದುಳು ಏತಕಿ ಭಂಗದೋಳು ತಪವ ಮಾಡ್ಪುದೆ ತರ ಬಯಕೆನ್ನುಳು ಈ ತೆರದೊಡಲದಡಿಸಿ ಉಪವಾಸದೊಳ್ ಈ ತೆರದೊಡಲದಡಿಸಿ ಉಪವಾಸದೊಳ್ ಏತಕ್ಕೆ ದಣಿಪೆ ಪಿಳು ಏತಕಿ ಭಂಗದೋಳು ತಪವ ಮಾಡ್ಪುದೆ ತರ ಬಯಕೆನ್ನುಳು ನಾನು ನನ್ನನ್ನು ಗೊತ್ತಾಗಲಿಲ್ಲ. ಇಲ್ಲ, ನಾನು ಶಂಭು. ಶಂಭು? ನೀನು ತಪಸ್ಸು ಮಾಡ್ತಾ ಇದ್ದೀಯ? ಹೌದು. ತಪಸ್ಸು ಅಂದ್ರೆ ಏನು ಅಂತ ಗೊತ್ತುಂಟ ನಿನಗೆ? ಏನು? ಈ ಕಾಡಿನಲ್ಲಿ ನೀನೊಬ್ಬಳೇ ಬಂದು ಈ ರೀತಿ ತಪಸ್ಸು ಮಾಡ್ತಾ ಇದ್ದೀಯಲ್ಲ,
ಹೊಟ್ಟೆಗೇನಾದ್ರೂ ತಿನ್ಲಿಕ್ಕುಂಟ ತಪಸ್ಸು ಮಾಡುವಾಗ? ಏನೂ ತಿನ್ಲಿಕ್ಕಿಲ್ಲ. ಎಷ್ಟು ವರ್ಷ ಆಯ್ತಾ ನೀನು ಊಟ ಮಾಡೋದು? ಇದು ಗಾಡಿಯಲ್ಲೇ ಹೀಗೆ ಆದದ್ದು ಅಂತ ಕಾಣ್ತದೆ. ಯಾರ ಕುರಿತಾಗಿ ತಪಸ್ಸು ಮಾಡ್ತಿ? ಯಾಕಾಗಿ ತಪಸ್ಸು ಮಾಡ್ತಿ ಹೇಳ್ತೀಯಾ? ಸಡಗರ ಮಾತಿದೆಗೆ ಕೂಸುರ ಸಾರು ಬಿಡನುಡಗೂಡಲಿಗೆ ತೊಡಗಿರ್ಪೆ ತಪವನ್ನು ನುಡಿಸದೆ ಸಾರನ್ನ ನಡೆ ನಡೆ ಬೇಗದಳು ಸಡಗರ ಮಾತಿದೆಗೆ. ಅಯ್ಯ ವಿಪ್ರನೇ, ಕಾಣುವುದಕ್ಕೆ ವೈರಾಗ್ಯ ಸ್ವರೂಪದಲ್ಲಿ ಬಂದಿದ್ದೀಯಾ, ಆದ್ರೆ ನನ್ನ ಬಗ್ಗೆ ನೀನು ತಿಳಿದುಕೊಂಡು ಬಂದವನೇನು ಅಲ್ಲ. ಕೇಳ್ತಾ ಇದ್ದೀಯಾ ಯಾರಿಗಾಗಿ ತಪಸ್ಸು ಅಂತ? ಹೇಳುತ್ತೇನೆ. ನಾನು ಪರಮೇಶ್ವರನ ಕುರಿತಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ, ಬೇರೆ ಏನು ಅಲ್ಲ. ನಾನು ಏನಿದ್ದರೂ ಕೂಡ ಪರಮೇಶ್ವರನನ್ನು ಕಾಣಬೇಕು, ಅವರನ್ನೇ ಸೇರಬೇಕು ಎಂಬುದಾಗಿ. ಹಾಗಾಗಿ ನನ್ನ ತಪಸ್ಸಿಗೆ ಅಡ್ಡಪಡಿಸಬೇಡ. ನಡೆ ನಡೆ, ಇಲ್ಲಿಂದ ನಡೆ. ಪರಮೇಶ್ವರನನ್ನು ನೋಡಿದ್ಯಾ ನೀನು? ನೀನ್ ನೋಡಿದ್ಯಾ? ನಾನು ನೋಡಿದ್ದೆ. ನನ್ನ ಮನೆಯ ಆಚೆ ಬಾದಿ ಅವನ ಮನೆ. ಪರಮೇಶ್ವರ ನೀನು ನೋಡಿದ್ಯಾ? ಮತ್ತೆ ಹೇಗಿದ್ದಾರೆ ಅವನ ಸಂಗತಿ ಗೊತ್ತುಂಟ ನಿನಗೆ? ನನಗೆ ಗೊತ್ತಿದೆ, ನಿನಗೆ ಗೊತ್ತಿದೆ. ಕೇಳು. ನಿಟಿಲಾಕ್ಷಿ ಉರಿಯುತ್ತಿದೆ ಉರಿಯುತ್ತಿದೆ ಆತಗೆ ಭಾವಿ ಜಟೆಯು ಶೋಭಿತವಪ್ಪುದೇ ಆತಗೆ ಭಾವಿ ಜಟೆಯು ಶೋಭಿತವಪ್ಪುದೇ ಕಟ್ಟಿಗೆ ಸುತ್ತಿಗನು ವ್ಯಾಘ್ರದ ಚರ್ಮ ಕಟ್ಟಿಗೆ ಸುತ್ತಿಗನು ವ್ಯಾಘ್ರದ ಚರ್ಮ ನಿನಗೆ ಸಂಕಟನೇಲೆ ಸಲ್ಲದ ಕೇಳು ಕೇಳು. ಅವನ ವಿಷಯ ಗೊತ್ತಿಲ್ವ ನಿನಗೆ? ಏನು? ಈಗ ನಮಗೆ ಕಣ್ಣೆಷ್ಟು? ಎರಡು. ಅವನಿಗೆ 3 ಕಣ್ಣು ಒಂದು ಹಣೆಯಲ್ಲಿ ಉಂಟು. ಅದನ್ನೆಲ್ಲಿ ಆದ್ರೂ ಬಿಟ್ಟ ಅಂತಾದ್ರೆ ಪ್ರಪಂಚ ಉಳಿಲಿಕ್ಕಿಲ್ಲ. ಅದು ಗೊತ್ತುಂಟ ನಿನಗೆ? ಮತ್ತೆ ತಲೆ ಕೂದಲಿನ ವಿಷಯ ಹೇಳ್ಬೇಕಾ? ಏನಾಗಿದೆ? ಓ ಅಷ್ಟುದ್ದ. ಅದನ್ನ ಇಲ್ಲಿ ಸುತ್ತಿ 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 ಇಟ್ಟಿದ್ದಾನೆ. ವಾಸನೆ ಬರ್ತದೆ, ಬಾಚಲಿಕ್ಕಿಲ್ಲ. ಬಟ್ಟೆ ಉಂಟ ಉಡ್ಲಿಕ್ಕೆ? ಇಲ್ವೇ? ಹುಲಿಯ ಚರ್ಮವನ್ನು ಸುತ್ತಿಕೊಂಡಿದ್ದಾನೆ. ಅದು ಬೀಳದಾಗೆ ಹಾವನ್ನು ಕಟ್ಟಿಕೊಂಡಿದ್ದಾನೆ. ಎಲ್ಲಿಯಾದ್ರೂ ಮೇಲಿನಿಂದ ಗರುಡ ಬಂದ್ರೆ, ಈ ಹಾವಿನ ಹತ್ರ ಬಂದ್ರೆ, ಹಾವು ಓಡಿದ್ರೆ ಅವನ ಪರಿಸ್ಥಿತಿ ಏನದು? ಮುಚ್ಚಬಾಯ್, ಏನು ಗೊತ್ತಿದೆ ಅಂತ ಮಾತಾಡ್ತಿದ್ದೀಯ? ಇದು ಇದ್ದ ವಿಷಯ ಹೇಳ್ತಾ ಇರುವುದು ನಾನು. ಅವನ ಇದನ್ನು ಬಿಡು, ತಪಸ್ಸು ಬಿಡು. ನಿನಗೆ ಚಂದ್ರ ಬೇಕಾ? ನೀನು ಶಿವನ ಬಗ್ಗೆ ಏನು ತಿಳಿದು ಮಾತಾಡುತ್ತಾ ಇಲ್ಲ. ಹೌದು. ಏನು ತಿಳಿದಿದ್ದಿ? ಅವರ ಹಣೆಯಲ್ಲಿರುವಂತಹ ಕಣ್ಣು ಹೆಚ್ಚಿನಾದಂತಹ ಕಣ್ಣು, ಅದು ಜ್ಞಾನದ ಸಂಕೇತ. ಓಹೋ. ಮಾತ್ರವಲ್ಲ, ಗಜಾಸುರ ಹಾಗೂ ವ್ಯಾಘ್ರಾಸುರನನ್ನು ಕೊಂದು ಅವರ ಚರ್ಮವನ್ನು ಧರಿಸಿಕೊಂಡವರಿದ್ದಾರೆ. ಇದು ಲೋಕ ರಕ್ಷಣೆಗೋಸ್ಕರ. ಹಾಗಾಗಿ ಇಲ್ಲಿ ನೀನು ಹೆಚ್ಚು ಮಾತಾಡಬೇಡ, ನನ್ನ ತಪಸ್ಸು ಕೆಡಿಸಬೇಡ, ಹೋಗು. ನೀವೊಂದು ಕೆಲಸ ಮಾಡು. ಆಯ್ತು, ನಿನಗೆ ತಪಸ್ಸು ಮಾಡ್ತಾ ಇದೆಯಲ್ಲ, ಅದನ್ನು ಬಿಟ್ಟು ನಿನಗೆ ದೇವೇಂದ್ರ ಆದೀತ. ದೇವೇಂದ್ರ? ಎಂತ ದೇವೇಂದ್ರ? ಬೇಕಾದಷ್ಟು ಉಂಟವನ ಹತ್ರ. ಚಂದ್ರ ಆದೀತ? ಬೇಡ. ಇದು ಯಾವುದು ಬೇಡ? ಅಷ್ಟ ದಿಕ್ಪಾಲಕರಾದೀತ? ಯಾರೂ ಬೇಡ. ಅವರೆಲ್ಲರೂ ಕೂಡ ಪೂಜಿಸುವಂತಹ ಪರಮೇಶ್ವರನನ್ನೇ ನಾನು ಸೇರಬೇಕು. ಬೇಡ, ಅವರು ಯಾರೂ ಬೇಡ. ಆಗ ಒಳ್ಳೆ ಹುಡುಗನನ್ನು ನೋಡಿಟ್ಟಿದ್ದೇನೆ ನಾನು. ಭಾರಿ ಚಂದದ ಹುಡುಗ, ನೋಡ್ಲಿಕ್ಕೆ ನನ್ನಾಗೆ ಇದ್ದಾನೆ. ಹಾಗಾದ್ರೆ ಅವನೇ ಆದೀತ ಅಂದ್ರೆ ನಾನೇ ಆದೀತ? ಮುಚ್ಚಬಾಯ್, ಹೆಚ್ಚು ಮಾತಾಡಬೇಡ. ಸುಮ್ಮನೆ ಇಲ್ಲಿ ಹೋದೆ ಅಂತಾದ್ರೆ ಒಳ್ಳಿತ್ತು. ಹೋಗೋ ಪ್ರಶ್ನೆ ಇಲ್ಲ. ಹೋಗುದಿಲ್ವಾ? ಬರೀ ಮಾತಲ್ಲಿ ಹೋಗುದಿಲ್ವಾ?
ಶೋಕಮಮು ತಪವಿರ್ದು ದೇಹಮಮು ತರುಣಿ ಬಿಡು ಶೋಕಮೌ ತಪವಿರ್ದು ದೇಹಮೋ ಬರಿದಿದಂಡಿಸಬೇಡ ನಿನ್ನ ರಸ ನಾನೆನುತಾ ತರುಣಿ ಬಿಡು ಶೋಕಮೋ ನನಗೊಲಿದು ಬಂದಿದ್ದೀರಲ್ಲ ಸ್ವಾಮಿ, ನಿನ್ನನ್ನು ಹುಡುಕುತ್ತಲೇ ಬಂದವನು ನಾನು. ನೀನು ತಪಸ್ಸಿಗೆ ಕುಳಿತಿದ್ದಿ ಎಂಬ ವಿಚಾರವನ್ನು ತಿಳಿದೆ. ಹೌದು ಸ್ವಾಮಿ, ಯಾರೋ ಒಬ್ಬನು ಬಂದು ತಪಸ್ಸನ್ನು ಕೆಡಿಸುವುದಕ್ಕಾಗಿ ನೋಡಿದ. ಏನಾಯ್ತು ಅಂತ ನಾನು ಬೇಸರ ಪಟ್ಟವಳು ಸ್ವಾಮಿ. ಅವನು ನಾನೇ. ನೀನು ಇಲ್ಲದೆ ನಾನು ಆ ಸ್ಥಿತಿಗೆ ತಲುಪಿದ್ದೆ. ನಿನ್ನನ್ನು ಕಳಕೊಂಡ ಮೇಲೆ ಹುಚ್ಚನಂತಾಗಿದ್ದೆ ನಾನು. ಯಾಕೆ ಬಲ್ಲೆಯ? ನೀನು ನನ್ನ ಅರ್ಧ ಶರೀರದಲ್ಲಿದ್ದವಳಲ್ವೇ? ನನ್ನ ಎಡಭಾಗ, ನನ್ನ ವಾಮಾಂಗ, ಅದು ನೀನು ಗೌರಿಯಾಗಿದ್ದವಳು. ಗೌರಿ ಇಲ್ಲದ ಶಿವನಿಲ್ಲ. ಆದ್ದರಿಂದಲೇ ನನಗೆ ಪಕ್ಷಪಾತ ಆದಾಗ ಯಾಕೆ ಎಡಭಾಗ ಕಾರ್ಯವೇ ಇಲ್ಲ. ಯಾಕಂದ್ರೆ ಎಡಭಾಗದಲ್ಲಿ ಗೌರಿ ಇಲ್ಲ. ಅರ್ಧನಾರೀಶ್ವರನಾದಂತಹ ನಾನು ಒಂದು ಪಕ್ಷವನ್ನು ನಂಬಿ ಏನು ಮಾಡೋದು? ಎಡದ ಕೈ ಕೆಲಸ ಮಾಡುವುದಿಲ್ಲ. ಆದ್ದರಿಂದಲೇ ಹುಚ್ಚನಂತಾಗಿ ತಪಸ್ಸಿಗೆ ಕುಳಿತಿದ್ದೆ. ಮನುಮಥನೊಬ್ಬ, ಬಹುಶಃ ನಾರಾಯಣನ ಸೂಚನೆ ಇರಬಹುದೋ ಏನೋ, ಮೂರು ಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕಾಲಕಾಲಕ್ಕೆ ಆಗಬೇಕಾದಂತಹ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ನಿರ್ವಹಿಸುವರೆ ಮರೆತರೆ ಪ್ರಪಂಚ ಮುನ್ನಡೆಯುವುದು ಹೇಗೆ? ಅಧರ್ಮ ತಲೆ ಎತ್ತುತ್ತದೆ. ಆ ಕಾರಣಕ್ಕಾಗಿಯೇ ತನ್ನ ಮಗನಾದಂತಹ ಕಾಮಚಕ್ರೇಶ್ವರನನ್ನು ನನ್ನನ್ನು ತಪಸ್ಸಿನಿಂದ ಎಬ್ಬಿಸುವುದಕ್ಕೆ ಕಳುಹಿಸಿದ್ದಿರಬೇಕು. ಕಾಮಚಕ್ರೇಶ್ವರ ನನ್ನ ಕಣ್ಣನ್ನು ತೆರೆಸಿದ, ಅಂದ್ರೆ ಅಂತಚಕ್ಷುವನ್ನೂ ತೆರೆಸಿದ, ಈ ಹಣೆಯಲ್ಲಿರುವಂತಹ ಕಣ್ಣನ್ನು ತೆರೆಸಿದ, ತನ್ನ ಜೀವನವನ್ನೇ ನನಗೆ ಆಹುತಿಯಾಗಿ ಕೊಟ್ಟ. ನನ್ನ ಕಣ್ಣಿನ ಉರಿಯಿಂದ ಅವನು ಭಸ್ಮವಾಗಿ ಹೋದ. ಆದರೆ ಮುಂದೇನಾಗಬೇಕು ಎಂಬುದು ನನ್ನ ಚಿತ್ತಕ್ಕೆ ಗೊತ್ತಾಯಿತು. ಈ ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ನಾನು ಪರಿಪೂರ್ಣನಾದಂತಹ ಶಿವನಾಗಬೇಕು. ಯಾಕೆ? ಗಿರಿಜೆ ಇಲ್ಲದ ಶಿವನಿಲ್ಲ. ನೀನು ಪರ್ವತರಾಜನ ಮಗಳಾಗಿ ಹುಟ್ಟಿದ್ದಿ. ನಿನಗೆ ಸ್ವಯಂವರವನ್ನು ಏರ್ಪಡಿಸುವಂತಹ ಕಾಲದಲ್ಲಿ ನಾರದರು ಹೇಳಿದರಂತೆ, ಗಿರಿಜೆ ಹುಟ್ಟಿದ್ದೇ ಶಿವನಿಗಾಗಿ. ಆದ್ದರಿಂದಲೇ ಆ ಮಾತನ್ನು ಕೇಳಿದಾಗ ನೀನು ತಪಸ್ಸಿಗೆ ಹೊರಟು ನಿತ್ತವಳು. ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದವನು ನಾನು. ನೀನು ಇನ್ನು ಶೋಕವನ್ನು ಬಿಡಬೇಕು. ನೀನು ಮೊದಲು ಹೇಗಿದ್ದೀಯೋ ಗೊತ್ತಿಲ್ಲ, ಈಗ ಬಹಳಷ್ಟು ಕೃಶವಾಗಿದ್ದಿ. ಈ ದೇಹವನ್ನು ದಂಡಿಸಿದೆ. ಇನ್ನು ನೀನು ನಿನ್ನ ದೇಹವನ್ನು ದಂಡಿಸುವುದು ಬೇಡ, ಮನಸ್ಸಿನಲ್ಲಿ ದುಃಖವೂ ಬೇಡ. ನಿನ್ನ ಅರಸ ನಾನು ಯಾವಾಗಲೂ ಹಾಗೆಯೇ. ಅಕೋ ದೇವೇಂದ್ರ, ಅಗ್ನಿ, ವರುಣ, ವಾಯು, ಕುಬೇರ ಎಲ್ಲರೂ ಜಯಕಾರ ಮಾಡುತ್ತಿದ್ದಾರೆ. ಹಿಮವಂತರ ಮಗಳಾದಂತಹ ಪಾರ್ವತಿಯನ್ನು ಶಿವನಿಗೆ ಮದುವೆ ಮಾಡಿಸುವುದಕ್ಕೆ ಏನೋ ಬರೆಯುತ್ತಿದ್ದಾನಲ್ಲ ಆ ದೇವೇಂದ್ರ. ಪತ್ರ ಬರೆಯೋದು ಯಾರಿಗೆ? ಕೈಲಾಸದಲ್ಲಿರುವಂತಹ ಶಿವ ಪಾರ್ವತಿಯರಿಗೆ ಎರಡನೆಯ ಮದುವೆ. ಮೊದಲು ಗೌರಿ, ಈಗ ಪಾರ್ವತಿ. ಮೊದಲು ಶಿವ, ಈಗಲೂ ಶಿವನೇ. ಈ ಗಿರೀಶ, ಈ ಗಿರೀಶನ ಪರಿಚಯ ಇಲ್ವೋ ನೀನು? ನೀನು ಗಿರಿಜೆ. ಗಿರೀಶನಿಗೂ ಗಿರಿಜೆಗೂ ಮದುವೆ. ಅದನ್ನೇ ಅವ ಓಲೆ ಬರೆಯುತ್ತಿರುವುದು. ಯಾರಿಗೆ? ಹಿಮವಂತನಿಗೆ ಪತ್ರ ಬರೆದು ದಿಬ್ಬಣ ಸಮೇತನಾಗಿ ಕೈಲಾಸಕ್ಕೆ ಬರಬೇಕು, ಮಗಳನ್ನು ಧಾರೆ ಎರೆದು ಕೊಡುವುದಕ್ಕೆ. ಹಾಗಾಗಿ ಅವರೆಲ್ಲರಿಗೂ ಸಮಾಧಾನವನ್ನು ನಾವು ಹೇಳಿಯಾಗಿದೆ. ಕೈಲಾಸದಲ್ಲಿ ನಮ್ಮ ಮದುವೆ ವಿಜೃಂಭಣೆಯಿಂದ ನಡೆಯುವುದಕ್ಕೆ ಸಕಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ತಡ ಮಾಡುವುದಲ್ಲ, ಆದಷ್ಟು ಬೇಗ ಕೈಲಾಸಕ್ಕೆ ಮದುವೆಗೆ ಹೋಗುವುದು. ಯಾರ ಮದುವೆ? ನಮ್ಮ ಮದುವೆಗೆ ನಾವೇ ಹೋಗುವುದು. ಬಾ, ಹೀಗೆ ನಡೆಯೋಣ. ಸತಿಗೆ ಸೀಮತಮೌ ವಿರಚಿಸುತ್ತ ಬೇಕಾದ ಬಯಕೆಯು ಸಲಿಸುತ್ತ ಹರನಿರಲು ಪಡೆದಳುನ್ನತ ಪರಾಕ್ರಮಿಸುತ್ತನ
ಪರಿಪರಿಯ ವಿದ್ಯೆಗಳ ಕಲಿಸುತ್ತಿಹ ವೇಳೆಯಲಿ ಗಿರಿರಾಜನು ಕರೆಸಿ ಆ ಮೊದಲು ನೀನು ಗೌರವರ್ಣದವಳಾದ್ದರಿಂದ ಗೌರಿ, ಈಗ ಗಿರಿರಾಜನ ಮಗಳಾದ್ದರಿಂದ ಗಿರಿಜೆ. ಅವಳು ನೀನೇ, ನೀನೇ ಅವಳು. ನಮ್ಮ ಮದುವೆ ವಿಜೃಂಭಣೆಯಿಂದ ನಡೆಯಿತು. ನಿನ್ನ ತಂದೆಯಾದಂತಹ ಗಿರಿರಾಜ ನಿನ್ನನ್ನು ನನಗೆ ಧಾರೆ ಎರೆದು ಕೊಟ್ಟ. ನೀನು ಕೈಲಾಸದ ಅರಮನೆಯನ್ನು ಸೇರಿಕೊಂಡೆ. ಸುಖವಾಗಿ ದಾಂಪತ್ಯ ಜೀವನವನ್ನು ನಾವು ಅನುಭವಿಸಿದ್ದೇವೆ. ಅದೋ ನಮ್ಮ ಇಚ್ಛೆ ಪೂರೈಸುವಂತಹ ಹೊತ್ತಿಗೆ ನೀನು ಗರ್ಭಿಣಿಯಾದೆ. ಅಷ್ಟು ಮಾತ್ರವಲ್ಲ, ಸಕಾಲದಲ್ಲಿ ಸುತನೋರ್ವನನ್ನು ನೀನು ಪಡೆದೆ. ಅವನಿಗೆ ವೀರ ಷಣ್ಮುಖ ಎಂಬ ಹಾಗೆ ಹೆಸರಿಟ್ಟಿದ್ದೇವೆ ನಾವು. ಷಡಾನನ ಷಣ್ಮುಖ, ವೀರನಾಗಿದ್ದಾನೆ. ಅವನಿಗೆ ಹೆಚ್ಚು ಪ್ರಾಯವಾಗದೇ ಇದ್ರೂ ಜ್ಞಾನಿಯಾಗಿಯೇ ಬೆಳೆದಿದ್ದಾನೆ. ಅವ ಹೆಚ್ಚು ದಿವಸವಾಗಲಿಲ್ಲ. ಮೊನ್ನೆ ಏನಾಯಿತು ಗೊತ್ತಾ? 1-2 ದಿವಸದ ಹಿಂದೆ ಮಗನಾದಂತಹ ಷಣ್ಮುಖ ನನ್ನಲ್ಲಿ ಬಂದು ಕೇಳಿದ, ಏನು ಮಗನೇ? ಅಪ್ಪ, ನನಗೆ ಶಸ್ತ್ರಾಭ್ಯಾಸ ಮಾಡಬೇಕು. ಚೋಟುದ್ದ ಹುಡುಗ, ಶಸ್ತ್ರಾಭ್ಯಾಸ ಮಾಡಬೇಕು. ಶಸ್ತ್ರ ಅಂದ್ರೇನು, ಶಾಸ್ತ್ರ ಅಂದ್ರೇನು, ಬಿಲ್ಲು ಅಂದ್ರೇನು, ಬಾಣ ಎಂದ್ರೇನು ಗೊತ್ತಿಲ್ಲದಂತಹ ಮಗನಿಗೆ ನಾನು ಶಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟೆ. ಪರಿಪೂರ್ಣನಾಗಿದ್ದಾನೆ. ಒಮ್ಮೆ ಹೇಳಿದ್ರೆ ಸಾಕು, ಎಲ್ಲವನ್ನೂ ಕರಗತ ಮಾಡಿಕೊಂಡಿದ್ದಾನೆ. ವೀರ ಷಣ್ಮುಖ ಅವನು ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಷ್ಟು ಸಂತೋಷದಿಂದಿದ್ದೇವೆ ನಾವು. ಅದ್ಯಾರು ಮಾತಾಡ ಪರಮನಿ ಸೀಮಾ ರಾಗಿ ಸಜ್ಜನ ಪ್ರೇಮ ಸುರ ಸಾರ್ವಭೌಮ ತಾರಕಾಸುರನೆಂಬ ಕೂಳದಾನವನು ಘೋರ ಕಾನನವನು ಪೊಗಿಸಿ ನಮ್ಮುವನು ನೀನು ಸುರಲೋಕಕ್ಕೆ ಹೋಗಬೇಕು. ಕೈಲಾಸಕ್ಕೆ ಯಾಕೆ ಬಂದಿಯೋ? ನನ್ನ ಕಥೆಯೇ ಕೈಲಾಸವಾಗಿ ಹೋಗಿದೆ. ಏನಾಯ್ತು ಹೇಳು. ಶಂಕರ, ಪರಮಾತ್ಮ ನಮ್ಮನ್ನೆಲ್ಲ ಪದಭೃಷ್ಟನನ್ನಾಗಿ ಮಾಡಿದ್ದಾನೆ. ನಾರಕನೆಂಬವ ಅವ ಮದೋನ್ಮತ್ತನಾಗಿ ಬೆರೆದು ಇದು ವರವನ್ನು ಸಂಪಾದಿಸಿ, ಅದು ವರ ಹೇಗೆ ನಿನ್ನಿಂದಲೇ. ಇಂದ್ರ, ಇದೇನು ಹೊಸತಲ್ಲ. ದೇವಲೋಕದಲ್ಲಿರುವಂತಹ ಅಷ್ಟೈಶ್ವರ್ಯಗಳನ್ನು ಪಡೆಕೊಳ್ಳಬೇಕು ಎಂಬ ನೆಲೆಯಿಂದ ರಕ್ಕಸರು ದೇವಲೋಕಕ್ಕೆ ದಾಳಿ ಇಡುವುದು ಇದು ಮೊದಲೇನೂ ಅಲ್ಲ. ಈಗ ತಾರಕನೆಂಬವನೊಬ್ಬನು ಬಂದಿದ್ದಾನು. ಅವರಿಂದ ನಿನಗೆ ಸೋಲುಂಟಾಯ್ತು. ಅದಕ್ಕೆ ಪರಿಹಾರ ಏನಾದರೂ ಇರಬೇಕಲ್ಲ. ಪರಿಹಾರ ಏನು ಅಂತ ಹುಡುಕಿಕೊಂಡು ಹೋದೆ ಸ್ವಾಮಿ. ಆದ್ರೆ ಏನು ಮಾಡೋಣ? ಪಂಚಮಹಾಪಾತಕಗಳನ್ನು ಎಸಗುತ್ತಾ ಇದ್ದಾನೆ. ಗೋವುಗಳಿಗೆ ರಕ್ಷಣೆ ಇಲ್ಲ, ಬ್ರಾಹ್ಮಣರಿಗೂ ರಕ್ಷಣೆ ಇಲ್ಲದಾಗಿ ಹೋಗಿದೆ. ಹಾಗಾದ್ರೆ ಬ್ರಾಹ್ಮಣರ ಜನಿವಾರಕ್ಕೂ ಕುತ್ತು ಬಂದಿದೆ. ಅದು ಹೌದು, ಅದು ಹೌದು. ಹಾಗಿರ್ಬೇಕಾದ್ರೆ ಅವನು ದುಷ್ಟನೇ ಇರಬೇಕು. ಆದ್ರೆ ಅಧಿಕಾರ ಉಂಟು, ಅದನ್ನು ಮಾಡಿದ ಸ್ವಾಮಿ. ಈಗ ದುಷ್ಟತನ ಇದ್ದರೂ ಕೂಡ ಅವನಿಗೆ ಏನಾದರೂ ಹಿನ್ನೆಲೆ ಇಲ್ಲದೆ ಇದ್ರೆ ಅವ ಕೆಟ್ಟ ಕಾರ್ಯಕ್ಕೆ ಕೈ ಹಾಕುತ್ತಾನೋ? ಹಿನ್ನೆಲೆ ಇದ್ದೇ ಅಂತೂ ಅವನನ್ನು ಕೊಲ್ಲಬೇಕು. ಅವನಿಗೆ ಏನಾದರೂ ವರಬಲ ಇತ್ತು ಉಂಟು. ನೀನು ಬ್ರಹ್ಮದೇವನಲ್ಲಿ ಹೇಳಬೇಕಿತ್ತು. ಬ್ರಹ್ಮ ವರ ಕೊಟ್ಟವನಲ್ವೇ ಸ್ವಾಮಿ? ವರ ಕೊಟ್ಟಿದ್ದಾನ. ವರ ಕೊಟ್ಟವನಿಗೆ ತೆಗವಾದ ಅರಿವಾದುಂಟೆ. ಹಾಗಾದ್ರೆ ಏನು ವರ? ಏನು ಮಾಡೋಣ? ನಿನ್ನಿಂದಲೇ ಮುಂದೆ ಸಂತಾನವನ್ನು ಪಡೆದ್ರೆ, ನಿನ್ನಿಂದ ನೀವೊಬ್ಬ ಕಂದನೊಬ್ಬ ಹುಟ್ಟಿ ಬಂದ್ರೆ ಅವನಿಂದ ಮರಣ. ಈಗ ನಾಮಕರಣ ಅವ ನಕ್ಕದ್ದು ಅದಕ್ಕೆ ಅಲ್ವಾ? ಹೌದೌದು. ಸತಿ ಇಲ್ಲದ ಈ ಸಂಖ್ಯೆ ಮಕ್ಕಳಾಗುವುದುಂಟೆ. ಅವನಿಗೆಲ್ಲ ಕತೆ ಗೊತ್ತುಂಟು. ಆದ ಕಾರಣವೇ ಅವ ವರ ಪಡೆದದ್ದು. ಹೌದಾ? ವರ ಪಡೆದ ಮೇಲೆ ಬಹುಶಃ ಅಹಂಕಾರ ಅವನಿಗೆ ತಲೆಗೇರಿರ್ಬೇಕು. ಈಗ ಅದಕ್ಕೆ ನಾನೇ ನೋಡಬೇಕು. ಓ ದೇವ್ರೇ, ಏನು ನಿಮ್ಮ ತರಳನಪ್ಪ ಇದ್ದಾನಲ್ಲ,
ಮೊನ್ನೆ ಹುಟ್ಟಿದವ. ಮೊನ್ನೆ ಹುಟ್ಟಿದವ ಷಣ್ಮುಖ. ನಾನೆಲ್ಲ ಗಮನಿಸ್ತಾ ಇದ್ದೇನೆ. ಹೌದೌದು. ನಾಮಕರಣಕ್ಕೆ ನಿನಗೆ ಹೇಳಿದ್ದೇನಲ್ಲ ನಾನು. ನಾಮಕರಣ ಅದು ನೀವೇ ಮಾಡಿಕೊಂಡು ನನ್ನ ಹತ್ರ ಹೇಳುದು. ನೀನಲ್ಲಿ ಬಂದು ಊಟ ಮಾಡಿ ಹೋದದ್ದು ನನಗೆ ಗೊತ್ತಿಲ್ಲ. ಅಲ್ಲ, ನಾನೆಲ್ಲ ನೋಡ್ತಾ ಇದ್ದೇನೆ ಯಾವಾಗ ನಾಮಕರಣ ಆಗ್ತದೆ, ಯಾವಾಗ ಅವ ಶಸ್ತ್ರ ಹಿಡಿತಾನೆ. ಮತ್ತೊಂದು ದೇವೇಂದ್ರನಿಗೆ ಈಶನ ಕೈಲಾಸಕ್ಕೆ ಬರುವುದಕ್ಕೆ ಆಮಂತ್ರಣ ಅಂತ ಹೇಳಿಬೇಕು. ಈಗ ನೀನು ಆಮಂತ್ರಣ ಇದ್ದು ಬಂದ. ನಾನು ಕಣ್ಣೀರು ಸುರಿಸ್ತಾ ನಿನಗೆ ಏನಾಗಬೇಕು ಹೇಳು. ಆ ರಕ್ಕಸನ್ನು ಕೊಲ್ಲಬೇಕು ಅಂತಾದ್ರೆ ನಿಮ್ಮ ಸ್ಕಂದನೇ ಆಗಬೇಕು ಅಂತ. ನಕ್ಕನ ಸುರ ವಿರೋಧಿ ನಕ್ಕ ಅಸುರ ವಿರೋಧಿ ನಮ್ಮಯ ಚಿಕ್ಕವನು ಸಂಗ್ರಾಮದಲ್ಲಿ ಗೆಲತಕ್ಕವನೇ ನಮ್ಮಯ ಚಿಕ್ಕವನು ಸಂಗ್ರಾಮದಲ್ಲಿ ಗೆಲತಕ್ಕವನೇ ದಾನವರ ಗರ್ಜನೆ ಕೇಳಿ ಬೆದರುವನಲ್ಲ ದಾನವರ ಗರ್ಜನೆ ಕೇಳಿ ಬೆದರುವನಲ್ಲ ಮಕ್ಕಳಾಟಿಕೆಯಾಯ್ತು ಬಂದುದು ಮಕ್ಕಳಾಟಿಕೆಯಾಯ್ತು ಬಂದುದು ಸೊಕ್ಕು ಬುದ್ಧಿ ಏನಲ್ಗೆ ನಕ್ಕನ ಸುರ ವಿರೋಧಿ ನಕ್ಕನು ನಕ್ಕನು ನಿಮ್ಮ ಕಂದ ನನ್ನ ಕಂದ ಷಣ್ಮುಖನ ನಿನಗೇನು ನನ್ನ ಕಂದನ ಮೇಲೆ ದ್ವೇಷವ? ಹೀಗೆ ಹೇಳಿದ್ರೆ ನಾನು ಏನು ಮಾಡಬೇಕು ಸರ್? ಹೌದು, ನಿನಗೆ ಊರಿಲ್ಲ, ನಿನ್ನ ದೇವಲೋಕ ನಿನ್ನ ಕೈಯಲ್ಲಿಲ್ಲ ಎಂದಾದರೆ ನನ್ನ ಪುಟ್ಟ ಬಾಲಕನ ಮೇಲೆ ನಿನಗೇನು ದ್ವೇಷ? ದ್ವೇಷ ಅಲ್ಲ, ಮತ್ತೆ ಅವನನ್ನು ರಣರಂಗಕ್ಕೆ ಕಳುಹಿಸಬೇಕು ರಕ್ಷಣೆ ಆಗಬೇಕು ಅಂತ ಆದ್ರೆ ನಿನ್ನ ಪುತ್ರನಿಂದಲೇ ಆಗಬೇಕಂದ್ರೆ ಒಂದು ಆಲೋಚನೆ ಮಾಡು. ಈಗ ಆಗೋದಿಲ್ಲ ಅಂತೇಳಿ ಹೇಳುವುದಿಲ್ಲ. ಅವ ಈಗ ಚಿಕ್ಕವ, ನಮ್ಮಯ ಮಗ ಬಹಳಷ್ಟು ಚಿಕ್ಕವ. ಸಂಗ್ರಾಮದಲ್ಲಿ ದುಷ್ಟ ರಕ್ಕಸರ ಇದಿರು ನಿಂತು ಹೋರಾಡುವಂತಹ ಸಾಮರ್ಥ್ಯ ಅವನಿಗೆ ಈಗಿಲ್ಲ. ಯಾಕೆ? ರಕ್ಕಸರ ಆರ್ಭಟಕ್ಕೆ ಹೆದರಿ ಬಿದ್ದಾನವ. ಅಂತಹ ಚಿಕ್ಕ ಕೂಸು ಈಗ ಅವನಿಗೆ ಪ್ರಾಯ ಎಷ್ಟಾಯ್ತು ಅಂತೇಳಿ ಆಲೋಚನೆ ಮಾಡಿದ್ಯೋ ನೀನು? ಎಷ್ಟಾಯ್ತು ನಿನಗೆ ಗೊತ್ತಿಲ್ಲದೆ ಬಂದದ್ದು ನೀನು? ಇಲ್ಲ ಅಂತಲ್ಲ, ಮತ್ತೆ ಗೊತ್ತಿದ್ರೆ ಹೇಳು. ದಿವಸಗಳು ಕಳೆದಾಯ್ತು. 6 ದಿವಸ ಕಳೆಯಿತು. ಇಂದು 7ನೆಯ ದಿವಸ. 7ನೆಯ ದಿವಸದಲ್ಲಿ 14 ಲೋಕಗಳನ್ನು ಗೆದ್ದಂತಹ ತಾರಕನ ಮುಂದೆ ಯುದ್ಧರಂಗದಲ್ಲಿ ಅವನಿಗೆ ಆಯುಧ ಅಂತ ಹೇಳಿದ್ರೆ ಏನು ಅಂತೇಳಿ ಗೊತ್ತಿಲ್ಲ. ಕತ್ತಿ ಯಾವುದು, ಬಾಣ ಯಾವುದು, ಬಿಲ್ಲು ಯಾವುದು, ಅದನ್ನೇನು ಮಾಡಬೇಕು? ಅಷ್ಟು ಚಿಕ್ಕ ಬಾಲಕನನ್ನು ನೀನು ಹೀಗೆಲ್ಲ ಹೇಳಬಾರದು. ಈಗ ನಿನಗೆ ಇಷ್ಟು ಸಮಯ ಕಾಡಿನಲ್ಲಿ ತಿರುಗಿ ನಿನ್ನ ಜೀವನ ಸಾಗಲಿಲ್ವಾ? ಇನ್ನೊಂದು ಕೆಲವು ವರ್ಷ ತಿರುಗು. ದೇವ್ರೆ ಮಕ್ಕಳಾಟಿಕೆ ಆಯ್ತು ಬಂದುದು ಸೊಕ್ಕ ಬುದ್ಧಿಗೆ ನನಗೆ ಹೇಳ್ದು ಪದಕ್ಕೆ ವಂದಿಸುತ್ತೆಂದನ ಬಾಲನು ಪರಾಕ್ರಮವ
ಬದಿಗೆ ಹೋಗಿ ನಮಸ್ಕಾರ. ಅಪ್ಪ ದೇವೇಂದ್ರನ ಮಾಡಿದಂತಹ ನುಡಿಗಳನ್ನು ನಾನು ಸರಿಯಾಗಿ ಕೇಳಿದವನಾಗಿದ್ದೇನೆ. ತಾರಕಾಸುರನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ನಾನೇ ಹೋಗಬೇಕು ಅಂತ ಹೇಳಿ ಏನು ನಾನು ಹೋಗ್ತೇನಪ್ಪ. ತಾರಕಾಸುರನನ್ನು ನಾನು ಕೊಲ್ಲುತ್ತೇನೆ. ಲೋಕಮಾರಕನಾದಂತಹ ತಾರಕಾಸುರ ಇವನು ದೇವೇಂದ್ರನಾಗೆ ಕಾಣ್ತದ? ದೇವೇಂದ್ರ ಸುಧರ್ಮ ಸಿಂಹಾಸನ ಬಿಟ್ಟು ಇಳಿಯೋದಿಲ್ಲ. ಇಲ್ಲಿಗೆ ಯಾಕೆ ಬರ್ತಾನೆ? ಇಲ್ಲಪ್ಪ ನಾನು ಹೋಗ್ತೇನಪ್ಪ. ನೀನು ಹೋಗ್ತೀಯ? ಏನು ಮಾಡ್ತೀನಿ ನೀನು? ಅಪ್ಪ ಶೋಕಿನ ಡೋಕಿನಿಗರಿಗೆ ಉತ್ತರ ನಡೆದು ಕುಳಿಯಾಡಿಸುವೆ. ಮುಂತಾದಂತಹ ಮಾರಿ ದೇವತೆಗಳಿಗೆ ರಕ್ತದ ಔತಣವನ್ನು ನಾನು ಅರ್ಪಿಸ್ತೇನೆ. ಮುಗಿತಪ್ಪ. ಇನ್ನೇನು ಹೇಳಲಿಕ್ಕಿಲ್ಲ. ಹೌದಾ? ಕೊಲ್ಲುವುದೇ ನಿಮ್ಮ ಆಯುಧ ಕೊಲ್ಲಿ. ಏನು ಹೆಸರೆಂತದ್ದು ಇದು? ಇದು ಯಾಕೆ ಆಗುತ್ತದೆ? ಅವನನ್ನು ತರೆಯುವುದಕ್ಕೋಸ್ಕರ. ಅವನನ್ನು ತರೆಯುವುದಕ್ಕೆ ನಿನಗೆ ಅವ ಕೊರಳು ಒಟ್ಟಿಸಿ ಹೀಗೆ ಕೊಡ್ತಾನೆ ತರೀಲಿಕ್ಕೆ. ನಾನು ಹೋಗಿ ಇದೆಲ್ಲ ಯಾರು ಹೇಳಿಕೊಟ್ಟದ್ದು ನಿನಗೆ? ಕಲಿಸಿದಂತಹ ವಿದ್ಯೆ. ಯಾರು ಹೇಳಿದ್ಯಾರು? ನೀವೇ ಹೇಳದಿದ್ರು ಕೂಡ ನನಗೆ ತಿರುಗಿಸಿಕೊಟ್ಟ. ನಾನೇ ಹೇಳಿಕೊಟ್ಟದ್ದಂತೆ. ಹೌದಪ್ಪ. ಕಂದ ಸಂತೋಷವಾಯಿತು. ಕಂದನ ನುಡಿಗತಿ ಸಂತೋಷಿಸುತ್ತಾನದಿ ತೆಗೆದಪ್ಪಿ ಚಂದದಿ ಗೆಲುವುಗಿನು ತಲಿ ಕಳುಗಿದ ಚಂದದಿ ಗೆಲುವುಗಿನು ತಲಿ ಕಳುಗಿದ ನಂದನನ್ನು ಬರಸಿ ಕಂದನ ನುಡಿಗತಿ ಸಂತೋಷಿಸುತ್ತ ಆನಂದದಿ ತೆಗೆದಪ್ಪಿ ಮಗನೇ ಷಣ್ಮುಖ, ನಿನ್ನ ವೀರಾವೇಶದ ನುಡಿಗಳನ್ನು ಕೇಳಿ ಬಹಳಷ್ಟು ಸಂತೋಷವಾಯಿತು. ನೀನು ಬಂದು ನಮಸ್ಕಾರ ಮಾಡಿ ನನ್ನನ್ನು ಕಳುಹಿಸಿಕೊಡಪ್ಪ. ನೀನು ಇಲ್ಲಿ ಬಾಗಿಲ ಹಿಂದೆ ನಿಂತು ಅವನು ಆಡುವ ಮಾತನ್ನೆಲ್ಲ ಕೇಳಿಸಿಕೊಂಡಿದ್ದೀಯ. ಹೌದಾ? ತಾರಕಾಸುರನಿಂದ ಉಪಟಳಾಗಿದೆ. ದೇವಲೋಕವನ್ನು ಕಳಕೊಂಡಿದ್ದಾನೆ. ಸ್ಥಾನಭ್ರಷ್ಟನಾಗಿದ್ದಾನೆ. ಅದಕ್ಕೆ ಅವನಿಗೆ ತಾರಕಾಸುರನನ್ನು ಕೊಂದು ದೇವಲೋಕವನ್ನು ಪುನರಪಿ ಕೊಡಿಸುವುದಕ್ಕೆ ನೀನು ಹೋಗುತ್ತೀಯ ಮಗನೇ. ನಾನು ಯಾಕೆ ಮಾತಾಡಿಸಿದೆ ಗೊತ್ತಾ? ಯಾಕಪ್ಪ? ನಿನ್ನಲ್ಲಿ ಏನೆಲ್ಲ ಉಂಟು ಅಂತ ಹೇಳಿ. ಕೈಯಲ್ಲೊಂದು ಬಾಣ ಉಂಟು. ಬಿಲ್ಲು ಹಿಡಿಯುವುದಕ್ಕೆ ಬರ್ತದೋ ನಿನಗೆ? ಇಲ್ಲಪ್ಪ, ಎಲ್ಲ ಇದು ಉಂಟಲ್ಲ. ಹೌದು, ಅವನಿಗೆ ಸಾಕು ಈ ಆಯುಧ. ಸಾಕು ಅಂತೇಳಿ ಇಲ್ಲ, ಬೇಕಾದಷ್ಟು ಸಂಗ್ರಹ ಬೇಕು ನಮ್ಮಲ್ಲಿ. ಯುದ್ಧರಂಗಕ್ಕೆ ಹೋಗುವಾಗ ಬೇಕಾದಂತಹ ಆಯುಧಗಳನ್ನು ಸೇನೆಯನ್ನು ನೆರಹಿಕೊಂಡು ಹೋಗಬೇಕು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು. ನಿನ್ನ ವೀರಾವೇಶದ ನುಡಿಗಳಿಗೆ ನಾನು ಬಹಳಷ್ಟು ಸಂತುಷ್ಟನಾದೆ. ಕಂದ, ನೀನು ಹುಟ್ಟಿದ್ದೇ ಅದಕ್ಕೆ ಮಗನೇ. ತಾರಕನನ್ನು ಕೊಲ್ಲುವುದಕ್ಕಾಗಿಯೇ ನೀನು ಜನಿಸಿದವನು. ಆದ್ದರಿಂದಲೇ ತಪಸ್ಸಿನಲ್ಲಿರುವಂತಹ ನಾವಿಬ್ಬರು ಮತ್ತೆ ಮದುವೆಯಾಗಿ ನಿನ್ನನ್ನು ಸುತನಾಗಿ ಪಡೆದದ್ದು. ಭಕ್ತರು ಏನು ಹೇಳ್ತಾರೆ ಗೊತ್ತಾ? ತಾರಕನ ಕೊಲಲೆಂದು ಶಿವನ ಕುಮಾರ ಹುಟ್ಟಿದ್ದು. ಆದ್ದರಿಂದ ನೀನು ವೀರಷಣ್ಮುಖ. ನೀನು ಜನಿಸಿದಾಗ ದೇವಾದಿ ದೇವತೆಗಳು ಸುಮವೃಷ್ಟಿಯನ್ನು ಕರೆದು ಹಾಗೆಯೇ ನಿನ್ನನ್ನು ಹೊಗಳಿದ್ದು. ಶಿವನ ಕುಮಾರ ಪರ್ವತದಲ್ಲಿ ನೆಲೆಸಿಹ ವೀರ ಷಣ್ಮುಖ
ನಮಗೆ ಮಂಗಳವತಿಯನ್ನು ಕೊಡು ಕಂದ. ತಾರಕನ ವಧೆಗಾಗಿಯೇ ನೀನು ಹುಟ್ಟಿದವನು. ನಿನ್ನ ಪರಾಕ್ರಮದ ಬಗ್ಗೆ ಅಪನಂಬಿಕೆ ಏನೂ ಇಲ್ಲ, ಹೌದೇನೆ ಗಿರಿಜೆ? ಇದು ಇವನನ್ನು ಯುದ್ಧಕ್ಕೆ ಕಳಿಸುವುದಾ? ಹೆಣ್ಮಕ್ಕಳಲ್ಲಿ ಕೇಳದೆ ಪುಟ್ಟ ಮಕ್ಕಳನ್ನು ರಣರಂಗಕ್ಕೆ ಕಳುಹಿಸಿದ್ರೆ ನಮ್ಮದು ಸ್ವಲ್ಪ ಅಧಿಕ ಪ್ರಸಂಗ ಆದೀತು ಅಂತೇಳಿ. ಲೋಕಕ್ಕೆ ಮಂಗಳಕರವನ್ನು ಮಾಡುವವರು. ಹೌದು, ಹಾಗಾಗಿ ನಮ್ಮ ಮಗ ಕೂಡ ಆ ರೀತಿಯಲ್ಲಿ ಮುಂದುವರಿತಾನೆ ಅಂತ ಆದ್ರೆ ಇದರಲ್ಲಿ ಸಂತೋಷ. ಅಲ್ಲ, 7 ದಿನದ ಕೂಸು, ಈಗ ಹಾಲು ಯಾವುದು ನೀರು ಯಾವುದು ಅಂತೇಳಿ ಗೊತ್ತಿಲ್ಲ ಅವನಿಗೆ. ಆದ್ದರಿಂದ ನೀನೇನು ಚಿಂತೆ ಮಾಡಬೇಕಾದ್ದಿಲ್ಲ. ಹರಗಿರಿಜೆಯರ ಕುಮಾರನವ ಶಿಷ್ಟರನ್ನು ರಕ್ಷಿಸುವುದಕ್ಕೆ, ದುಷ್ಟರನ್ನು ವಧಿಸುವುದಕ್ಕೆ ಬೇಕಾದಂತಹ ಶಕ್ತಿಯನ್ನು ಹೊತ್ತುಕೊಂಡೇ ಹುಟ್ಟಿದ್ದಾನೆ. ಆದ್ದರಿಂದಲೇ 6 ದಿವಸದ ಒಳಗೆ ಸಕಲ ಧನುರ್ವೇದವನ್ನು ಅಭ್ಯಾಸ ಮಾಡಿಕೊಂಡಿದ್ದಾನೆ. ಮತ್ತೊಂದು, ನಾನು ಹೇಳಿಕೊಟ್ರೆ ಒಂದು ಅನುಗ್ರಹ ಮಾಡಿದ್ರೆ ಸಾಕಲ್ಲ, ಅದು ಅವನಿಗೆ ಕರಗತವಾಗುತ್ತದೆ. ಆದ್ರಿಂದ ಒಳ್ಳೆಯದಾಗಲಿ ಮಗನ. ದುಷ್ಟನನ್ನು ಸಂಹರಿಸಿ ಇಂದ್ರಾದಿಗಳಿಗೆ ಸುಖವನ್ನು ಕೊಡಬೇಕು. ನಿಮ್ಮ ಈ ಶಿರೋಧಾರ್ಯ ಅಮ್ಮ ಹೋಗುವ ನಿನಗೆ ಅವಸರ ಹೊತ್ತಾಯ್ತು. ಎಲ್ಲಿಗೆ ಹೊತ್ತಾಯ್ತು? ನಿನಗೆ ಹೊತ್ತಾಯ್ತು ಅಂತ ಹೇಳಿ ನನಗೆ ಗೊತ್ತಾಯ್ತು. ನೀನು ಮಾತಾಡೋದು ಬೇಡ. ಈಗ ಕುಮಾರನನ್ನು ಕಳುಹಿ. ಅವರೆಲ್ಲ ಎಷ್ಟು ಹೊತ್ತಿಂದ ಹೀಗೆ ನೋಡ್ತಾ ಇದ್ದಾರೆ? ಅವರೆಲ್ಲ ನೋಡ್ಲಿ. ಈಗ ನನ್ನನ್ನು ನೋಡು. ನೀನು ಈಗ ನನ್ನನ್ನು ನೋಡು. ಮಗನನ್ನು ನಿನ್ನೊಟ್ಟಿಗೆ ಕಳಿಸ್ತೇನೆ. ಕರ್ಕೊಂಡು ಹೋಗುವ ಜವಾಬ್ದಾರಿ ನಿನ್ನದು. ಅವ ಪುಟ್ಟ ಬಾಲಕ. ಈ ಕೈಲಾಸಗಿರಿಯಿಂದ ಇಳಿದು ಅಲ್ಲಿ ಇಲ್ಲಿ ಕಲ್ಲು ಮಣ್ಣಿನಲ್ಲಿ ನಡಿಲಿಕ್ಕಾಗುವುದಿಲ್ಲ. ನನ್ನ ಐರಾವತ ಉಂಟು. ಐರಾವತ ಎಂತ ಮಾಡ್ಲಿಕ್ಕೆ? ಐರಾವತ ಇಲ್ಲಿ ಅಲ್ಲ, ತಾರಕಾಸುರ ಎಲ್ಲ ದೇವೇಂದ್ರ. ಅವನಿಗೆ ಏನೆಲ್ಲ ಯಾವ ಕಾಲಕ್ಕೆ ಕೊಡಬೇಕು, ಹೇಗೆ ಕೊಡಬೇಕು, ಹೇಗೆ ಉಣ್ಣಿಸಬೇಕು, ಹೇಗೆ ಕರ್ಕೊಂಡು ಹೋಗಬೇಕು ಎಲ್ಲವನ್ನು ಇವಳು ಗಿರಿಜೆ ಹೇಳ್ತಾಳೆ. ಸರಿಯಾಗಿ ಕೇಳಿಸುಕ. ತಪ್ಪಿದ್ರೆ ದೇವೇಂದ್ರನಿಗೆ ಮಕ್ಕಳ ಪರಿಪಾಲನೆ ಆಯ್ತು. ಬೇಕಾದರೆ ಹಾಗೆ ಕರ್ಕೊಂಡು ದೇವೇಂದ್ರ, ನಿನ್ನ ಕೆಲಸವಾಗಬೇಕು ಅಂತಾದ್ರೆ ನಾವು ಹೇಳುದನ್ನು ಮಾಡ್ಬೇಕು. 7ನೇ ದಿನದ ಕೂಸಿಯುವ. ಆದ್ರಿಂದ ನೀನು ಕರ್ಕೊಂಡು ಹೋಗ್ತೀನಿ. ಹೇಗೆ ಕರ್ಕೊಂಡು ಹೋಗ್ತೀನಿ? ಕೈ ಹಿಡ್ಕೊಂಡಲ್ಲ, ಎತ್ತಿಕೊಂಡು ಹೋಗ್ಬೇಕು. ನಿನ್ನ ಕೆಲಸ ಆಗ್ಬೇಕು. ನಿನಗೆ ಮಕ್ಕಳನ್ನ ಎತ್ತಿ ಅಭ್ಯಾಸ ಇಲ್ವಾ? ನಿನಗೆ ಮಕ್ಕಳನ್ನು ಸ್ವಲ್ಪ ಸ್ವಲ್ಪ ಉಂಟು. ಬಾ ಬಾ ಹಾಗೆ ಹೋಗಿ ಹೀಗೆ ಕರ್ಕೊಂಡು ಬರ್ಬೇಕು. ಕಂದಮ್ಮ ಹೋಗುವ. ಅಪ್ಪ ಅಮ್ಮನಲ್ಲಿ ಹೇಳಿದ್ಯಾ?
ನನ್ನೊಡನೆ ಯುದ್ಧಕ್ಕಾಗಿ ಬಂದೆಯೋ? ನೀನು ಮಾತಾಡಿದ ಜಾಗ್ರತೆ ಪಾಪಿ ಮಗನೇ. ಸಣ್ಣವ ಅವಳನ್ನು ಕರ್ಕೊಂಡು ಬಂದದ್ದು ಯಾಕೆ ಇಲ್ಲಿಗೆ ನೀನು? ನನ್ನಲ್ಲಿ ಮಾತಾಡ. ಬಾಲ ಇದು ಶೋಣಿತಾಪುರದ ದೊರೆ ತಾರಕಾಸುರ ನಾನಿದ್ದೇನೆ. ಎಲ್ಲರಂತೆ ನಾನು ಭಾವಿಸಬೇಡ. ಮತ್ತೆ ಬಲಬಲಾನ್ವಿತನಿದ್ದೇನೆ. ನೀನು ಸುಮ್ಮನೆ ಮನೆ ಹೋಗಿ ಹಾಲು ಕುಡಿ. ಸ್ವರ್ಗಲೋಕಕ್ಕೆ ಹೋದೆ. ದೇವಾದಿ ದೇವತೆಗಳನ್ನು ಪಾಪಿ ಲೋಕಮಾರಕನಾಗಿ ಮೆರೆಯುತ್ತಿರುವಂತಹ ನೀನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಹರಕುಮಾರನಾದಂತಹ ಷಣ್ಮುಖ ನಾನು ಬಂದಿದ್ದೇನೆ. ಏನು ಮಾಡ್ತೀಯ? ಹಸುಗೂಸು ನೀನು ಅಮ್ಮನ ಮೊಲೆಯನ್ನುಂಡು 4 ದಿನ ಬದುಕು. ಇಲ್ಲವಾದರೆ ಕತ್ತಿಂದ ತಲೆ ಕಡ್ತೇನು ಪಾಪಿ. ಏನು ವರಬಲ ಕುಮಾರನಿಂದ ನಿನಗೆ ಮರಣ ಇಲ್ಲ. ನಾನ್ಯಾರು? ಶಿವಪುತ್ರ. ನಿನ್ನ ಮರಣ ಖಚಿತ. ನನ್ನ ವರಬಲ ಹೆಚ್ಚು, ನಿನ್ನ ಪರಾಕ್ರಮ ಹೆಚ್ಚು. ಒಂದು ಮುಗಿಸಿದಂತಹ ಕೀರ್ತಿ ನಿನಗೆ. ದೇವಾದಿಗಳೆಲ್ಲ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನೇ ಮಾಡ್ತಾ ಇದ್ದೇವೆ. ಜಯ ಜಯವೆಂಬುದಾಗಿ ನೋಡಿದೆಯಾ? ಧರ್ಮಕ್ಕೆ ಜಯ ಎನ್ನುವುದರಲ್ಲಿ 2 ಮಾತಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ ಎನ್ನುವುದಕ್ಕೆ ಇಂದಿನ ಕಾರ್ಯಕ್ರಮವೇ ಪುಷ್ಟಿಯಾಗಿ ಹೋಗುತ್ತಲ್ಲ.
ಗಿರಿಜಾ ಕಲ್ಯಾಣ ಅನ್ನುವಂತಹ ಪುಣ್ಯ ಕಥೆಯನ್ನು ಯಾರು ಆಡ್ತಾರೆ, ಯಾರು ಆಡುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೆ, ಅವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬ ಹಾಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಕತೆಗೆ ಮಂಗಳವನ್ನು ಮಾಡುವುದಕ್ಕೆ ಸಭ್ಯ ಸಭಿಕರ ಅಪ್ಪಣೆಯನ್ನು ಕೇಳ್ತೇವೆ. ಭದ್ರಂ ಹಲೋ, ಮುಳಿಯ ಗೋಲ್ಡನ್ ಡೈನಿಮ್ಸ್ ನವೀಕೃತಗೊಂಡು ರೀಲಾಂಚ್ ಆದಂಥ ಈ ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣ ಎನ್ನುವಂತಹ ಈ ಸುಂದರ ಕಥಾಭಾಗವನ್ನು ನಡೆಸಿಕೊಟ್ಟಂತಹ ಹಿಮ್ಮೇಳ ಹಾಗೂ ಮುಮ್ಮೇಳದ ಎಲ್ಲ ಕಲಾವಿದರಿಗೂ ಮುಳಿಯ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಯಕ್ಷಗಾನ ಪ್ರಿಯ ಬಂಧು ಭಗಿನಿಯರಿಗೆಲ್ಲ ಮುಳಿಯ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಸಂಸ್ಥೆಯ ಆಡಳಿತ ಮಂಡಳಿಯವರು, ಮನೆಯವರು ಹಾಗೂ ಬಂಧು ಬಾಂಧವರು ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಛಾಯಾಗ್ರಾಹಕರು ಹಾಗೂ ಮಾಧ್ಯಮಿತ್ರರಿಗೆ, ವೇದಿಕೆ, ಧ್ವನಿವರ್ಧಕ, ಬೆಳಕಿನ ವ್ಯವಸ್ಥೆಯ ಎಲ್ಲರಿಗೆ, ಊಟ ಉಪಹಾರ ಪಾನೀಯ ವ್ಯವಸ್ಥೆಯವರಿಗೂ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರಾತ್ರಿ ಭೋಜನದ ವ್ಯವಸ್ಥೆಯನ್ನು ನಮ್ಮ ಮೇಲಿನ ಮಹಡಿಯಲ್ಲಿ ಮಾಡಲಾಗಿದೆ, ಎಲ್ಲರೂ ಸ್ವೀಕರಿಸಿರಬೇಕು ಅಂತ ಕೇಳ್ತಾ ಇದ್ದೇವೆ. ಹಾಗೂ ಈ ಪುಣ್ಯಕಾಥಾಭಾವಕ್ಕೆ ಮಂಗಳವನ್ನು ಮಾಡಿಸಿಕೊಡಬೇಕೆಂದು ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಮಂಗಳ ಶ್ರೀ ಮಹಾದೇವನಿಗೆ ತೋದಿದತ್ತ ಮಂಗಳ ಶ್ರೀ ಮಹಾದೇವನಿಗೆ ಜಯ ಮಂಗಲ ಗಿರಿಸುತೆಯ ರಸನಿಗೆ ಭಕ್ತವತ್ಸಲನಿಗೆ ಮುಕ್ತಿದಾಯಕಗೆ ನಿತ್ಯ ಮಗಲಗೆ ನಿರವಯಗೆ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.